ಪ್ರಧಾನ ವ್ಯವಸ್ಥಾಪಕರಾಗಿರುವಂತಹ ಯಶವಂತಿ ಜಿ ಉಚ್ಚಿಲ್ ಇವರಿಂದ ಪ್ರಾರ್ಥನೆ. ದಯವಿಟ್ಟು ಎಲ್ಲರೂ ಎದ್ದು ನಿಂತು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಪ್ರಥಮ ವಂದನ ಗೌರಿ ನಂದನ ಏಕದಂತ ಗುಣವಂತ ವಿನಾಯಕ ವಿಘ್ನಹರಣ ಶುಭ ಮಂಗಳ ಚರಣ ಪ್ರಣಮ ಸ್ವರೂಪ ಪಾಹಿ ಗಜಾನನ ಪ್ರಣಮ ಸ್ವರೂಪ ಪಾಹಿ ಗಜಾನನ ಪ್ರಥಮ ವಂದನ ಗೌರಿ ನಂದನ ಹೇ ಶಿವನಂದನ ಪಾಹಿ ಗಜಾನನ ಹೇ ಶಿವನಂದನ ಪಾಹಿ ಗಜಾನನ ಪ್ರಥಮ ವಂದನ ಗೌರಿ ನಂದನ. ಬ್ರಹ್ಮಶ್ರೀ ನಾರಾಯಣ ಗುರುವೇ ನಮಃ. ಶ್ರೀರುಂಬ ಭಗವತಿಯೇ ನಮಃ. ನಮ್ಮ ಆರಾಧ್ಯ ದೈವ ಕೊರಗಜ್ಜನನ್ನು ನೆನೆಸುತ್ತಾ ಇವತ್ತು ನಮಗೆ ಬಹಳ ಶುಭ ದಿನ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ಈ ಒಂದು ತೀಯಾ ಸೇವಾ ಸಹಕಾರಿ ಸಂಘ ಎಂಬುದು ಪ್ರಥಮ ಬಾರಿಗೆ ತೀಯಾ ಸಮುದಾಯದ ಅಭಿವೃದ್ಧಿಗೆ ಬೇಕಾಗಿ ಸ್ಥಾಪಿಸಲ್ಪಟ್ಟಂತಹ ಈ ಒಂದು ಸಂಸ್ಥೆ ಇವತ್ತು 7 ವರ್ಷ ಕಳೆದು 8ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುವ ಈ ಸುಸಂದರ್ಭದಲ್ಲಿ ನಾವು ಎಲ್ಲ ಸಮಾಜದವರಿಗೂ ಈ ಒಂದು ಸಂಸ್ಥೆಯಲ್ಲಿ ಸೇವೆಯನ್ನು ಒದಗಿಸುವಂತಹ ಒಂದು ಭಾಗ್ಯವನ್ನು ಶ್ರೀ ಮಾತೆ ಭಗವತಿ ನಮಗೆ ಕರುಣಿಸಿದಾಳೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಈ ಒಂದು ಸಂಸ್ಥೆಯನ್ನು ಕಟ್ಟಬೇಕಾದ್ರೆ ನಮ್ಮ ಕಟ್ಟಲು ಆಲೋಚನೆ ಹೇಗೆ ಬಂದದಂತ ಹೇಳಿದರೆ ತೀಯಾ ಸಮುದಾಯದ ಬಹುತೇಕ ಕುಟುಂಬಗಳು ಇವತ್ತು ಆರ್ಥಿಕ ಮತ್ತು ಎಲ್ಲ ವಿಷಯದಲ್ಲೂ ವಂಚಿತರಾಗಿದ್ದನ್ನು ಮನಗಂಡು ಶ್ರೀಯುತ ಸದಾಶಿವ ಉಳ್ಳಾಲ್ರವರ ನೇತೃತ್ವದಲ್ಲಿ ನಾವು ಭಾರತೀಯ ತೀಯಾ ಸಮಾಜವನ್ನು ಈ ಭಾಗದಲ್ಲಿ ಕಟ್ಟಿಕೊಂಡು ನಮ್ಮ ತೀಯಾ ಸಮುದಾಯವನ್ನು ಒಗ್ಗಟ್ಟು ಮಾಡಲು ಪ್ರಯತ್ನ ಮಾಡುವಾಗ ಅದು ಬಹಳಷ್ಟು ಸುಲಭ ಇರಲಿಲ್ಲ. ಅದಕ್ಕೆ ನಮ್ಮ ಹಿರಿಯರೆಲ್ಲರೂ ಸೇರಿಕೊಂಡು ಒಂದು ಅಭಿಪ್ರಾಯಕ್ಕೆ ಬಂದೆವು. ಅದು ಏನಂತ ಹೇಳಿದರೆ
ನಮ್ಮ ತಾಯಂದಿರನ್ನು ಸಹೋದರಿಯರನ್ನು ಮೊದಲ ಬಾರಿಗೆ ನಾವೆಲ್ಲರೂ ಪ್ರಥಮವಾಗಿ ಅವರನ್ನೆಲ್ಲರೂ ಒಗ್ಗಟ್ಟು ಮಾಡುವ ಒಂದು ಉಪಾಯ ಅಥವಾ ಸುಲಭ ಅವರ ಕಷ್ಟಕ್ಕೆ ಸ್ಪಂದಿಸುವಂಥ ಸುಲಭ ಮಾರ್ಗೋಪಾಯವನ್ನು ಸದಾಶಿವ ಉಳ್ಳಾಳ್ರವರ ನೇತೃತ್ವದಲ್ಲಿ ನಾವು ಕೈಗೊಂಡಾಗ ನಮಗೆ ಉಳಿದದ್ದು ಸ್ವಸಹಾಯ ಸಂಘವನ್ನು ರಚನೆ ಮಾಡುವ. ನಮ್ಮ ಸಮಾಜದ ಎಲ್ಲೆಲ್ಲೂ ಕಡು ಬಡವರಿದ್ದಾರೆ, ಎಲ್ಲೆಲ್ಲೂ ಹತ್ತಿರ ಮನೆಗಳಿದೆ, ಅವರನ್ನೆಲ್ಲರನ್ನು ಒಟ್ಟುಗೂಡಿಸಿ ಸ್ವಸಹಾಯ ಸಂಘವನ್ನು ರಚನೆ ಮಾಡಿಕೊಂಡು ಅವರ ಕಷ್ಟಕ್ಕೆ ಸ್ಪಂದನೆ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಮುನ್ನುಡಿಯನ್ನು ನಾವು ಆವತ್ತಿನ ದಿನಗಳಲ್ಲಿ 2013ನೇ ಇಸವಿಯಲ್ಲಿ ನಾವು ತೊಡಗಿಸಿಕೊಂಡೆವು. ತದನಂತರದ ದಿನಗಳಲ್ಲಿ ಸರ್ಕಾರದ ಒಂದು ನಮ್ಮ ಸಮಾಜಕ್ಕೆ ಮತ್ತು ಸರ್ಕಾರಕ್ಕೆ ಒಂದು ಸೇತುವೆಯಾಗಿ ಇರಬೇಕಾಗಿ ನಾವು ಆಲೋಚನೆ ಮಾಡಿದಾಗ ಅದಕ್ಕೆ ಒಂದು ಟ್ರಸ್ಟ್ ಬೇಕಾಗಬಹುದು ಎಂಬ ಆಲೋಚನೆಯಲ್ಲಿ ತೀಯಾ ಗ್ರಾಮಾಭಿವೃದ್ಧಿ ಚಾರಿಟೇಬಲ್ ಟ್ರಸ್ಟ್ ಸದಾಶಿವ ಉಳ್ಳಾಳ್ರವರ ನೇತೃತ್ವದಲ್ಲಿ ಅವರೇ ಅದರ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಅವರ ನೇತೃತ್ವದಲ್ಲಿ ನಾವು ಟ್ರಸ್ಟನ್ನು ಕೂಡ ರಚನೆ ಮಾಡಿದ್ದೇವೆ. ಈ ಟ್ರಸ್ಟನ್ನು ಮುಂದುವರಿಸಿಕೊಂಡು ಹೋಗುವಾಗ ನಾವೊಂದು ಬೇರೆ ಒಂದು ಬ್ಯಾಂಕ್ಗಳಲ್ಲಿ ವಹಿವಾಟು ಮಾಡುವ ದಿನಗಳು ಬಂತು. ವಹಿವಾಟು ಮಾಡುವಾಗ ಕೆಲವೊಂದು ನಮ್ಮ ಸ್ವಸಹಾಯ ಸಂಘದ ಸದಸ್ಯರಿಗೆ ಸಾಲ ವಿತರಣೆ ಮಾಡುವಾಗ ಅಥವಾ ಯಾವುದೇ ಒಂದು ಹಣಕಾಸಿನ ವಹಿವಾಟು ಮಾಡುವಾಗ ಬೇರೆ ಬ್ಯಾಂಕಿನಲ್ಲಿ ಮಾಡುವಾಗ ನಮಗೆ ಕೆಲವೊಂದು ವಿಷಯದಲ್ಲಿ ಅಡಚಣೆಯನ್ನು ಬಂತು. ಆವಾಗ ನಮಗೆ ಉಳಿದದ್ದು ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಅವರು ನೀಡಿದಂಥ ಒಂದು ವಾಕ್ಯ ಅಥವಾ ಒಂದು ತತ್ವ. ಅದೇನಂತ ಹೇಳಿದರೆ, ನಿಮಗೆ ಎಲ್ಲಿ ತೊಂದರೆ ಆಗುತ್ತದೋ, ಯಾವ ವಿಷಯದಲ್ಲಿ ನಿಮಗೆ ತೊಂದರೆ ಆಗ್ತದೋ ಆ ವಿಷಯದಲ್ಲಿ ಯಾರತ್ರ ಕೂಡ ನೀವು ತರ್ಕ ಮಾಡದೆ ಅದೇ ವಿಷಯವನ್ನು ನೀವೇ ಮಾಡಿಕೊಂಡು ಹೋಗಿ. ಉದಾಹರಣೆಗೆ ನಿಮಗೆ ಆರ್ಥಿಕ ಪರಿಸ್ಥಿತಿಯ ನಮಗೆ ಕಷ್ಟಕರ ಆದಾಗ ಅಥವಾ ಒಂದು ಸಂಸ್ಥೆಯಲ್ಲಿ ಆರ್ಥಿಕ ಸಂಸ್ಥೆಯಲ್ಲಿ ನಮಗೆ ಕಷ್ಟ, ನೀವೇ ಸ್ವಂತ ಸಂಸ್ಥೆಯನ್ನು ಸ್ಥಾಪಿಸಿ ಎಂಬ ವಾಕ್ಯ ಒಂದು ನಾಣ್ಣುಡಿಯನ್ನು ನಾವು ಮನಗಂಡು ನಾರಾಯಣ ಗುರುಸ್ವಾಮಿಯ ವೇದವಾಕ್ಯದಂತೆ ಹಣಕಾಸಿನ ಸಂಸ್ಥೆ ನಮ್ಮದೇ ಒಂದು ಮಾಡಬೇಕೆಂಬ ಯಾರನ್ನು ದೂಷಣೆ ಮಾಡಿ ಸ್ವಂತವಾಗಿ ನಮ್ಮ ಸದಸ್ಯರಿಗೆ ನಮ್ಮದೇ ಆದಂಥ ಒಂದು ಸೊಸೈಟಿಯನ್ನು ಮಾಡುವಂಥ ಪ್ರಾರಂಭಿಸಿದೆವು. ಅದು ಕೂಡ ಸದಾಶಿವ ಉಳ್ಳಾಳ್ರವರ ಮಾರ್ಗದರ್ಶನದಲ್ಲಿ ನಾವು ಮಾಡುತ್ತಾ ಮುಂದುವರಿದು ಇವತ್ತು ನಾವು ತೀಯಾ ಸೇವಾ ಸಹಕಾರಿ ಸಂಘ ಅಂತ 2016ನೇ ವಿಷಯದಲ್ಲಿ ಈ ಕೆಳಗಡೆ ಉಳ್ಳಾಲ ಪೆರ್ಮನೂರು ಗ್ರಾಮದಲ್ಲಿ ಮಂಚಿಲದಲ್ಲಿ ನಾವು ಒಂದು ಕಚೇರಿಯನ್ನು ಅಲ್ಲಿ ಉದ್ಘಾಟನೆಯನ್ನು ಮಾಡಿದೆವು. ಈ ಕಚೇರಿ ಉದ್ಘಾಟನೆ ಮಾಡಿದ ನಂತರ ನಮ್ಮ ಸ್ವಸಹಾಯ ಸಂಘಗಳು ಬೆಳೆಯುತ್ತಾ ಹೋಯಿತು. ನಮ್ಮ ದುರದೃಷ್ಟವಶಾತ್ ನಾವೊಂದು 2 ವರ್ಷದಲ್ಲಿ ಸಂಘಗಳನ್ನು ಹೆಚ್ಚು ರಚನೆ ಮಾಡಲಿಕ್ಕೆ ಆಗಲಿಲ್ಲ. ಈ ಕೊರೋನಾ ಸಂದರ್ಭದಲ್ಲಿ ನಮಗೆ ಇವತ್ತು ಉದ್ಘಾಟನೆ ಆಗುವ ಸಂಘಗಳು ಸೇರಿ ಬಹುಶಃ 78 ಸ್ವಸಹಾಯ ಸಂಘಗಳು ನಮ್ಮ ಈ ಸೇವಾ ಸಂಘದ ಅಡಿಯಲ್ಲಿ ಬರ್ತದೆ. ಹೇಳಲಿಕ್ಕೆ ತುಂಬ ನಮಗೆ ಖುಷಿ ಆಗ್ತದೆ. ಇದರಲ್ಲಿ ನಾವು ಕಂಡುಕೊಂಡಂಥ ಬಹಳ ಒಂದು ಸತ್ಯ ಏನಂತ ಹೇಳಿದರೆ, ಕಡು ಬಡವರಿಗೆ ಸುಲಭ ರೀತಿಯಲ್ಲಿ ಸಾಲವನ್ನು ಒದಗಿಸುವುದು ಮತ್ತು ಅಶಕ್ತ ಮಹಿಳೆಯರಿಗೆ ಅಂತ ಹೇಳಿದರೆ, ಇವತ್ತು ಗಂಡು ಮಕ್ಕಳಿಲ್ಲ, ಅವರಿಗೆ ಒಂದು ಆಸರೆ ಇಲ್ಲ, ಯಾರು ಕೂಡ ಆಸರೆ ಇಲ್ಲ. ಇಂಥ ಒಂದು ಮಹಿಳೆಯರಿಗೆ ಅವರಿಗೆ ಒಂದು ವೃದ್ಧಾಪ ಟೈಮಿನಲ್ಲಿ ಸಮಯದಲ್ಲಿ ಒಂದು ಖರ್ಚಿನ ಅಥವಾ ಬೇರೆ ಯಾವುದೇ ಒಂದು ಸಹಾಯ ಬೇಕಾದರೆ, ಆರ್ಥಿಕ ಸಹಾಯ ಇರ್ಬೋದು, ಆಸ್ಪತ್ರೆ ಸಹಾಯ ಇರ್ಬೋದು, ಅಥವಾ ಇನ್ನಿತರ ಯಾವುದೇ ಸಹಾಯ ಇಲ್ಲದಿದ್ದರೆ ಕೂಡ ನಮ್ಮ ಸಮಾಜದವರಿಗೆ ಸಹಾಯ ಆಗಲಿ ಅಂತ ಈ ಒಂದು ಸ್ವಸಹಾಯ ಸಂಘವನ್ನು ಇವತ್ತು ನಾವು ಪ್ರಾರಂಭಿಸಿದೆವು. ಇದರಿಂದ ತುಂಬ ಅಂದರೆ ಇವತ್ತು ನಮ್ಮ ತಾಯಂದಿರ ಸಹೋದರಿಯವರ 20 ರೂಪಾಯಿ 30 ರೂಪಾಯಿ ಉಳಿತಾಯವಾದ ಸಂಘ ಎಷ್ಟಾಯ್ತು ಅಂತ ಹೇಳಿದರೆ ಆಶ್ಚರ್ಯ ಆಗ್ತದೆ. ಖಂಡಿತವಾಗಿ ನಮಗೆ ಆಶ್ಚರ್ಯ ಆಗ್ತದೆ. ಅದು ಇವತ್ತು 65 ಲಕ್ಷ ರೂಪಾಯಿ, ಇವತ್ತು 20-30 ರೂಪಾಯಿ ಅಧ್ಯಕ್ಷತೆ. ಈಗಾಗಲೇ ಜನಪ್ರಿಯ ಶಾಸಕರು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಂತ ಯುಟಿ ಖಾದರ್ ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತ. ಇವತ್ತು 65 ಲಕ್ಷ ರೂಪಾಯಿ ಆಗಿದೆ. ಈ 65 ಲಕ್ಷ ರೂಪಾಯಿ ಎಷ್ಟು ಆಗಿದೆ ಅಂತ ಹೇಳಿದರೆ 2.5 ಕೋಟಿಯಿಂದ ಹೆಚ್ಚು ಸಾಲವನ್ನು ಕೊಡಲಿಕ್ಕೆ ಸಹಾಯ ಆಗಿದೆ. ನೋಡಿ ಸದಸ್ಯರೇ, ಎಲ್ಲರೂ ಈ ರೀತಿಯ ಒಂದು ಸಂಘಟನೆಯನ್ನು ಮುಂದೆ ಕೂಡ ಹೋದರೆ ಖಂಡಿತವಾಗಿಯೂ ಎಲ್ಲ ನಮ್ಮ ಬಡವರ್ಗದ ಒಂದು ಅಶಕ್ತರಿಗೆ ಅಥವಾ ಒಂದು ಬಡವರ್ಗದವರಿಗೆ ಖಂಡಿತವಾಗಿ ನೆರವಾಗ್ತದೆ. ಅದಲ್ಲದೆ ನಾವು ಖಂಡಿತವಾಗಿಯೂ ಬಡ್ಡಿಗೋಸ್ಕರ ಅಥವಾ ನಮ್ಮ ಸೊಸೈಟಿ
ಸೊಸೈಟಿ ಇನ್ನಷ್ಟು ಬ್ರಾಂಚ್ ಬೆಳವಣಿಗೆ ಮಾಡಬೇಕೆಂಬ ಉದ್ದೇಶದಿಂದ ನಾವು ಖಂಡಿತವಾಗಿ ಮಾಡುವುದಲ್ಲ. ನಮ್ಮ ಉದ್ದೇಶ ಒಂದೇ, ನಾವೆಲ್ಲರೂ ಒಂದೇ ಥರದವರು. ಆರ್ಥಿಕ ಮಟ್ಟದಲ್ಲಿ ಎಲ್ಲದರಲ್ಲಿ ನಾವು ತೀಯ ಸಮಾಜದವರಂದರೆ ನಾವು ಬಹಳ ಹಿಂದುಳಿದ ವರ್ಗದಲ್ಲಿ ಅತಿ ಹಿಂದುಳಿದ ವರ್ಗದವರು. ಅವರಲ್ಲಿ ನಮ್ಮ ಒಬ್ಬರ ಕಿಸೆಯಲ್ಲಿ ಕಷ್ಟ ಬಂದಾಗ ನಮ್ಮಲ್ಲಿ 10 ರೂಪಾಯಿ ನಮಗೆ ಕೊಡಲಿಕ್ಕೆ ಆಗ್ತಾ ಇಲ್ಲ. ಅಂದರೆ ನಾವು ಕೂಡ ಅದೇ ಪರಿಸ್ಥಿತಿಯಲ್ಲಿ ಇದ್ದೇವೆ. ಆದರೆ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅಂತ ಹೇಳಿ ನಾವು 10 ಜನರು ಸೇರಿ ಅವರ ಒಬ್ಬರ ಕಷ್ಟಕ್ಕೆ ನಿವಾರಣೆ ಮಾಡುವಂಥ ಒಂದು ಕಾರ್ಯಕ್ರಮಕ್ಕೆ ನಾವು ಮುನ್ನುಡಿಯನ್ನು ಇಟ್ಟು ಇವತ್ತು 78 ಸಂಘ ಮಾಡಿಕೊಂಡು ಈಗ ಮುಂದಿನ ದಿನಗಳಲ್ಲಿ 100 ಸಂಘ, ಇನ್ನಷ್ಟು ಸಂಘಗಳು ಓಪನ್ ಮಾಡಲಿಕ್ಕೆ ಇದೆ. ಕೊರೋನಾ ಟೈಮಲ್ಲಿ ನಮಗೆ ಉದ್ಘಾಟನೆ ಮಾಡಲಿಕ್ಕೆ ಆಗದೆ ಕೆಲವೊಂದು ಸಂಘಗಳು ಬಾಕಿಯಾಗಿದೆ. ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲ ಆಶೀರ್ವಾದ ಇದ್ದರೆ ನಮ್ಮ ಈ ಸಂಘಟನೆ ಖಂಡಿತವಾಗಿ ಬೆಳೀಲಿಕ್ಕೆ ಕಾರಣ ಆಗ್ತದೆ. ಇವತ್ತಿನ ದಿನಗಳಲ್ಲಿ ಬರೀ ತೀಯ ಸಮುದಾಯಕ್ಕೆ ಮಾತ್ರ ಅಲ್ಲ, ಎಲ್ಲ ಸಮುದಾಯವರನ್ನು ಒಟ್ಟಿಗೆ ಸೇರಿಸಿ ನಾವು ಸ್ವಸಹಾಯ ಸಂಘ ಮಾಡ್ತಾ ಇದ್ದೇವೆ ಸರ್ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಿದ್ದೇನೆ. ಯಾಕೆಂತ ಹೇಳಿದರೆ ನಮ್ಮ ಒಂದೇ ಒಂದು ಆಸೆ, ಹಿಂದುಳಿದ ವರ್ಗದಲ್ಲಿ ಅತಿ ಹಿಂದುಳಿದ ವರ್ಗದವರಾದ ಈ ಒಂದು ನಮ್ಮ ಸಮುದಾಯಕ್ಕೆ ಬಹಳಷ್ಟು ಸರ್ಕಾರದಿಂದ ಸಿಗುವಂಥ ಸವಲತ್ತಿನಿಂದ ವಂಚಿತರಾದಂಥ ಒಂದು ಸಮುದಾಯ ಇದ್ದರೆ ಅದು ನಮ್ಮ ತೀಯ ಸಮುದಾಯ. ಹಿಂದುಳಿದ ವರ್ಗದಲ್ಲಿ ಅತಿ ಹಿಂದುಳಿದ ವರ್ಗ ಬಿದ್ದಂಥ ಒಂದು ಸಮುದಾಯ. ಈ ಸಮುದಾಯವನ್ನು ಮೇಲೆತ್ತಬೇಕು. ಈ ಸಮುದಾಯದ ಧ್ವನಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಅಥವಾ ಕೇಂದ್ರ ಸರ್ಕಾರಕ್ಕೆ ಮುಟ್ಟುವಂತ ಆಗಬೇಕೆಂಬ ಒಂದೇ ಒಂದು ನೆಲೆಯಲ್ಲಿ ನಮ್ಮ ಒಂದು ಹಕ್ಕನ್ನು ಪಡೆಯುವ ಒಂದು ಹೋರಾಟದಲ್ಲಿ ಎಲ್ಲರನ್ನು ಒಟ್ಟಿಗೆ ಸೇರಿಸಿ ಇವತ್ತು ಈ ಭಾರತೀಯ ತೀಯ ಸಮಾಜದ ಅಥವಾ ನಮ್ಮ ತೀಯ ಸೇವಾ ಸಹಕಾರ ಸಂಘದ ನೆಲೆಯಲ್ಲಿ ಇವತ್ತು ಎಷ್ಟು ನಮ್ಮ ಒಗ್ಗಟ್ಟಿದೆ ಅಂತ ಹೇಳಿದರೆ ಸರ್, ನಮಗೆ ಯಾವುದೇ ಒಂದು ತೊಂದರೆ ಆದರೂ ಕೂಡ ಬರೀ ಅರ್ಧ ಗಂಟೆಯಲ್ಲಿ ಒಂದು ಕನಿಷ್ಠ ಪಕ್ಷ 500 ಮಹಿಳೆಯರನ್ನು ಅಥವಾ 500 ಜನರನ್ನು ಸೇರಿಸುವ ಶಕ್ತಿ ಇವತ್ತು ನಮಗೆ ಬಂದಿದೆ ಅಂತ ಹೇಳಲಿಕ್ಕೆ ತುಂಬ ಖುಷಿ ಆಗ್ತದೆ. ಅದೇ ರೀತಿ ಇವತ್ತು ಪ್ರಾಸ್ತಾವಿಕಗೆ ನಾನು ಹೆಚ್ಚೇನು ಹೋಗುವುದಿಲ್ಲ. ಯಾಕೆಂತ ಹೇಳಿದ್ರೆ ಸಮಯದ ಈಗ ಅಭಾವಾಗ, ಮಳೆ ಕೂಡ ಬರ್ತಾ ಇದೆ, ವಿಷಯ ತುಂಬ ಇತ್ತು. ಆದರೆ ಈ ಒಂದು ಸಣ್ಣ ಪ್ರಾಸ್ತಾವಿಕವನ್ನು ಮಾತಾಡಿ ಈಗ ನೇರವಾಗಿ ನಾನು ಸ್ವಾಗತವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ನಮಗೆ ಇವತ್ತು ನಮ್ಮ ಶಾಸಕರಂದರೆ ಜನಪ್ರಿಯ ಶಾಸಕರು ಹೌದು, ಆದರೆ ಕರೆದಾಗ ಹೂ ಕೊಟ್ಟು ಯಾರ ಹತ್ರ ಅದು ಹೇಳಿ ಕಳಿಸಿದ್ರು ಕೂಡ ನಮ್ಮ ಈ ಎಲ್ಲ ಒಂದು ಕಷ್ಟ ಕಾರ್ಪಣ್ಯಗಳಿಗೆ ಪ್ರತಿ ದಿವಸ ಕೂಡ ನಮ್ಮ ಜೊತೆ ಇದ್ದು ಎಲ್ಲವನ್ನು ನಮಗೆ ಒದಗಿಸಿಕೊಟ್ಟು ಇವತ್ತು ನಾವೊಂದು ಪ್ರಥಮ ಬಾರಿಗೆ 2014ರಲ್ಲಿ ಒಂದು ಸಭಾಂಗಣ ನಮಗೆ ಒದಗಿಸಿಕೊಡ್ಬೇಕು ಅಂತ ಹೇಳುವಾಗ ಸಮಾಜ ಕಲ್ಯಾಣ ಇಲಾಖೆಯಿಂದ 30 ಲಕ್ಷ ರೂಪಾಯಿಯನ್ನು ಅವರು ಒದಗಿಸಿಕೊಟ್ಟರೂ ಕೂಡ ನಮಗೆ ಕೆಲವು ಕಾರಣಾಂತರದಿಂದ ಅದನ್ನು ಮಾಡಲಿಕ್ಕೆ ಆಗಲಿಲ್ಲ. ಆದರೆ ಈ ಬಾರಿ ನಾವು ಸೋಮನಾಥ ದೇವಸ್ಥಾನದಿಂದ ಅಥವಾ ಬೇರೆ ಎಲ್ಲೂ ಅವಕಾಶ ಇಲ್ಲದ ಒಂದು ಸಂದರ್ಭದಲ್ಲಿ ನಮಗೆ ಇವತ್ತೊಂದು ನಮ್ಮ ದೇವಸ್ಥಾನಕ್ಕೆ ಒಂದು ವಸತಿ ನಿಲಯವನ್ನು ಅವರು ಕಲ್ಪಿಸಿಕೊಟ್ಟಿದ್ದಾರೆ. ಅದಲ್ಲದೆ ಎಲ್ಲ ನಮ್ಮ ಈ ಒಂದು ಸೊಸೈಟಿ ಆಗಬೇಕಾದ್ರೂ ಕೂಡ ಪರ್ಮಿಷನ್ ಸಿಗಬೇಕಾದ್ರೂ ಕೂಡ ಮೊದಲಿನಿಂದಲೂ ಕೂಡ ಯಾವುದೇ ಒಂದು ನಮಗೆ ತೊಡಕು ಬರುವಾಗ ಕೂಡ ನಮಗೆ ಬಹಳಷ್ಟು ಎಲ್ಲ ರೀತಿಯಿಂದ ಸಹಾಯವನ್ನು ಮಾಡಿ ಕೊರೋನಾ ಸಮಯದಲ್ಲಿ ಕೂಡ ಕಿಟ್ಟನ್ನು ಕೂಡ ಬಡವರಿಗೆ ಒದಗಿಸಿಕೊಟ್ಟು ಬಹಳಷ್ಟು ಒಂದು ಸಹಾಯವನ್ನು ಮಾಡಿದಂಥ ನಿಜವಾದ ಒಂದು ನಮ್ಮ ಜನಪ್ರಿಯ ಶಾಸಕರಾದ ಪ್ರಥಮವಾಗಿ ಇವತ್ತು ಈ ನಮ್ಮ ಒಂದು ಸೊಸೈಟಿಯನ್ನು ತೀಯ ಸೇವಾ ಸಹಕಾರದ ಶಾಖೆಯನ್ನು ಉದ್ಘಾಟನೆ ಮಾಡಲಿರುವಂಥ ಶ್ರೀಯುತ UT ಖಾದರ್ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಸ್ವಾಗತವನ್ನು ಬಯಸ್ತಿದ್ದೇನೆ. ಅವರಿಗೆ ತೀಯ ಸೇವಾ ಸಹಕಾರಿ ಸಂಘದ ಹಿರಿಯ ನಿರ್ದೇಶಕರಾದ ಪ್ರಕಾಶ್ ಎಂ ಉಳ್ಳಾಲ್ ಅವರು ಹೂಗುಚ್ಛದ ಜೊತೆಗೆ ಶಾಲು ಕೊಟ್ಟು ಗೌರವಿಸಬೇಕಾಗಿ ವಿನಂತಿ. ಅದೇ ರೀತಿ ನಮ್ಮೆಲ್ಲರ ಹಿರಿಯರು ಒಂದು ನಿಮಿಷ ನಮ್ಮೆಲ್ಲರ ಹಿರಿಯರು, ನಮ್ಮ ಮಾರ್ಗದರ್ಶಕರು, ಪಕ್ಷಭೇದ ಮರೆತು ನಾವು ಯಾವಾಗಲೂ ಕೆಲವೊಂದು ವಿಷಯವನ್ನು ಅವರಲ್ಲಿ ಭಿನ್ನವಿಸಿಕೊಂಡಾಗ ನೇರವಾಗಿ ಸಹಾಯಹಸ್ತವನ್ನು ಚಾಚುತ್ತಿರುವ TG ರಾಜಾರಾಮ್ ಭಟ್ ಇವರು ಎಷ್ಟು ಹೊಗಳಿದರೂ ಸಾಲದು.
ಹಿಂದೂ ಧರ್ಮದ ಹಿಂದೂ ಸಂಘಟನೆಯನ್ನು ಹಿಂದೂ ಸಂಘಟನೆಯನ್ನು ಬಲಾಢ್ಯಗೊಳಿಸಲು ಮುಂಚೂಣಿ ನಾಯಕರಾಗಿ, ಅದೇ ರೀತಿ ಅಮ್ಮೆಂಬಳ ಇದೇ ರೀತಿಯ ಒಂದು ಅಮ್ಮೆಂಬಳ ಸಹಕಾರಿ ಸಂಘವನ್ನು ಕಟ್ಟು ಬೆಳೆಸಿದಂಥ ಒಂದು ಕೀರ್ತಿ. ಯಾಕೆಂತ ಹೇಳಿದ್ರೆ ಅವರು ಇತಿಹಾಸ ತಿಳ್ಕೊಂಡಿದ್ದೇನೆ. ಅವರು ಕೂಡ ಅಮ್ಮೆಂಬಳ ಸಹಕಾರಿ ಸಂಘಕ್ಕೆ ನಿರ್ದೇಶಕರಾಗಿ ಹೋಗುವಾಗ ಆ ಸಂಘದಲ್ಲಿ ಇದ್ದದ್ದು ಬರೀ 35 ರೂಪಾಯಿ ಅಂತೆ ನಾನೊಂದು ಕೇಳ್ಪಟ್ಟಿದ್ದೇನೆ. ಆದರೆ ಇವತ್ತು ಅಮ್ಮೆಂಬಳ ಸಹಕಾರಿ ಸಂಘ ಎಷ್ಟೋ ನೂರಾರು ಜನರಿಗೆ ಉದ್ಯೋಗವನ್ನು ಕೊಟ್ಟು ಸಾವಿರಾರು ಜನರ ಲಕ್ಷಾಂತರ ಜನರ ಒಂದು ಕಷ್ಟವನ್ನು ನೀಗಿಸಿದಂಥ ಬಹುದೊಡ್ಡ ಕಾರ್ಯಕ್ರಮವನ್ನು ಮಾಡುತ್ತಿರುವಂಥ ಅವರ ನೇತೃತ್ವದಲ್ಲಿ ಮಾಡುತ್ತಿರುವಂಥ, ಅದಲ್ಲದೆ ಶಾರದಾ ಗಣಪತಿ ವಿದ್ಯಾ ಕೇಂದ್ರದ ಸಂಚಾಲಕರು ಆಗಿ, ಪುಣ್ಯಕೋಟಿ ಶ್ರೀ ಆಶ್ರಮದ ಸ್ಥಾಪಕರು ಆಗಿ, ಪ್ರತಿ ವರ್ಷ ವಿದ್ಯಾರ್ಥಿಗಳಿಗೆ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ವೆಚ್ಚವನ್ನು ಭರಿಸಿಕೊಂಡು ಎಲ್ಲರೂ ಕೂಡ ವಿದ್ಯಾವಂತರಾಗಬೇಕೆಂಬ ಆಸೆಯನ್ನು ಇಟ್ಟುಕೊಂಡು ಸಮಾಜ ಸೇವೆಯನ್ನು ಮಾಡುತ್ತಿರುವ ನಮ್ಮೆಲ್ಲರ ಹಿರಿಯರಾದ ಟಿ.ಜಿ. ರಾಜರಾಮ್ ಭಟ್ರು ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ನಿರ್ದೇಶಕರಲ್ಲೋರ್ವರಂತ ನಾಗಪ್ಪ ಬಿ ಅಡ್ಯಾರ್ ಅವರು ಶಾಲು ಹಾಗೂ ಪುಷ್ಪವನ್ನಿಟ್ಟು ಗೌರವಿಸಬೇಕಾಗಿ ವಿನಂತಿ. ಅದೇ ರೀತಿ ನಮ್ಮ ಮತ್ತೋರ್ವ ನಾಯಕರು ನಿಗಮದ ಅಲೆಮಾರಿ ಮತ್ತು ಅರೆಮಾರಿ ನಿಗಮದ ರಾಜ್ಯ ನಿಗಮದ ಅಧ್ಯಕ್ಷರು ಆದಂಥ ರವೀಂದ್ರ ಶೆಟ್ಟಿ ಉಳಿದೆಟ್ಟು ಅವರು ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ, ನಾವು ತೀಯ ಸಮಾಜದಿಂದ ಯಾವಾಗೆಲ್ಲ ಕಾರ್ಯಕ್ರಮ ಮಾಡಿದ ಎಲ್ಲ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಬೆನ್ನು ತಟ್ಟಿ ಪ್ರೋತ್ಸಾಹ ಕೂಡ ಮಾಡಿದ್ದಾರೆ. ಅವರು ಕೂಡ ಈ ಶ್ರೇಷ್ಠರಲ್ಲಿ ಅತಿ ಶ್ರೇಷ್ಠರಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂತ ಹೇಳಿದರೆ ಈ ಕೊರೋನಾ ಸಂದರ್ಭದಲ್ಲಿ ಬಹಳಷ್ಟು ಬಡ ಬಗ್ಗರ ಸೇವೆ ಮಾಡಿದಂಥ ಮನೆ ಮನೆಗೆ ಹೋಗಿ ಅವರಿಗೆ ಆ ಒಂದು ಆಹಾರ ಕಿಟ್ಟನ್ನು ಕೊಡುವಂತ ಒಂದು ಕಾರ್ಯಕ್ರಮ, ಅದೇ ರೀತಿ ಅವರು PUC ತರಗತಿಯಲ್ಲಿ PUC ಕಲಿಯುತ್ತಿರುವಾಗಲೇ ಒಂದು ಟ್ಯೂಟೋರಿಯಲ್ ಅನ್ನು ಸ್ಥಾಪಿಸಿದಂತ ಒಂದು ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗದ್ದು. ಅಂತ ಒಂದು ಪುಣ್ಯಾತ್ಮರು ಕೂಡ ನಮ್ಮ ಒಂದು ಈ ವೇದಿಕೆಯಲ್ಲಿ ಇದ್ದಾರೆ. ಅವರು ಕೂಡ ಒಂದು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯನ್ನು ಕೂಡ ನಡೆಸ್ತಿದ್ದಾರೆ. ಅದರಲ್ಲಿ ಈ ಬಾರಿ ಎಷ್ಟು ಮಕ್ಕಳು ಫೀಸನ್ನು ಬಾಕಿ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಗೊತ್ತಿರ್ಲಿಕ್ಕಿಲ್ಲ. ಆದ್ರೂ ಕೂಡ ಯಾವುದೇ ಒಂದು ವಿದ್ಯಾರ್ಥಿ ಹಾಗೂ ಅಲ್ಲಿ ದುಡಿಯುತ್ತಿರುವ ಸಿಬ್ಬಂದಿ ವರ್ಗ ಶಿಕ್ಷಕರಿಗೆ ಯಾವುದೇ ರೀತಿಯ ತೊಂದರೆ ಆಗದೆ ಬೇರೆ ಎಲ್ಲ ಶಾಲೆಗೆ ಈ ಒಂದು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ಮಾದರಿ ಆಗುವ ರೀತಿಯಲ್ಲಿ ಅವರು ನಡೆಸಿಕೊಂಡು ಬಂದಿದ್ದಾರೆ. ಅದಲ್ಲದೆ ನಮ್ಮ ಎಲ್ಲ ಪ್ರಶಸ್ತಿಯನ್ನು ಅವರಿಗೆ ಸಿಕ್ಕಿದೆ. ಈ ಪರಮಾತ್ಮ ಈ ಕೊರಗಜ್ಜನ ಸನ್ನಿಧಾನದಲ್ಲಿ ನಾನು ಹೇಳ್ತಿದ್ದೇನೆ, ನಿಮಗೆ ಕೂಡ ಒಂದು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಖಂಡಿತವಾಗಿ ಬರುವ ವರ್ಷ ಬರುವಂತಾಗಿ ಭಗವಂತ ಕರುಣಿಸಲಿ ಅಂತ ಹೇಳುತ್ತಾ ಈ ಶ್ರೀ ರವೀಂದ್ರ ಶೆಟ್ಟಿ ಉಳಿದಟ್ಟು ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ನಾನು ಸ್ವಾಗತವನ್ನು ಇವರಿಗೆ ಸೂರಜ್ ಇವರು ಹೂಗುಚ್ಚ ಹಾಗೂ ಶಾಲನ್ನು ನೀಡುವ ಮೂಲಕ ಗೌರವಿಸಬೇಕು. ಅದೇ ರೀತಿ ಭಾರತೀಯ ತೀಯ ಸಮಾಜದ ಕೇಂದ್ರ ಸಮಿತಿಯ ಅಧ್ಯಕ್ಷರು, ತೀಯ ಗ್ರಾಮಾಭಿವೃದ್ಧಿ ಚಾರಿಟೇಬಲ್ನ ಅಧ್ಯಕ್ಷರು, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಭಗವತಿ ಬ್ಯಾಂಕಿನ ಮಾಜಿ ಅಧ್ಯಕ್ಷರು ಹಾಗೂ ಪ್ರಸ್ತುತ ನಿರ್ದೇಶಕರಾದಂಥ ನನ್ನ ಎಲ್ಲ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ದಾರಿದೀಪವಾಗಿ ನಿರ್ದೇಶನ ನೀಡಿ ನಮ್ಮ ಸಮಾಜ ಹಾಗೂ ಹಿಂದುಳಿದ ಸಮಾಜವನ್ನು ಬೆಳೆಸುವಂತ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಹಾಕುತ್ತಾ ನಿಮ್ಮನ್ನೆಲ್ಲರಿಗೂ ಮಾರ್ಗದರ್ಶಕರಾದಂಥ ಶ್ರೀಯುತ ಸದಾಶಿವ ಉಳ್ಳಾಲ್ರವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಇವರಿಗೆ ಯುವ ನಿರ್ದೇಶಕರಾಗಿರುವಂತಹ ಶ್ರೀ ಅಭಿಜಿತ್ ಇವರು ಶಾಲು ಹಾಗೂ ಹೂಗುಚ್ಛವನ್ನು ನೀಡುವ ಮೂಲಕ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ನಮ್ಮ ಮುಖ್ಯ ಅತಿಥಿ ಚಂದ್ರಾಸ್ ಉಳ್ಳಾಲ್ರವರು, ಭಗವತಿ ಶ್ರೀ ಚೀರುಂಬ ಭಗವತಿ ಕ್ಷೇತ್ರದ ಅಧ್ಯಕ್ಷರು, ನಮ್ಮ ಎಲ್ಲ ಒಂದು ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತು ನಮ್ಮ ಈ ಸಮಾಜವನ್ನು ಕಟ್ಟುವವರು, ಯುವಕರಿಗೆ ಒಂದು ಮಾರ್ಗದರ್ಶನ ನೀಡುತ್ತಾ
ಆರ್ಥಿಕ ಸಹಾಯವನ್ನು ನೀಡುತ್ತಾ ಬಂದಂಥ ಶ್ರೀಯುತ ಚಂದ್ರಾಸ್ ಉಳ್ಳಾಲ್ರವರಿಗೆ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಸ್ವಾಗತವನ್ನು ಬಯಸ್ತಿದ್ದೇನೆ. ಇವರಿಗೆ ಮಾಧವ್ ಇವರು ಹೂಗುಚ್ಛ ಹಾಗೂ ಶಾಲನ್ನು ನೀಡುವ ಮೂಲಕ ಗೌರವಿಸಬೇಕಾಗಿ ವಿನಂತಿ. ಇನ್ನೋರ್ವ ನನ್ನ ಮಿತ್ರರು, ನನ್ನ ಆತ್ಮೀಯ ಸಹೋದರರು ದೇವದಾಸ್ ಕೊಲ್ಯರವರು. ಇವರ ಬಗ್ಗೆ ಹೇಳಬೇಕಾದ್ರೆ ಭಾರತೀಯ ಜನತಾ ಪಕ್ಷದ ಮುಖಂಡರು ಹಾಗೂ ಭಗವತಿ ಬ್ಯಾಂಕಿನ ನಿರ್ದೇಶಕರು ಆಗಿದ್ದಾರೆ. ಅದು ಮಾತ್ರವಲ್ಲ, ಈ ಒಂದು ಸೊಸೈಟಿ ಇವತ್ತು ಇಲ್ಲಿ ಎದ್ದು ನಿಲ್ಲಬೇಕಾದ್ರೆ ಮುಖ್ಯ ಕಾರಣಕರ್ತರು ಅವರು. ನಾವು ಸೊಸೈಟಿ ಮಾಡಿದ್ದೇವೆ, ಅಲ್ಲಿ ಮಂಚಿಲದಲ್ಲಿ ಇದೆ, ಇವತ್ತೊಂದು ಬ್ರಾಂಚ್ ಇಲ್ಲಿ ಆಗಬೇಕಾದ್ರೆ ಮುಖ್ಯ ಕಾರಣಕರ್ತರು ದೇವದಾಸ್ ಕೊಲ್ಯ ಅವರವರು. ಯಾಕೆಂತ ಹೇಳಿದ್ರೆ ಕಳೆದ ಏಪ್ರಿಲ್ ತಿಂಗಳಲ್ಲಿ ನಮ್ಮ ಈ ಸೊಸೈಟಿಗೆ ಒಂದು ಚುನಾವಣೆ ನಡೆಯಿತು. ಈ ಚುನಾವಣೆ ಸಂದರ್ಭದಲ್ಲಿ ನಾವು ಬಹಳಷ್ಟು ರಾಜ್ಯ ಪಂಚಾಯತಿಕೆಯನ್ನು ಮಾಡಿಕೊಂಡು ಈ ಒಂದು ಸಂಸ್ಥೆಗೆ ಬೇಡ, ನಮ್ಮ ಒಳಗೆ ಚುನಾವಣೆ ಬೇಡ ಅಂತ ಹೇಳಿದ್ರು ಕೂಡ ಅನಿವಾರ್ಯ ಕಾರಣಗಳಿಂದ ಚುನಾವಣೆ ನಡೆಯಿತು. ಆವಾಗ ನಮ್ಮ ಜೊತೆಯಲ್ಲಿ ದುಡ್ಡಿನವರು ಯಾರು ಕೂಡ ನಮ್ಮ ಜೊತೆಯಲ್ಲಿ ನಿಲ್ಲಿಲ್ಲ. ನಮ್ಮ ಜೊತೆಯಲ್ಲಿ ಬಂಡೆಕಲ್ಲಿನಾಗಿ ಎಲ್ಲ ಕೆಲಸದಲ್ಲಿ ನಾನಿದ್ದೇನೆ, ನೀವು ಮುಂದೆ ಹೋಗಿ, ನಿಮ್ಮ ಟೀಮು ಖಂಡಿತವಾಗಿ 100ಕ್ಕೆ 100 ಗೆದ್ದು ಬರ್ತದೆ, ಅದಕ್ಕೆ ಸಂಶಯ ಬೇಡ, ಯಾವ ಕೆಲಸ ನನ್ನಿಂದ ಆಗಬೇಕು ಅಂತ ಹೇಳಿ ನನ್ನ ಜೊತೆಯಲ್ಲಿ ನಿಂತು ಎಲ್ಲ ಒಂದು ಚುನಾವಣೆಯಲ್ಲಿ ನಾಮಪತ್ರ ಹಾಕುವುದರಿಂದ ಹಿಡಿದು ಎಲ್ಲ ಚುನಾವಣಾ ವಿಜಯೋತ್ಸವ ತನಕ ಇವತ್ತು ನಾವು ಬ್ರಾಂಚ್ ಓಪನ್ ಮಾಡೋ ತನಕ ನನ್ನ ಜೊತೆಯಲ್ಲಿ ನಿಂತು ಎಲ್ಲ ವಿಧದಲ್ಲಿ ಕೂಡ ಸಹಾಯವನ್ನು ಮಾಡಿ ನನ್ನ ಒಂದು ಅಣ್ಣನ ಸ್ಥಾನದಲ್ಲಿ ನಿಂತು ನಮ್ಮೆಲ್ಲ ಸಮಾಜವನ್ನು ಒಟ್ಟುಗೂಡಿಸಲು ಬಹಳಷ್ಟು ಶ್ರಮಿಸಿದಂಥ ದೇವದಾಸ್ ಕೊಲ್ಯರವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅರ್ಹವಾಗಿ ಇವರಿಗೆ ನಮ್ಮ ಸಂಘದ ಅಧ್ಯಕ್ಷರೇ ಹೂಗುಚ್ಛವನ್ನು ನೀಡಬೇಕಾಗಿ ವಿನಂತಿ. ಶಾಲಾ ನೋದಿಸಿ ಸನ್ಮಾನಿಸಿ. ಇನ್ನೋರ್ವ ನಮ್ಮ ಮುಂದೆ ಇದ್ದಾರೆ ಶ್ರೀಮತಿ ಇಂದುಮತಿ ದಾಮೋದರ ಉಳ್ಳಾಲ್ರವರು. ಇವರು ಸಮಾಜ ಸೇವಕರು, ಅದೇ ರೀತಿ ಸ್ವಸಹಾಯ ಸಂಘದ ಸಂಚಾಲಕಿಯೂ ಆಗಿದ್ದಾರೆ. ಇವರು ದಾಮೋದರ ಉಳ್ಳಾಲ್ರವರ ಪತ್ನಿ. ದಾಮೋದರ ಉಳ್ಳಾಲ್ ಅಂತ ಹೇಳಿದರೆ ಈ ಒಂದು ಸೊಸೈಟಿಯ ಫೌಂಡೇಶನ್ ಅನ್ನು ಹಾಕಿದವರು. ನಾನು ಮತ್ತು ದಾಮೋದರ ಉಳ್ಳಾಲ್ ಜೊತೆಯಾಗಿ ಈ ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡು ತಾಯಂದಿರನ್ನು, ಸಹೋದರರನ್ನು ಎಲ್ಲರನ್ನು ಈ ಸ್ವಸಹಾಯ ಸಂಘವನ್ನು ಒಟ್ಟುಗೂಡಿಸಬೇಕಾದ್ರೆ ದಾಮೋದರ ಉಳ್ಳಾಲ್ರವರನ್ನು ಎಷ್ಟು ಬಾರಿ ನೆನೆಸಿದರೂ ಅದು ಕಡಿಮೆ ಅಂತ ಹೇಳಲಿಕ್ಕೆ ಆಗ್ತದೆ. ಆದರೆ ಇವತ್ತು ನಾವು ದಾಮೋದರ ಉಳ್ಳಾಲ್ರವರು ಅನುಪಸ್ಥಿತಿಯಲ್ಲಿ ಅವರು ನಮ್ಮನ್ನು ಎಲ್ಲರನ್ನು ಬಿಟ್ಟು ಇಹಲೋಕ ತ್ಯಜಿಸಿದ್ರು ಕೂಡ ಅವರ ಒಂದು ಉಪಸ್ಥಿತಿಯನ್ನು ನಾವು ಅವರ ಶ್ರೀಮತಿಯವರಲ್ಲಿ ಎದ್ದು ಕಾಣ್ತದೆ. ಅವರನ್ನು ನಾವು ಇಲ್ಲಿ ಇವತ್ತು ಅತಿಥಿಯಾಗಿ ದಾಮೋದರ ಉಳ್ಳಾಲ್ರವರೇ ಇಲ್ಲಿ ವೇದಿಕೆಯಲ್ಲಿ ಇದ್ದಾರೆ ಎಂಬ ಭಾವನೆಯನ್ನು ಮೂಡಿಸುವ ಹಾಗೆ ಇಂದುಮತಿ ದಾಮೋದರ ಉಳ್ಳಾಲ್ರವರನ್ನು ನಾವು ಇವತ್ತು ವೇದಿಕೆಯಲ್ಲಿ ಆಹ್ವಾನಿಸಿದ್ದೇವೆ ಅತಿಥಿಯಾಗಿ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಇವರಿಗೆ ಶ್ರೀಮತಿ ರಜನಿ ಕುಮಾರ್ ಇವರು ಹೂಗುಚ್ಛ ಹಾಗೂ ಶಾಲನ್ನು ನೀಡುವ ಮೂಲಕ ಗೌರವಿಸಬೇಕಾಗಿ ವಿನಂತಿ. ಅದೇ ರೀತಿ ನಮ್ಮ ಈ ಕಟ್ಟಡದ ಮಾಲಕರ ಸಹೋದರರಾದಂತಹ ಏಕಲವ್ಯ ಪ್ರಶಸ್ತಿ ವಿಜೇತ ಭಾಸ್ಕರ್ ತೊಕ್ಕೋಟ್, ಇವರು ಕೂಡ ನಮ್ಮೆಲ್ಲರ ಒಂದು ಕೇಂದ್ರ ಬಿಂದು, ಯುವ ಕ್ರೀಡಾಪಟುಗಳಿಗೆ ದಾರಿದೀಪವಾದಂತಹ ಶ್ರೀಯುತ ಭಾಸ್ಕರ್ ತೊಕ್ಕೊಟ್ಟಿದ್ದಾರೆ. ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಮ್ಮ ನಿರ್ದೇಶಕರಲ್ಲಿರುವಂತಹ ಶ್ರೀ ಉಮೇಶ್ ಕೆ ಇವರು ಅವರಿಗೆ ಹೂಗುಚ್ಛ ಹಾಗೂ ಶಾಲನ್ನು ನೀಡಿ ಗೌರವಿಸಬೇಕು.
ಅದೇ ರೀತಿ ಇವತ್ತು ನಮ್ಮ ನಿರ್ದೇಶಕರು ಎಲ್ಲರೂ ವೇದಿಕೆಯಲ್ಲಿದ್ದಾರೆ. ಅವರನ್ನೊಬ್ಬರೊಬ್ಬರನ್ನು ಹೇಳಿದರೆ ತುಂಬ ಹೊತ್ತಾಗ್ಬೋದು. ಆದ್ದರಿಂದ ಇವತ್ತು ಮತ್ತೋರ್ವ ನಮ್ಮ ಮುಖ್ಯ ಅತಿಥಿ TS ಖಾದರ್ ಅವರು ನಮಗೆ ಯಾವಾಗಲೂ ಯಾವ ಕಾರ್ಯಕ್ರಮ ಮಾಡುವಾಗಲೂ ಸಹಕಾರ ನೀಡುತ್ತಾ ನನ್ನಿಂದ ಯಾವ ರೀತಿ ಸಹಕಾರ ಬೇಕು ಖಂಡಿತವಾಗಿ ನಿಮಗೆ ಇದೆ ಅಂತ ಹೇಳುತ್ತಾ ನಮ್ಮನ್ನು ಪ್ರೋತ್ಸಾಹಿಸ್ತಾ ಖ್ಯಾತಿಯ ಉದ್ಯಮಿಯಾದಂಥ TS ಖಾದರ್ ತಲಪಾಡಿ ಇವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ಸ್ವಸ್ತಿಕ್ರವರು ಪುಷ್ಪಗುಚ್ಛ ಹಾಗೂ ಶಾಲನ್ನು ನೀಡಿ ಗೌರವಿಸಬೇಕು. ಈ ಒಂದು ಶಾಖಾ ವ್ಯವಸ್ಥಾಪಕರು ಬಹಳಷ್ಟು ಶ್ರಮಿಸಿದವರು ಸ್ವಸ್ತಿಕ್ರವರು. ಅದೇ ರೀತಿ ಇವತ್ತು ನಮ್ಮ ಸಮಾಜದಲ್ಲಿ ನಾನು ಮೊನ್ನೆ UT ಖಾದರ್ ಸರ್ ಅಲ್ಲಿ ಒಂದು ಕೇಳಿದೆ, ಸರ್ ತುಳು ಅಕಾಡೆಮಿಯಲ್ಲಿ ನಮ್ಮ ತೀಯರಿಗೆ ಸರ್ಟಿಫಿಕೇಟ್ ಸಿಗ್ತಾ ಇಲ್ಲ, ಅಂದರೆ ಈ ತುಳುನಾಡಿ ಜನರು ಅಂತ ಗುರುತಿಸುವಂಥದ್ದು, ತುಳು ಮಾತಾಡುವವರಿಗೆ ಒಂದು ನಿಗಮದಲ್ಲಿ ಸರ್ಟಿಫಿಕೇಟ್ ಕೊಟ್ಟರೆ ರಿಸರ್ವೇಷನ್ ಸಿಗ್ತದೆ. ಅದಕ್ಕೆ ಅವರು ಹೇಳಿದರು, ಅದಕ್ಕೆ ನಾನು ಹೇಳಿದೆ ನಮ್ಮನ್ನು ಅದರಲ್ಲಿ ಸೇರಿಸಿಕೊಳ್ಳಿ, ಇಲ್ಲದಿದ್ದರೆ ನಮ್ಮ ತೀಯರಿಗೆ ಒಂದು ನಿಗಮ ಮಾಡಿಕೊಡಿ ಸರ್. ಯಾಕಂತ ಹೇಳಿದ್ರೆ ನಮ್ಮ ತೀಯರು ನಮ್ಮ ಜಿಲ್ಲೆಯಲ್ಲಿ 1.25 ಲಕ್ಷ ಜನರಿದ್ದಾರೆ. ನಮ್ಮ ರಾಜ್ಯದಲ್ಲಿ ನಮಗೆ ಲೆಕ್ಕ ಸಿಕ್ಕಿದ್ದು 4.5 ಲಕ್ಷ ಜನ. ತೀಯರು ಜಿಲ್ಲೆಯಲ್ಲಿ 1.25 ಲಕ್ಷ ಜನ ಇದ್ದಾರೆ. ಇಲ್ಲಿ ನಮ್ಮ ಕ್ಷೇತ್ರಕ್ಕೆ ಒಳಪಟ್ಟದ್ದು 3,500 ಮನೆಗಳಿದೆ. 3,500 ಮನೆಗಳಿದೆ. ಒಂದು 25,000ಕ್ಕಿಂತಲೂ ಜನಗಳಿದ್ದಾರೆ. ಇಲ್ಲಿ ಮತ ಎಷ್ಟುಂಟಂತ ಗೊತ್ತಿಲ್ಲ, ಆದರೆ ಜನಗಳು 25,000 ಇದೆ ನಮ್ಮ ಕ್ಷೇತ್ರದಲ್ಲಿ. ಆದರೆ ನಮಗೆ ಕೆಲವೊಂದು ಸೌಲಭ್ಯದಿಂದ ನಾವು ವಂಚಿತರಾಗ್ತೇವೆ. ಇವತ್ತು ನಮ್ಮ ಭಾರತೀಯ ಸಮದ ಕೇಂದ್ರ ಸಮಿತಿ ಅಧ್ಯಕ್ಷರಲ್ಲಿ ನಾನು ಹೇಳಿದ್ದೇನೆ, ಇವತ್ತಿನ ನಮ್ಮ ಜಾತಿ ಲಿಸ್ಟು ಸರ್ಕಾರದಿಂದ ಬರುವಾಗ ಕೂಡ ಈಗ ಇಲ್ಲಿ VA ಅವರು ಕೊಡ್ತಾ ಇದ್ದಾರೆ, ಆದರೂ ಕೂಡ ನಮ್ಮ ತೀಯವನ್ನು ಬಿಟ್ಟಿದ್ದಾರಂತ ಒಂದು ಮಾಹಿತಿ ಬಂದಿದೆ. ನಾವು ಅದು ಪರಿಶೀಲನೆ ಮಾಡಿದ್ದೇವೆ. ಅದು ಈ ಸರಿ ಲಿಸ್ಟಲ್ಲಿ ಇಲ್ಲ, ಆದರೆ ರಾಜ್ಯದ ಲಿಸ್ಟಲ್ಲಿ ಉಂಟಂತ ಹೇಳ್ತಿದ್ದಾರೆ, ಗೊತ್ತಿಲ್ಲ, ಮತ್ತೆ ನೋಡೋದು. ಆದರೆ ನಮಗೆ ಈ ಭಾಷಾ ಒಂದು ವ್ಯತ್ಯಾಸ ಇದೆ. ಅದು ಯಾವ ರೀತಿ ಮಾಡುವುದಂತ ನಾವು ಅರುಣುಳ್ಳ ನಾವೆಲ್ಲ ಕೂತು ಚರ್ಚೆ ಮಾಡಬೇಕಾಗಿದೆ. ಯಾಕಂತ ಹೇಳಿದರೆ ನಾವು ಮೂಲತಃ ಎಷ್ಟೋ ವರ್ಷದಿಂದ ಹಿಂದೆ 800 ವರ್ಷಗಳ ಹಿಂದೆ ಈ ಕಡೆ ಬಂದವರು. ನಾವು ಇಲ್ಲಿ 800 ವರ್ಷದಿಂದ ನಮ್ಮ ಜಿಲ್ಲೆಯಲ್ಲಿ ಇದ್ದೇವೆ ನಾವು. ಆದರೆ ತುಳು ನಾಡು ನಮ್ಮಲ್ಲಿ ಮಲಯಾಳಿ ಮಾತಾಡೋರು ಇದ್ದಾರೆ, ಆದರೆ ತುಳು ಮಾತಾಡೋರು ಇದ್ದಾರೆ. ನಮಗೆ ತುಳುನ ಸರ್ಟಿಫಿಕೇಟ್ ಕೊಡಿಸಬೇಕು, ಇಲ್ಲದಿದ್ದರೆ ನಮಗೊಂದು ಭಾಷಾದು ಸರ್ಟಿಫಿಕೇಟ್ ಆದರೆ ಕೊಡುವ ಒಂದು ಕಾರ್ಯಕ್ರಮಕ್ಕೆ ನೀವು ಮುಂದಾಗಬೇಕು. ಅದಕ್ಕಾಗಿ UT ಖಾದರ್ ಅವರು ನಮ್ಮ ಹತ್ರ ಹೇಳಿದರು, ನಿಮ್ಮ ಸಮಾಜದವರು ಒಂದು ಸಾಹಿತ್ಯ ಅಥವಾ ಅಕಾಡೆಮಿ ನಿಗಮ ಕೊಡಬೇಕಾದ್ರೆ ನಿಮ್ಮ ಸಮಾಜದವರು ಎಷ್ಟು ಜನ ಪುಸ್ತಕ ಬರೆದಿದ್ದಾರೆ, ನಿಮ್ಮ ಸಮಾಜದ ಬಗ್ಗೆ ಎಷ್ಟು ಜನ ಚರಿತ್ರೆ ಬರೆದಿದ್ದಾರೆ ಅಥವಾ ಡಾಕ್ಟರೇಟ್ ಪದವಿ ಬರೆದಿದ್ದಾರೆ ಅಂತ ಹೇಳುವಾಗ ನನಗೆ ತಿಳಿದ ಮಟ್ಟದಲ್ಲಿ ಒಂದು ಬೆರಳೆಣಿಕೆ ಜನರು ಇದ್ದಾರೆ. ಅದರಲ್ಲಿ ಉತ್ತಮವಾಗಿ ಹೆಸರಂತ ಸಾಹಿತಿ, ಕಲೆ, ಸಂಸ್ಕೃತಿಯನ್ನು ಎಲ್ಲವನ್ನು ಮೈಗೂಡಿಸಿಕೊಂಡು ಎಲ್ಲ ಒಂದು ದೃಶ್ಯ ಮಾಧ್ಯಮದಲ್ಲಾಗಿರ್ಬೋದು, ಚರ್ಚಾಕೂಟದಲ್ಲಿ ಆಗಿರ್ಬೋದು, ಎಲ್ಲದರಲ್ಲಿ ಒಂದು ಮೇಲ್ಗೈಯನ್ನು ಸಾಧಿಸಿದಂತಹ ಎಲ್ಲರಿಗೂ ಅತಿ ಪ್ರೀತಿಯಾದಂತಹ ಅರುಣುಳ್ಳರವರು ಕೂಡ ನಮ್ಮಲ್ಲಿ ಇದ್ದಾರೆ. ಅವರನ್ನು ಕೂಡ ನಾವು ಒಂದು ಸನ್ಮಾನಿಸಲಿದ್ದೇವೆ. ಅವರ ಹೊಗಳಿಕೆ ಮಾತು, ಅವರಿಗೆ ಶುಭಾಶಯದ ಮಾತೆಲ್ಲ ಮತ್ತೆ ಅಭಿನಂದನೆ ಭಾಷಣದಲ್ಲಿ ಇದೆ. ಆದರೆ ಹೆಚ್ಚು ಏನು ಅವರ ಬಗ್ಗೆ ಹೇಳಲಿಕ್ಕೆ ನಾನು ಇದರಲ್ಲಿ ಹೋಗುವುದಿಲ್ಲ. ಆದರೆ ನಾವು ಈ ವೇದಿಕೆಗೆ ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಅವರನ್ನು ಸ್ವಾಗತಿಸಿ ಅವರಿಗೆ ಹರಿಣಾಕ್ಷಿ ಅವರು ಹೂಗುಚ್ಛ ಹಾಗೂ ಶಾಲನ್ನು ನೀಡಬೇಕಾಗಿ ವಿನಂತಿ. ಎಲ್ಲರಿಗೂ ಕೂಡ ಒಂದೇ ವಾಕ್ಯದಲ್ಲಿ ನಾನು ಸ್ವಾಗತವನ್ನು ಕೊಡ್ತೇನೆ. ನಿರ್ದೇಶಕರಿಗೆ ಎಲ್ಲರಿಗೂ ಖಾದರ್ ಸರ್ ಅವರು ಒಂದು ಶಾಲಾ ಹಾಕಿ ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ನೀವೇ ಎಲ್ಲರಿಗೆ ಹಾಕಿ. ಸರಥಿ ಅವರು, ನಾಗಪಟ್ಯಾರವರು,
ಅದೇ ರೀತಿ ನಮ್ಮ ಸೊಸೈಟಿಯ ರಥವನ್ನು ಎಳ್ಕೊಂಡು ಹೋಗಿ ಈ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ಒಂದು ಮಹಿಳೆಯ ಅಂತ ಶ್ರೀಮತಿ ಯಶವಂತಿ ಜೆ ಉಚಿಲ್ರವರಿಗೆ ಕೂಡ ಶ್ರೀಯುತ ಶಾಸಕರು ಸಾಲ ಹಾಕಿ ಅವರನ್ನು ಕೂಡ ಗೌರವಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಜೋರ ಉಚಿಲ್ರವರು ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕದ ಸ್ವಾಗತವನ್ನು ಬಯಸ್ತಿದ್ದೇನೆ. ಅದೇ ರೀತಿ ಈ ಒಂದು ಸೊಸೈಟಿಯ ನಮ್ಮ ಶ್ರೀಯುತ ಯು ಟಿ ಖಾದರ್ ಅವರಲ್ಲಿ ಸಾಲನ್ನು ಒದಗಿಸಿ ಶ್ರೀ ಯು ಟಿ ಖಾದರ್ ಅವರ ಸಿಬ್ಬಂದಿಯಾದಂತಹ ಉಷಾ ಮನೋಜ್ರವರು ಕೂಡ ವೇದಿಕೆ ಬರಬೇಕು. ಅದೇ ರೀತಿ ಪ್ರಭಾಕರ್ ಕೂಡ ವೇದಿಕೆ ಬರಬೇಕು, ಬೇಗನೆ ಬರಬೇಕು. ಆಯ್ತು, ಅಲ್ಲಿಗೆ ಪ್ರಭಾಕರ್, ಉಷಾ, ಕೃಪಶ್ರೀ, ಬೇಗ 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 ಮಳೆ ಬರುವ ಸಂಭವ ಇದೆ. ಕೃಪಾ ಓಕೆ, ಥ್ಯಾಂಕ್ ಯು. ಈಗ ನಮಸ್ತೆ. ಸಮಾಧಾನ. ಹಲೋ, ವಾಸ್ತು ಇಲ್ಲ, ವಾಸ್ತು ಇಲ್ಲ ಅಲ್ವಾ? ಸರಿಯಾ? ಓಕೆ. ಫೋಟೋಗ್ರಾಫರ್, ವಿಡಿಯೋಗ್ರಾಫರ್, ಶಾಸಕರಿಂದ ಉದ್ಘಾಟನೆ ನಡೀತಿದೆ. ದೀಪ ಬೆಳಗಿಸುವ ಮೂಲಕ ಭಾಗ್ಯ ಕಾಂಪ್ಲೆಕ್ಸ್ ಫ್ಲೈಓವರ್ ಬಳಿ ಇರುವಂತಹ ಈ ಒಂದು ದಿಯಾ ಸೇವಾ ಸಹಕಾರಿ ಸಂಘದ ನೂತನ ಶಾಖಾ ಕಟ್ಟಡದಲ್ಲಿ ಉದ್ಘಾಟನೆ ನಡೆದಿದೆ. ಬ್ಯಾಂಕಿಗೆ ನೇರವಾಗಿ ಪರೋಕ್ಷ ಹಾಕುವ ಪ್ರತಿಯೊಂದು ಹಿತೈಷಿಗಳೇ, ಪ್ರಪ್ರಥಮವಾಗಿ ಸರ್ವರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯ ನಾನು ಇವತ್ತು ಸಲ್ಲಿಸಿ ನಿಮ್ಮೆಲ್ಲರ ಆಶೀರ್ವಾದ ನಾನು ಇವತ್ತು ಬೇಡಿಕೊಂಡು ಅತ್ಯಂತ ಸಂತೋಷವಾಗ್ತಿದೆ. ದಿಯಾ ಸೇವಾ ಸಹಕಾರಿ ಸಂಘ ತಮ್ಮ ಪ್ರಥಮ ಶಾಖೆಯನ್ನು ಈ ಉಲ್ಲಾಲ ತೊಕ್ಕೋಟು ಪ್ರದೇಶದ ಕೇಂದ್ರ ಭಾಗದಲ್ಲಿರುವಂಥ ಹೋ ಬ್ರಿಡ್ಜಿನ ಭಾಗ್ಯ ಕಾಂಪ್ಲೆಕ್ಸ್ನಲ್ಲಿ ಬಹುಶಃ ತಾವು ಪ್ರಾರಂಭ ಮಾಡಿದ್ದೀರಿ. ನನಗೆ ವಿಶ್ವಾಸ ಇದೆ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಒಗ್ಗಟ್ಟಿನ ಆ ಒಂದು ಕೆಲಸ ಕಾರ್ಯಗಳ ಮುಖಾಂತರ ಸರ್ವ ಜನರಿಗೆ ವಿಶ್ವಾಸಕ್ಕೆ ಪಾತ್ರರಾಗಿದ್ದುಕೊಂಡು ನಿರತವಾದ ಸೇವೆ ಮುಖಾಂತರ ಮುಂದಿನ ದಿನಗಳಲ್ಲಿ ಅತ್ಯಂತ ಯಶಸ್ವಿ ಒಂದು ಸಹಕಾರಿ ಕ್ಷೇತ್ರವಾಗಿ ದಿಯಾ ಸೇವಾ ಸಹಕಾರಿ ಬ್ಯಾಂಕ್ ಮುಂದೆ ಬರುತ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ತಾವು ಇವತ್ತು ಬಹುಶಃ ಪ್ರಥಮವಾದ ಶಾಖೆ ತಾವು ಇವತ್ತು ಇದ್ದೀರಿ. ನಿಮ್ಮೆಲ್ಲ ಆಲೋಚನೆ ಅಂತ ಹೇಳಿದ್ರೆ ಆದಷ್ಟು ಬೇಗನೆ ಈ ರಾಜ್ಯದ ಮತ್ತು ಜಿಲ್ಲೆಯ ಬೇರೆ ಬೇರೆ ಕಡೆ 100 ಶಾಖೆಯನ್ನು ಓಪನ್ ಮಾಡುವಂಥ ಶತಕ ಬಾರಿಸುವಂಥ ಯೋಜನೆ ಬಹುಶಃ ನಿಮ್ಮೆಲ್ಲರ ಕನಸು ಇವತ್ತು ಆಗಬೇಕು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥ. ಆದಷ್ಟು ಸಹಕಾರಿ ಕ್ಷೇತ್ರಗಳು ಇಷ್ಟು ಬ್ಯಾಂಕ್ಗಳು ಇವತ್ತು ಬ್ರಾಂಚ್ ಮಾಡಿ ನಮ್ಮ ಕಣ್ಣು ಮುಂದೆ ಹಲವಾರು ಬ್ಯಾಂಕ್ಗಳಿದೆ. ನಿಮ್ಮ ಕೂಡ ಖಂಡಿತವಾಗಿ ಅದು ಸಾಧ್ಯತೆ ಇದೆ. ಆದ ಕಾರಣ ಈ ಒಂದು ದೂರದರ್ಶನದ ಮೂಲಕ ನಿಮ್ಮ ಕೆಲಸ ಇವತ್ತು ಪ್ರಾರಂಭ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.
10 ಕೈಗಳು ಸೇರಿ ಸಹಕಾರಿ ಕ್ಷೇತ್ರ ಯಾಕೆ ಅಂತ ಹೇಳ್ತಾರೆ ಅಂತ ಹೇಳಿದರೆ 10 ಕೈಗಳು ಎಲ್ಲಿ ಸೇರಿದರೂ ಕೂಡ ಅದು ಯಶಸ್ವಿ ಖಂಡಿತವಾಗಿಯೂ ಆಗ್ತದೆ. 10 ಕೈಗಳು ಸೇರಿದರೆ ಯಾವುದೇ ಕೆಲಸ ಕಾರ್ಯಗಳು ನಾವು ಆಲೋಚನೆ ಮಾಡಿದರೂ ಕೂಡ ಅದು ವಿಫಲ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಅತ್ಯಂತ ಯಶಸ್ವಿಯಾಗಿ ಇವತ್ತು ಮುಂದೆ ಹೋಗ್ತಾ ಇರುವಂಥದ್ದು. ಆದ ಕಾರಣ ದೊಡ್ಡ ಮಟ್ಟದ ದೂರದೃಷ್ಟಿ ಇಟ್ಟುಕೊಂಡು ಉತ್ತಮ ರೀತಿಯ ಕೆಲಸಗಳು ನಿಮ್ಮೆಲ್ಲರಿಂದ ಆಗಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ದಿನೇಶ್ ಕುಂಪಲ್ರನ್ನು ಕೂಡ ನಾನು ಇವತ್ತು ಅಭಿನಂದನೆ ಎಲ್ಲ ತಂಡದ, ಯಾಕೆಂದರೆ ಅವರು ಸಾಮಾಜಿಕ ಚಿಂತನೆ ಬರೀ ಬ್ಯಾಂಕಿನಲ್ಲಿ ಮಾತ್ರ ಅಲ್ಲ, ಸಮಾಜ ಎಲ್ಲ ವರ್ಗದಲ್ಲಿಯೂ ಕೂಡ ಅವರು ಇವತ್ತು ದುಡಿಯೋ ಒಂದು ವರ್ಗದಾಗಿ ಇವತ್ತು ಟೆಂಪೋ ಚಾಲಕ ಮಾಲಕ ಸಂಘದ ಅಧ್ಯಕ್ಷರಾಗಿದ್ದಾರೆ. ತೊಕ್ಕೋಟಿನ ಇಂದಿರಾ ಕ್ಯಾಂಟೀನ್ ಒಂದು ಉಸ್ತುವಾರಿ ಯಾರಿಗೆ ನೋಡಿಸ್ಕೋಬೇಕಂತೇಳಿ ದಿನೇಶ್ ಕುಂಪಲದ ಉಸ್ತುವಾರಿ ಕೂಡ ಇವತ್ತು ನೋಡ್ತಾ ಇದ್ದಾರೆ. ಹುಲಿ ವೇಷ ಬಂದಾಗ ಹುಲಿ ವೇಷದ ಉಸ್ತುವಾರಿ ಕೂಡ ಇವತ್ತು ಬಹುಶಃ ಇವತ್ತು ನಮ್ಮ ದಿನೇಶ್ ಕುಂಬಳರ ಕೈಯಲ್ಲಿದೆ. ಈ ರೀತಿ ಅಥವಾ ಯಾರಾದ್ರೂ ಕಷ್ಟದಲ್ಲಿ ಬಿದ್ದಾಗ ಕೂಡ ಸಹಾಯ ಮಾಡುವಂಥ ಮನೋ ಮತ್ತು ಈ ಬ್ಯಾಂಕಿನಲ್ಲಿ ಕೂಡ ಇವತ್ತು ಮುಂದೆ ನಿಂತು ಹೋಗುವಂಥ ವಿಚಾರ ಆಗುವಂಥದ್ದು. ಸ್ವಲ್ಪ ಮುಂಗೋಪಿ ಅದು ಸ್ವಲ್ಪ ಅದು ಕಡಿಮೆ ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಲ್ಲಿ ಕಾಣೋದಿಲ್ಲ, ಅದೆಲ್ಲ ಸಹ ಕಡಿಮೆ ಮಾಡಬೇಕು. ಇಲ್ಲಿ ಆ ಟೀಮ್ ಈ ಟೀಮ್ ಇಲ್ಲ, ಇಲ್ಲಿ ಓನ್ಲಿ ಒನ್ ಭಗವತಿ ಟೀಮ್. ನೀವೆಲ್ಲ ಕೂಡ ಒಗ್ಗಟ್ಟಾಗಿ ಬಹುಶಃ ಮುಂದೆ ಹೋಗುವಂಥ ವಿಚಾರ ಇದ್ದಾವೆ ಇವತ್ತು ಮಾಡುದು. ಎಲೆಕ್ಷನ್ ಚುನಾವಣೆ ಬ್ಯಾಂಕ್ ಚುನಾವಣೆ ಸಂದರ್ಭದಲ್ಲಿ ಸಣ್ಣ ಪುಟ್ಟ ವಿಚಾರಗಳದೆಲ್ಲ ಬರ್ತದೆ, ಅದರ ಮತ್ತೆ ನಿಮ್ಮ ತಲೆಯಲ್ಲಿ ಅದು ಇರಲೇಬಾರ್ದು. ಎಲ್ಲನೂ ಒಟ್ಟಿಗೆ ಮುಂದೆ ತಗೊಂಡು ಹೋಗಿ ದೊಡ್ಡ ಮಟ್ಟದ ಆ ಒಂದು ಯೋಜನೆಯಿಂದ ಹಮ್ಮಿಕೊಳ್ಳುವಂಥ ವಿಶೇಷವಾದ ನೇತೃತ್ವ ಇವತ್ತು ಕೊಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಆ ಎಲ್ಲ ಚಾಕಚಕ್ಯತೆ ನೇತೃತ್ವ ಮತ್ತು ನಾಯಕತ್ವದ ಗುಣವು ಕೂಡ ಇವತ್ತು ದಿನೇಶ್ ಕುಮಾರ್ ಖಂಡಿತವಾಗಿ ಇವತ್ತು ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸೋದು. ಯಾಕೆ ನನಗೆ ಭಾಳಷ್ಟು ವರ್ಷಗಳಿಂದ ಹತ್ತಿರ ನಾನು ಬಲ್ಲವನು. ಅದಕ್ಕೆ ನಾವು ಮುಂದಿನ ದಿನಗಳಲ್ಲಿ ಮಾದರಿಯಾದ ಒಂದು ತೀಯ ಸೇವಾ ಸಹಕಾರಿ ಬ್ಯಾಂಕ್ ಜನಸಾಮಾನ್ಯರಿಗೆ ತಮ್ಮ ಸೇವೆ ಮಾಡೋದರಲ್ಲಿ ಅವರಿಗಿರುವಂಥ ಕಾಳಜಿ ಮತ್ತು ಕಷ್ಟಪಟ್ಟು ಮುಂದೆ ಹೋಗುವಂಥ ವ್ಯವಸ್ಥೆಗೆ ಬದ್ಧರಾಗಿದ್ದುಕೊಂಡು ನಮ್ಮೆಲ್ಲ ಕೆಲಸ ನೀಡುವಂಥ ಅವಕಾಶ ಇವತ್ತು ಆಗಲಿ ಅಂತ ಕೂಡ ನಾನು ಹೇಳಲಿಕ್ಕೆ ಬಯಸುವಂಥದ್ದು. ಇಲ್ಲಿ ಬಹುಶಃ ನಮ್ಮ ವೇದಿಕೆ ಎಲ್ಲ ಗಣ್ಯ ಅತಿಥಿಗಳು ಸಹಕಾರಿ ಕ್ಷೇತ್ರದ ದೊಡ್ಡ ಮಟ್ಟದ ದಿಗ್ಗಜರೇ. ಬಹುಶಃ ಎಲ್ಲರೂ ಒಂದಲ್ಲ ಒಂದು ಹಂತದಿಂದ ಬಹಳ ಕ್ರಾಂತಿಕಾರಿ ಯೋಜನೆ ಇವತ್ತು ಹಮ್ಮಿಕೊಂಡು ಬಂದವರು. ನಾನು ಬಹುಶಃ ಸಹಕಾರಿ ಕ್ಷೇತ್ರ ಇಲ್ಲದೆ ಕೂಡ ನನ್ನ ತಂದೆಯವರು ಸಹಕಾರಿ ಬಹುಶಃ ಬ್ಯಾಂಕಿನಲ್ಲಿ ಬಹಳಷ್ಟು ವರ್ಷಗಳಿಂದ ಕ್ಷೇತ್ರದಲ್ಲಿದ್ದವರು. DCCನ ಬಹುಶಃ ತೀರಿ ಹೋಗೋ ತನಕ ಕೂಡ DCC ಬ್ಯಾಂಕಿನ ಡೈರೆಕ್ಟರ್ ಆಗಿ ಅಪೆಕ್ಸ್ ಬ್ಯಾಂಕಿನ ಡೈರೆಕ್ಟರ್ ಆಗಿ ಕೂಡ ಅವರು ಸೇವೆ ಸಲ್ಲಿಸಿದ್ದವರು. ಅವತ್ತು ನಾನು ಸಣ್ಣದಿಂದ ನೋಡಿದೆ. ಆವಾಗ ಬಂಟ್ವಾಳ ನಾರಾಯಣ ನಾಯಕ್, ರಾಜೇಂದ್ರ ಕುಮಾರ್, ಶಂಭು ಶೆಟ್ಟಿ ಇಂಥವರೆಲ್ಲ ಕೂತ್ಕೊಂಡು ಮೀಟಿಂಗ್ ಚರ್ಚೆ ಎಲ್ಲ ಹಂತದಲ್ಲಿ ಕೂಡ ಸಣ್ಣದಿಂದ ನೋಡಿದಂಥ ಸಂದರ್ಭ. ಆದ ಕಾರಣ ಈ ಒಂದು ಕ್ಷೇತ್ರದಿಂದ ಬಹಳಷ್ಟು ಜನರಿಗೆ ಉಪಕಾರ ಆಗುವಂಥ ವಿಚಾರ ಇವತ್ತು ಆಗ್ತದೆ. ಸರ್ಕಾರದ ಬೇರೆ ಬೇರೆ ಸವಲತ್ತುಗಳನ್ನು ನಮ್ಮ ಜನರಿಗೆ ಸಹಕಾರಿ ಕ್ಷೇತ್ರ ಮುಖಾಂತರ ಮುಟ್ಟಿಸುವಂಥ ಯೋಜನೆ ಕೂಡ ಇವತ್ತು ಸರ್ಕಾರ ಹಮ್ಮಿಕೊಂಡಿದೆ. ಯಾಕಂತ ಹೇಳಿದರೆ ತಾವು ತಳಮಟ್ಟದಲ್ಲಿ ಸಮರ್ಪಕವಾಗಿ ತಮ್ಮೆಲ್ಲ ಕೆಲಸ ನಿರ್ವಹಿಸುವಂಥ ವಿಚಾರ. ಸೊ ಯಾವುದೇ ಸಂದರ್ಭದಲ್ಲಿ ನಿಮಗೆ ಯಾವುದೇ ಹಂತದಲ್ಲಿ ಕೂಡ ನಮ್ಮ ಸಹಕಾರ ಬೇಕಿದ್ದೆ ನಾನು ಮುಂದೆ ನಿಂತು ನನ್ನ ಸಂಪೂರ್ಣವಾದ ಸಹಕಾರ ಖಂಡಿತವಾಗಿ ನಾನು ಕೊಡ್ತೇನೆ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದರ ಜೊತೆಯಲ್ಲಿ ಬಹುಶಃ ತೀಯ ಸಮಾಜದ ಆ ಒಂದು ಸರ್ಟಿಫಿಕೇಟ್ ಸಂಬಂಧಪಟ್ಟಾಗೆ ಮೊನ್ನೆ ನನ್ನ ಗಮನಕ್ಕೆ ತಂದರು. ಅದನ್ನು ನಾನು DC ಅವರು ಕೂಡ ಮಾತಾಡಿದ್ದೇನೆ. ಅವರು ನಿಮ್ಮ ಸಮಿತಿಯವರನ್ನು, ನಿಮ್ಮ ತೀಯ ಸಮಾಜದ ಮುಖಂಡರನ್ನು, ನಮ್ಮ ರೆವೆನ್ಯೂ ಡಿಪಾರ್ಟ್ಮೆಂಟನ್ನು ಇವರು ಕೂತ್ಕೊಳಿಸಿ ಇದಕ್ಕೆ ಜಿಲ್ಲಾ ಮಟ್ಟದಲ್ಲಿ ಏನಾದರೂ ಮಾಡೋದಿದ್ದರೆ ಖಂಡಿತ ಜಿಲ್ಲಾ ಮಟ್ಟದಲ್ಲಿ ನಾವು ಮಾಡ್ತೇವೆ. ಅಥವಾ ರಾಜ್ಯ ಮಟ್ಟದಲ್ಲಿ ಆಗಬೇಕಾದ್ರೆ ನಾವು ರಾಜ್ಯ ಮಟ್ಟಕ್ಕೆ ರೆಕಮೆಂಡ್ ಮಾಡಿ ಕಳಿಸುವಂಥ ಒಂದು ಮಾತನ್ನು ಕೂಡ ಇವತ್ತು ಜಿಲ್ಲಾಧಿಕಾರಿ ಹೇಳಿದ್ದಾರೆ. ಆ ಕೆಲಸವನ್ನು ನಾವು ಆದಷ್ಟು ಬೇಗನೆ ಇವತ್ತು ಮಾಡುವಂಥ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಎರಡನೇದು ಏನಂತ ಹೇಳಿದರೆ ಬಹುಶಃ ಅರುಣ್ ಉಲ್ಲಾಲ್ ಅವರು ಬಹುಶಃ ಇವತ್ತು ಅತ್ಯಂತ ಒಬ್ಬ ಯುವಕನಾಗಿ ಜಿಲ್ಲಾ ಮಟ್ಟ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಉಲ್ಲಾಲಕ್ಕೆ ಬಂದ ಅತ್ಯಂತ ಸಂತೋಷ. ಬಹುಶಃ ಅದು ಉತ್ತಮವಾದ ಕೆಲಸ ಮತ್ತು ಸಾಹಿತ್ಯ ಕ್ಷೇತ್ರ ಮಾಡಿದರೆ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಸಮಿತಿಯವರು ಬಹುಶಃ ವಯಸ್ಸನ್ನು ನೋಡದೆ ಅವರ ಕಾರ್ಯಕ್ಷಮತೆಗೆ ನೋಡಿಕೊಂಡು ಬಹುಶಃ ಇವತ್ತು ಕೊಡುವಂಥ ಅವಕಾಶವನ್ನು ಬಹುಶಃ ಇವತ್ತು ನಮ್ಮ ಒಬ್ಬ ಸೋದರನಾಗಿ ಅರುಣ್ ಉಲ್ಲಾಲ್ ಅವರು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಜಿಲ್ಲಾ ಉತ್ಸವ ಸಚಿವರು ಮತ್ತು ನಮ್ಮ ಜಿಲ್ಲಾಧಿಕಾರಿಗಳ ಸಮಿತಿಯವರು ಇವತ್ತು ನೇಮಕ ಮಾಡೋದು ಅತ್ಯಂತ ಸಂತೋಷ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ಎಲ್ಲ ಕೆಲಸ ನಾನು ಹಿಂದೆ ಕೂಡ ಇವರಿಗೆ ಹೇಳ್ತೇನೆ, ಪ್ರತಿ ವರ್ಷ ಕೂಡ ಹೇಳ್ತೇನೆ, ಒಂದು ಉಲ್ಲಾಲದಲ್ಲಿ ಎಷ್ಟು ಜನ ಸಾಹಿತಿಗಳಿದ್ದಾರೆ, ಎಷ್ಟು ಜನ ಈ ನಮ್ಮ ಕವಿಗಳಿದ್ದಾರೆ, ನಾಟಕದವರಿದ್ದಾರೆ, ಈ ನಮ್ಮ ಅಂಕನ ಬರೆಯುವವರಿದ್ದಾರೆ, ನಮಗೆ ಕೂಡ ಗೊತ್ತಿಲ್ಲ. ನೀನೊಂದು ನೇತೃತ್ವ ವಹಿಸಿಕೊಂಡು ಒಂದು ಸಾಹಿತ್ಯ ಸಮ್ಮೇಳನ ಮಾಡುವ ಅಂತೇಳಿ ಭಾಳಷ್ಟು ಸಮಯದಿಂದ 2-3 ವರ್ಷ ಆಯಿತು. ಯಾಕೆ ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಯಾಕೆ ಭಾಳಷ್ಟು ಬರಾಗ ಇದೆ, ಅವ್ರಿಗೆ ವೇದಿಕೆ ಇಲ್ಲ. ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಭಾಳಷ್ಟು ಇವತ್ತು ಕವಿಗಳಿದ್ದಾರೆ, ಸ್ಪಷ್ಟವಾದ ಒಂದು ವೇದಿಕೆ ಇಲ್ಲ. ಅದಕ್ಕೊಂದು ವೇದಿಕೆ ತಯಾರು ಮಾಡಬೇಕಂದ್ರೆ 2-3 ವರ್ಷದಿಂದ ಹೇಳಿದ್ದೇನೆ. ನೋಡ ಈಗ ನಿಮ್ಗೊಂದು ಜವಾಬ್ದಾರಿ ಬಂದಿದೆ, ಇನ್ನು ನೋಡುವಂಥ ಪ್ರಶ್ನೆ ಇಲ್ಲ. ಆದಷ್ಟು ಬೇಗ ಇದಕ್ಕೆ ತಯಾರಾಗಬೇಕು. ನಮ್ಮ ಕೈಗೆ ಗೊತ್ತಾಗಬೇಕು ಎಷ್ಟು ಜನ ಸಾಹಿತ್ಯಿಕರ ಕ್ಷೇತ್ರದಲ್ಲಿದ್ದಾರೆ. ಇದು ಯಾಕೆ ಅಂತ ಹೇಳಿದರೆ ಭಾಳಷ್ಟು ವಿದ್ಯಾರ್ಥಿ ಮತ್ತು ಯುವಕರು ಕೂಡ ಆಸಕ್ತಿ ಇದೆ. ಅವರು ಎಲ್ಲಿ ಇದನ್ನು ಪ್ರದರ್ಶಿಸಬೇಕು, ಎಲ್ಲಿ ಚರ್ಚೆ ಮಾಡಿ ಯಾರಿಗೂ ಕೂಡ ಗೊತ್ತಿಲ್ಲ. ಸೊ ಅಂಥ ಪ್ರತಿಭೆಗಳನ್ನು ನಾವು ಅಲ್ಲಿ ಕಲ್ಕೊಳ್ತಿದ್ದೇವೆ. ಏನೋ ನೀವೊಂದು ಉತ್ತಮವಾದ ವೇದಿಕೆ ಮಾಡಿದರೆ ಎಲ್ಲ ಪ್ರತಿಭೆಗಳಿಗೆ ಒಂದು ದೊಡ್ಡ
ಬೇಕಾದ ಸದಾವಕಾಶ ಸಿಕ್ಕುವಂಥ ವಿಚಾರ ಇವತ್ತು ಆಗ್ತದೆ. ಅದರ ಬಗ್ಗೆ ಕೂಡ ಅವ್ರನ್ನ ಆಲೋಚನೆ ಇವತ್ತು ಮಾಡಬೇಕು ನಾನು ಹೇಳಿಕೊಳ್ತಾ ನಾನು ದೀರ್ಘವಾಗಿ ಮಾತಾಡಿದೆ. ಶುಕ್ರವಾರದ ಕಾರಣ ನನಗೆ ಬಹುಶಃ 12:45 ಒಂದು ಕಾರ್ಯಕ್ರಮ ಇದ್ದ ಸಂದರ್ಭದಲ್ಲಿ ನಿಮ್ಗೆಲ್ಲರಿಗೂ ನನ್ನ ಶುಭಾಶಯ ಸಲ್ಲಿಸಿಕೊಂಡು ದಿನೇಶ್ ಕುಂಪಲ್ ಮತ್ತು ಅವರ ಎಲ್ಲ ಟೀಮಿಗೂ ಮತ್ತೆಲ್ಲ ಸ್ತ್ರೀಯ ಸಮಾಜ ಸರ್ವರಿಗೂ ಕೂಡ ನನ್ನ ವಿಶೇಷದ ಅಭಿನಂದನೆ ಸಲ್ಲಿಸಿ ಸ್ತ್ರೀಯ ಸೇವಾ ಸಹಕಾರಿ ಸಂಘ ಸರ್ವರಿಗೂ ಕೂಡ ಪ್ರೀತಿಗೆ ಪಾತ್ರರಾದ ಒಂದು ಸಹಕಾರಿ ಕ್ಷೇತ್ರವಾಗಿ ಮೇಲೆ ಬರಲಿ. ಇನ್ನಿತರ ಸರ್ವರಿಗೂ ಕೂಡ ಒಂದು ಮಾದರಿಯಾಗಿ ಒಂದು ಪ್ರೇರಣೆ ಶಕ್ತಿಯಾಗಿ ಬರುವಂಥ ಅವಕಾಶ ಆಗನ್ನು ಕೇಳಿಕೊಂಡು ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ. ಎಲ್ಲರೂ ಸರ್ ಸ್ವಸಹಾಯ ಸಂಘ ಅಂದರೆ ಎಲ್ಲ ಸಹಕಾರ ಅಲ್ಲ ನಿಮ್ಮ ಅಗತ್ಯ ನಮಗೆ. ನೀವು ನಮ್ಮ ಪಾಲಿಗೆ ಅತಿರಥ ಮಹಾರಥರೇ. ನಿಮ್ಮ ಸಾಧನೆಗಳು ಯಾವುದಕ್ಕೂ ಕಮ್ಮಿ ಇಲ್ಲ, ಯಾರು ವೇದಿಕೆಯಲ್ಲಿರುವ ಎಲ್ಲರ ಸಾಧನೆ. ಯಾಕೆಂದರೆ ಅದನ್ನು ಎಕ್ಸ್ಪ್ಲೇನ್ ಮಾಡುವಷ್ಟು ಟೈಮ್ಸ್ ಇಲ್ಲ, ಅಂತಹ ಅಚೀವರ್ಸ್ ಎಲ್ಲರಿಗೂ ನಾನು ಮೊದಲನಾಗಿ ನಾನು ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನನ್ನ ಪ್ರೀತಿಯ ಎಲ್ಲ ಒಂದು ಗ್ರಾಹಕರಿಗೆ, ನನ್ನ ಆತ್ಮೀಯರಿಗೆ, ನನ್ನ ಮಿತ್ರರಿಗೆ ಎಲ್ಲರಿಗೆ ನಾನು ಪ್ರಪ್ರಥಮವಾಗಿ ಅರುಣ್ ಉಳ್ಳಾಳ್, ಅದು ಡಾಕ್ಟರ್ ಆದರೂ ಸಹ ನನ್ನ ಪಾಲಿಗೆ ಅದು ಅರುಣ್. ಯಾಕೆಂದರೆ ನನ್ನ ತಮ್ಮನಿಗಿಂತ ಸಹ ತುಂಬ ಜಾಸ್ತಿ ಪ್ರೀತಿ ಮಾಡುವಂಥ ಒಂದು ವ್ಯಕ್ತಿ ಅರುಣ್ ಉಳ್ಳಾಳ್. ಅವರ ಒಂದು ಈ ಸನ್ಮಾನ ಪತ್ರವನ್ನು ಒಂದು ಓದಲಿದ್ದೇನೆ. ಟಿಯಾ ಸೇವಾಪೇಟೆ ತೊಕ್ಕೋಟು, ಮಂಗಳೂರು. ಜನ ಮೆಚ್ಚಿದ ಸನ್ಮಾನ ಪತ್ರ. ಚಿಂತನಶೀಲ ಬರಹಗಾರರು, ಸಂಶೋಧಕರು, ಪರಿಣತ ಕಾರ್ಯಕ್ರಮ ನಿರೂಪಕ, ಸಮಾಜ ಸೇವಕ, ತುಳುನಾಡಿನ ಅನನ್ಯ ಬಹುಮುಖ ಪ್ರತಿಭೆ ಡಾಕ್ಟರ್ ಅರುಣ್ ಉಳ್ಳಾಳ್ ಅವರು ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ರಂಗದಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದು, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ 2021 ಪ್ರಶಸ್ತಿಗೆ ಪಾತ್ರರಾಗುವ ಮೂಲಕ ಟಿಯಾ ಸಮಾಜದ ಕುಡಿಯೊಂದು ಅಂಬರದಲ್ಲಿ ಹೊಳೆಯುವ ನಕ್ಷತ್ರದಂತೆ ಎಲ್ಲ ರಂಗದಲ್ಲೂ ಮುಂದಿನ ಸಾಲಿನಲ್ಲಿ ನಿಲ್ಲುವ ಸಾಧ್ಯತೆ ದೃಢವಾಗಿದೆ. ಉಳ್ಳಾಳ ಶ್ರೀ ನಾಗೇಶ್ ಮತ್ತು ಶ್ರೀಮತಿ ದಿವ್ಯಾ ದಂಪತಿಯ ಪ್ರಥಮ ಪುತ್ರರಾಗಿ ಜನಿಸಿದ ಅರುಣ್ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ MA ಪದವಿ, ತುಳುನಾಡಿನ ಸ್ಥಳೀಯ ಚರಿತ್ರೆ ಕುರಿತ ಅಧ್ಯಯನಕ್ಕೆ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದಿಂದ MPhil, ದೆಹಲಿಯ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ನಿಂದ ರಾಷ್ಟ್ರೀಯ ಮಾನ್ಯತೆಯ NET ಪದವಿ ಪಡೆದವರು. ಭಗವತಿ ಆರಾಧನೆ, ಸಾಂಸ್ಕೃತಿಕ ಅಧ್ಯಯನ, ವಿಷಯಾಧಾರಿತ ಸಂಶೋಧನೆಗಾಗಿ ಮಂಗಳೂರು ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿ ಪಡೆದಿರುವ ಅವರು ಕನ್ನಡದಲ್ಲಿ ಅರುಣೋದಯ, ನಿತ್ಯ ಸುವರ್ಣ, ವೀರರಾಣಿ ಹಬ್ಬಕ್ಕ, ಸಿಪಾಯಿ, ಸಂತ ಸೆಬೆಸ್ಟಿಯನ್, ಜನನಿ ಜನ್ಮಭೂಮಿ, ಶ್ರೀಹರಿ ದಶಾವತಾರಂ, ಸುಮಾರ್ಥ ಕಥನ, ಒಂದು ಮರದ ಕಥೆ, ಶ್ರೀಕೃಷ್ಣ ಲೀಲಾಮೃತ, ಜೀಮೂತ ವಾಹನ, ಜ್ಞಾನನಿಧಿ, ಶ್ರೀರಾಮ ಮುಂತಾದ ಸಾಹಿತ್ಯ ರಚಿಸಿದ್ದಾರೆ. ತುಳು ಭಾಷೆಯನ್ನು ಛಂದೋಪೂರ್ಣವಾಗಿ ಶಾಸ್ತ್ರೀಯವಾಗಿಯೂ ಪ್ರಯೋಗಿಸಬಲ್ಲ ನಾಡಿನ ಕೆಲವು ಮಂದಿಗಳಲ್ಲಿ ಒಬ್ಬರಾಗಿದ್ದೀರಿ ಎಂಬುದು ಶ್ಲಾಘನೀಯ. ತುಳುಪರ ಹೋರಾಟದಲ್ಲೂ ತೊಡಗಿಸಿಕೊಂಡಿರುವ ತಾವು ತುಳುವಿನಲ್ಲಿ ಕಾರುಣಿಕದ ಸಿರಿದೇವಿ, ಬ್ರಹ್ಮಶ್ರೀ ನಾರಾಯಣ ಗುರು, ಏಸುಕೊರಿ ತೀರ್ಪು, ಪತ್ತಬತಾರಲು, ಉಳ್ಳಾಳದ ಹಬ್ಬಕ್ಕ, ಕಿಸಾ ಗೌತಮಿ ಮುಂತಾದ ರಚನೆಗಳ ಮೂಲಕ ಸಾಹಿತ್ಯ ಪ್ರೇಮಿಗಳ ಚಿತ್ತ ಸೆಳೆದರು. ಹಲವು ಕಿರುಚಿತ್ರ, CD ಕ್ಯಾಸೆಟ್ ಆಲ್ಬಂಗಳಿಗೆ ಸಾಹಿತ್ಯ ರಚಿಸಿರುವ ತಾವು ವಿಜಯಕುಮಾರ್ ಕೊಡಿಯಲ್ಬೈಲ್ ನಿರ್ದೇಶನದ ಶಿವದೂತೆ ಗುಳಿಗೆ ಜನಪ್ರಿಯ ನಾಟಕಕ್ಕೆ ಬರೆದಿರುವ ಗೀತೆ ವಿಶೇಷ ಜನಜನಿತಗೊಂಡಿದೆ. ತುಳು ಕನ್ನಡ ಉಭಯ ಭಾಷೆಗಳಲ್ಲಿ ಹಿಡಿತ ಹೊಂದಿದ್ದು, ಶುದ್ಧ ಭಾಷೆಯ ಪ್ರಬುದ್ಧ ವಿಚಾರದ ನಿರೂಪಕರಾಗಿ ಉಪನ್ಯಾಸಗಳಿಗೆ ದೇಶ ವಿದೇಶಗಳಲ್ಲೂ ತಮಗೆ ಅಭಿಮಾನಿಗಳಿದ್ದಾರೆ. ಸಮಾಜ ಸೇವಕರಾಗಿ ತಾವು ಮಾಡುತ್ತಿರುವ ಕೆಲಸಗಳು ಯುವ ಜನಾಂಗಕ್ಕೆ ಮಾದರಿಯಾಗಿದೆ. ತಮ್ಮ ದುಡಿಮೆಯ ಪ್ರತಿ ತಿಂಗಳ ಸಂಪಾದನೆಯಲ್ಲಿ ಬದುಕಿನಲ್ಲಿ ಸೋತಿರುವವರ, ಅನಾರೋಗ್ಯ ಪೀಡಿತರ ಕುಟುಂಬಕ್ಕೆ ವಿನಿಯೋಗಿಸುತ್ತಿದ್ದು, ವಿವಿಧ ಸಮಾಜ ಸೇವಾ ಸಂಸ್ಥೆಗಳೊಂದಿಗೆ ಸೇರಿ ನಿರಂತರ ಜನಸೇವೆಯಲ್ಲಿ ಸಕ್ರಿಯರಾಗಿದ್ದೀರಿ. ಜಿಲ್ಲೆಯಲ್ಲೇ ಪ್ರಥಮವಾಗಿ ಧರ್ಮ ಶಿಕ್ಷಣ ತರಗತಿಯನ್ನು ಸ್ಥಾಪಿಸಿ ಪ್ರತಿ ವಾರ 450 ವಿದ್ಯಾರ್ಥಿಗಳು, ಯುವಕ ಯುವತಿಯರಿಗೆ ಉಚಿತ ಧರ್ಮ ಶಿಕ್ಷಣ ಮತ್ತು ಸಂಸ್ಕಾರದ ಪಾಠ ನೀಡುತ್ತಿರುವುದು ತಮ್ಮ ಸಮಾಜ ಸೇವೆಯಲ್ಲಿ ಅತ್ಯಂತ ವಿಶೇಷವಾದುದು. ಅದರ ಫಲವಾಗಿ ಕರ್ನಾಟಕ ಮತ್ತು ಕೇರಳದಲ್ಲಿ 5 ಕುಣಿತ ಭಜನಾ ತಂಡ ಮತ್ತು ಸಮಾಜ ಸೇವಾ ತಂಡ ಸ್ಥಾಪಿಸಿ ಈ ಮೂಲಕ 100ಕ್ಕಿಂತಲೂ ಹೆಚ್ಚು ಮದರಂಗಿ, ಮದುವೆ, ಗೃಹ ಪ್ರವೇಶ ಮುಂತಾದ ಶುಭಾರಂಭಗಳನ್ನು ಮದ್ಯದ ಅಮಲು ಮುಕ್ತಗೊಳಿಸಿ ಸಾತ್ವಿಕ ಕ್ರಮಕ್ಕೆ ಪರಿವರ್ತಿಸಿದ ಕೀರ್ತಿ ತಮಗೆ ಸಲ್ಲುತ್ತದೆ ಸರ್. 100 ಮಂದಿಗೆ ವಿದ್ಯಾಭ್ಯಾಸ ಮತ್ತು ಉದ್ಯೋಗ ಕೊಡಿಸುವಲ್ಲಿ ಸುದ್ದಿಯಾಗದಂತೆ ನಡೆಸುವ ಪ್ರಾಮಾಣಿಕ ಪ್ರಯತ್ನ, ಪರಿಶ್ರಮ ನಿಜಕ್ಕೂ ಅಭಿನಂದನೀಯ.
ರಾಜ್ಯ ರಾಷ್ಟ್ರ ಮಟ್ಟದ ಸಮ್ಮೇಳನ ಮಾತ್ರವಲ್ಲದೆ ಕರ್ನಾಟಕ, ಕೇರಳ, ಆಂಧ್ರ ಪ್ರದೇಶದ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣಗಳಲ್ಲೂ ಸಂಸ್ಕೃತಿ ವಿಷಯಗಳಿಗೆ ಸಂಬಂಧಿಸಿದಂತೆ ಹಿರಿಯ ವಿದ್ವಾಂಸರ ಸಮ್ಮುಖದಲ್ಲಿ ವಿಚಾರಗಳನ್ನು ಮಂಡಿಸುವ ತಾವು ಮುಂಬೈ ಮಹಾನಗರದಲ್ಲೂ ವಿಷಯ ನಿಷ್ಠ ಉಪನ್ಯಾಸ ಮಾಡಿದ್ದೀರಿ. ತಮ್ಮ ಪಾಡಿಗೆ ಸಂಸ್ಕೃತಿ ಪರ ಕೆಲಸಗಳನ್ನು ಮತ್ತು ಸಮಾಜ ಸೇವೆಗಳನ್ನು ಮಾಡುತ್ತಲೇ ಬಂದಿದ್ದೀರಿ. ಕಲೆ, ಸಾಹಿತ್ಯ, ಸಾಧನೆ ಮತ್ತು ಸಮಾಜ ಸೇವೆಯಲ್ಲಿ ಈಗ ಡಾಕ್ಟರ್ ಅರುಣ್ ಉಳ್ಳಾಲ್ ರವರಿಗೆ ಶಾಸಕ ಯುಟಿ ಖಾದರ್, ಟಿ.ಜಿ. ರಾಜಾರಾಮ್ ಭಟ್, ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಚಂದ್ರಾಸ್ ಉಳ್ಳಾಲ್, ಸದಾಶಿವ ಉಳ್ಳಾಲ್ ಇವರೆಲ್ಲರೂ ಸೇರಿಕೊಂಡು ಸನ್ಮಾನವನ್ನ ಮಾಡಲಿಕ್ಕಿದ್ದಾರೆ. ಅರುಣ್ ಉಳ್ಳಾಲ್ ಅವರ ವಿಶೇಷ ಏನಂತ ಹೇಳಿದ್ರೆ, ಕಳೆದ 1 ತಿಂಗಳ ಅವಧಿಯಲ್ಲಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಪ್ರತಿಷ್ಠಿತ ಚಾವಡಿ ಪ್ರಶಸ್ತಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ 2021 ಇದು ಎರಡೂ ಕೂಡ ಕೇವಲ 1 ತಿಂಗಳ ಅಂತರದಲ್ಲಿ ಡಾಕ್ಟರ್ ಅರುಣ್ ಉಳ್ಳಾಲ್ ಅವರ ಪಾಲಾಗಿದೆ. ಸಂಸ್ಕೃತಿ ವಿಚಾರದಲ್ಲಿ ಬಹಳಷ್ಟು ಅಧ್ಯಯನ ನಡೆಸಿದವರು. ಅವರ ಸಾಂಸ್ಕೃತಿಕ ಚಟುವಟಿಕೆಗಳಿಂದಲೂ ಸಾಹಿತ್ಯ ಕ್ಷೇತ್ರ ಇನ್ನಷ್ಟಿದೆ. ಮುಂದಿನ ದಿನಗಳಲ್ಲಿ ಅವರ ಸಾಹಿತ್ಯ ಕ್ಷೇತ್ರದ ಚಟುವಟಿಕೆಯನ್ನ, ಆ ಸಾಧನೆಯನ್ನು ಸಹ ಮನಗಾಣಬೇಕಾಗಿ ಎಲ್ಲರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಸಿಯಾ ಸಮಾಜದ ಒಂದು ಹೊಂಬೆಳಕಾಗಿ ಹೊಳೆಯುವ ನಕ್ಷತ್ರವಾಗಿ ಬಂದಿದ್ದರು ಅರುಣ್ ಉಳ್ಳಾಲ್ ಅವರಿಗೆ ಅಭಿನಂದನೆಗಳು. ಇಲ್ಲಿ ಕಲ್ಪಿಸೊಂಡ ಉಳ್ಳಾಳ ಶ್ರೀ ಚೀರುಂಬ ಭಗವತಿ ಕ್ಷೇತ್ರದಲ್ಲಿ ನೆಲೆಯಾಗಿ ಜಗದ್ವಂದಿಯಾಗಿ ಸಮುದಾಯ ಮಾತ್ರವಲ್ಲದೆ ಸರ್ವರನ್ನು ಸಮತೋಲನದಲ್ಲಿ ಪಾಲನೆ ಮಾಡಿಕೊಂಡು ಬಂದಿರುವ ಸಪರಿವಾರ ಸಮೇತ ಚೀರುಂಬ ಭಗವತಿ ನಾಲ್ವರ ಅಡಿದಾವರೆಗಳಿಗೆ ಸದ್ಭಕ್ತಿಪೂರ್ಣವಾಗಿ ಅಭಿವಂದಿಸಿಕೊಂಡು ಸಚ್ಚಿದಾನಂದ ಸ್ವರೂಪವಾಗಿರುವ ಗುರು ನಾರಾಯಣ ಗುರುಗಳ ಪಾದ ಪಂಕಜಗಳಿಗೆ ಶಿರಸಾ ಪೊಡಮಡುತ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಅಧ್ಯಕ್ಷರಾದಿಯಾಗಿ ಎಲ್ಲರ ಪಾದಗಳಿಗೆ ಹಣೆಯನ್ನು ಸ್ಪರ್ಶಿಸುತ್ತಾ ಇಲ್ಲಿ ನೆರೆದ ಎಲ್ಲ ಹಿರಿಯರಿಗೂ 2 ಕೈಗಳನ್ನು ಜೋಡಿಸುತ್ತಾ, ಸ್ನೇಹಿತರೆ, ಬದುಕಿನ ಒಂದು ಸಾರ್ಥಕ ಗಳಿಗೆ ಎಂಬುದು ನನ್ನ ಬಹಳ ಮುಕ್ತ ಮನಸ್ಸಿನ ಪ್ರತಿಕ್ರಿಯೆ. ನನ್ನ ಗುರುಗಳಾಗಿರುವಂತಹ ಡಾಕ್ಟರ್ ಅಮೃತ ಸೋಮೇಶ್ವರರು ಅವರಿಗೆ ಪ್ರತಿ ಪ್ರಶಸ್ತಿಗಳು ಬಂದಾಗ ಕೂಡ ಒಂದು ಮಾತನ್ನು ಉಲ್ಲೇಖಿಸ್ತಿದ್ರು. ಅವರೇ ಹೇಳುವ ಪ್ರಕಾರ ಅದು ಎಸ್.ವಿ. ಪರಮೇಶ್ವರ ಭಟ್ಟರ ಮಾತಂತೆ. ನಿಮ್ಮ ಈ ಪ್ರೀತಿಗೆ, ಇವತ್ತು ಈ ಸನ್ಮಾನಾದಿಗಳನ್ನು ಸಲ್ಲಿಸಿದಂತಹ ಈ ಪ್ರೀತಿಗೆ ನನ್ನ ಪ್ರತಿಕ್ರಿಯಿಸುವುದಕ್ಕೆ ನನ್ನ ಶ್ವಾಸ ಸಣ್ಣದು, ನಿಮ್ಮ ವಿಶ್ವಾಸ ದೊಡ್ಡದು ಅಂತ. ಬಹುಶಃ ಆ ಮಾತನ್ನೇ ಬಹಳ ಮುಕ್ತವಾಗಿ ಈ ವೇದಿಕೆಯಲ್ಲಿ ನಾನು ಹೇಳಬೇಕಷ್ಟೆ. ಖಂಡಿತಕ್ಕೂ ನನಗೆ ಆಶ್ಚರ್ಯ ಆಗುವ ರೀತಿ, ಬೆರಗು ಆಗುವ ರೀತಿ ಈ ರೀತಿಯ ಸನ್ಮಾನ ಮತ್ತು ಮೊನ್ನೆ ಬಂದಿರುವ ಪ್ರಶಸ್ತಿ ಪುರಸ್ಕಾರಾದಿಗಳು ನಿಜಕ್ಕೂ ಅನಿರೀಕ್ಷಿತವಾದದ್ದೇ. ಎಲ್ಲಿ ತನಕ ಅದು ನನ್ನೊಳಗೆ ಗೊಂದಲವನ್ನು ಉಂಟು ಮಾಡಿತ್ತು ಎನ್ನುವುದಕ್ಕೆ, ನಾನು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರ ಪಟ್ಟಿಯಲ್ಲಿ ನನ್ನ ಹೆಸರು ಬಂದಾಗ ಆಶ್ಚರ್ಯವೂ ಮತ್ತು ಒಂದು ರೀತಿಯ ಗೊಂದಲಕ್ಕೆ ಒಳಗಾಗಿ ನಾನೊಂದು ಪ್ರತಿಕ್ರಿಯೆಯನ್ನು ಮುಖಪುಟದಲ್ಲಿ ಬರೆದಿದ್ದೆ. ಅದು ಬಹಳ ವೈರಲ್ ಆಗಿತ್ತು. ಒಂದು ಪತ್ರಿಕೆ ಅದರ ಬಗ್ಗೆ ವರದಿ ಕೂಡ ಮಾಡಿತ್ತು. ನನಗೆ ಸಂತೋಷಕ್ಕಿಂತಲೂ ಸಂಕೋಚವೇ ಹೆಚ್ಚಾಗ್ತದೆ ಅಂತ. ಅಂದರೆ ಅದಕ್ಕೆ 2 ಕಾರಣ. ಒಂದು, ನಾನು ಏನೋ ಅಂದುಕೊಂಡಿದ್ದೆ, ಅದಕ್ಕೆ ನನ್ನ ಪ್ರವೇಶ ಆಗುವುದಷ್ಟೇ. ಈಗ ಡಾಕ್ಟರೇಟ್ ಪದವಿಯ ಮೂಲಕ ಪ್ರವೇಶ ಆಗ್ತಾ ಇದೆ ಅಷ್ಟೇ. ಹಾಗಾಗಿ ಈ ಎಳೆವೆಯಲ್ಲಿಯೇ ಅಂತಹ ಗುರುತರವಾಗಿರುವಂತಹ ಒಂದು ಪ್ರಶಸ್ತಿ ಬಂದಿರುವುದು ನನಗೆ ನಿಜಕ್ಕೂ ಆಶ್ಚರ್ಯವೂ ಆಗಿದೆ. ಮತ್ತು ಇನ್ನು ಸ್ವಲ್ಪ ತಡ ಮಾಡ್ಬೋದಿತ್ತೇನೋ ಎನ್ನುವ ಮಾತು ಕೂಡ ನನ್ನ ಬಾಯಲ್ಲಿ ಬಂತು ಆ ಸಮಯದಲ್ಲಿ. ಅದಕ್ಕೆ ತಕ್ಷಣಕ್ಕೆ ಮತ್ತು ಇತ್ತೀಚಿನ ದಿನಗಳಲ್ಲಿ ರಾಜ್ಯೋತ್ಸವ ಮತ್ತು ಡಾಕ್ಟರೇಟ್, ನನಗಿವತ್ತು 2 ಯಾವುದು ದೊಡ್ಡ ಗೌರವ ಅಂತ ನನ್ನ ಪಾಲಿಗೆ ಬಂದಿದೆಯೋ, ಬದುಕಿನ ಭಾಗ್ಯ ಎನ್ನುವ ರೀತಿ, ಇವೆರಡರ ಇನ್ನೊಂದು ಮುಖ ಕೂಡ ಇದೆ. ನಕಲಿ ಡಾಕ್ಟರೇಟ್ ಎಂಬುದು ಬಹಳ ವ್ಯಾಪಕವಾಗಿ ನಡೀತಾ ಇದೆ, ಬಹಳ ವ್ಯಾಪಕವಾಗಿ, ಅದು ಗಂಭೀರ ಸಮಸ್ಯೆ ಕೂಡ. ಮತ್ತೊಂದು, ಈ ರಾಜ್ಯೋತ್ಸವಕ್ಕೆ ಬರುವಂಥ ಉಡಾಫೆಯ ಮಾತುಗಳು ನಮಗೆ ಗೊತ್ತಿದೆ. ಈ 2 ಗೊಂದಲದಲ್ಲಿ ನಾನು ಆ ಸ್ಪಷ್ಟೀಕರಣ ಕೊಡುವುದು ಹೆಚ್ಚು ಪ್ರಸ್ತುತ ಅಂತ ಅಂದುಕೊಂಡೇ ನಾನು ಕೊಟ್ಟಿರುವಂಥದ್ದು. ಹಾಗಾಗಿ ಆ ಮುಖೇನ ಅನೇಕರಿಗೆ ಅದರ ಪ್ರಾಮಾಣಿಕತೆ, ಒಂದು ಸತ್ಯದರ್ಶನ ಆಗಿದೆ ಎಂಬುದು ನನ್ನ ಅನಿಸಿಕೆ. ನನ್ನ ಈ ತನಕದ ಬೆಳವಣಿಗೆ ಏನಿದೆ ಅದು ಖಂಡಿತವಾಗಿಯೂ ಜನರೇ ಬೆಳೆಸಿದ್ದು, ಜನರೇ ನಡೆಸಿದ್ದು, ಜನರೇ ಮಾತನಾಡಿಸಿದ್ದು. ಉಳ್ಳಾಳ ಶ್ರೀ ಚೀರುಂಬ ಭಗವತಿ ಕ್ಷೇತ್ರದಲ್ಲಿ ನಡೆಯುವ ಒಂದು ವಿದ್ಯಾರ್ಥಿ ವೇತನ ಕಾರ್ಯಕ್ರಮದಿಂದ ತೊಡಗಿ ಅಲ್ಲಿಯ ಅನೇಕ ಸಮಾರಂಭ ಮತ್ತು ಹೊರಗಿನ ಅನೇಕ ಸಮಾರಂಭಗಳಲ್ಲಿ ನಾನಾಗಿ ಎದುರು ಹೋಗಿ ಮಾತನಾಡಿದ್ದು ಕಡಿಮೆ, ನೀ ಮಾತನಾಡುವಂತ ಕಳಿಸಿದ್ದೆ ಹೆಚ್ಚು. ಹಾಗಾಗಿ ನುಡಿದದ್ದೆಲ್ಲವೂ ನೀವು ನುಡಿಸಿದ್ದೆ. ಈ ಕೀರ್ತಿ ಏನು ಸನ್ಮಾನಗಳು ಇವೆಯೋ ಅದೆಲ್ಲ ನಿಮ್ಮ ಪಾಲಿಗೆ ಸಲ್ಲುವಂಥದ್ದು. ಇದು ನನ್ನ ಬಹಳ ಮುಕ್ತವಾದಂತಹ ಮಾತು. ಏಕೆಂದರೆ ಬಂಧುಗಳೇ, ಈ ತನಕ
ನಡೆಸಿರುವಂತಹ ಎಲ್ಲ ಚಟುವಟಿಕೆಗಳು ನನಗೆ ಏನನ್ನು ತಂದುಕೊಟ್ಟಿದೆ ಅಂತ ಹೇಳಿದರೆ ಬರಿದಾದ ಕೈಗಳನ್ನೇ ನಾನು ತೋರಿಸಬೇಕು, ಏನನ್ನು ತಂದುಕೊಟ್ಟಿಲ್ಲ. ಆದರೆ ಆತ್ಮಸಂತೃಪ್ತಿ ಎಂಬುದನ್ನು ಯಥೇಚ್ಛವಾಗಿ ತಂದುಕೊಟ್ಟಿದೆ. ಹಾಗಾಗಿ ನಡೆದುಕೊಂಡಂತಹ ದಾರಿಯ ಬಗ್ಗೆ ಯಾವ ಕಿಂಚಿತ್ ಪಶ್ಚಾತ್ತಾಪಗಳಿಲ್ಲ, ಬಹಳ ದೊಡ್ಡ ಸಂತೃಪ್ತಿಯೇ ಇದೆ. ಇನ್ನು ಮುಂದಕ್ಕೂ ಆ ಜಗದ್ವಂದೇ ನಿಮ್ಮೆಲ್ಲರ ಪ್ರೀತಿ ಆದರಗಳು ಇನ್ನಷ್ಟು ಕೆಲಸ ಮಾಡುವಂತಹ ಶಕ್ತಿಯನ್ನು ನನಗೆ ಕರುಣಿಸಲಿ ಎಂಬುದು ನನ್ನ ಬೇಡಿಕೆ. ಈ ದಿನ ನನ್ನನ್ನು ಬೆಳೆಸುವಲ್ಲಿ ಬಹಳ ಮುಕ್ತವಾಗಿರುವಂತಹ ಸಹಕಾರವನ್ನು ಕೊಟ್ಟದ್ದು ಭಾರತೀಯ ತೀಯಾ ಸಮಾಜ ಆಗಿರಲಿ, ಉಳ್ಳಾಳ ಶ್ರೀ ಚಿರುಂಬ ಭಗವತಿ ತೀಯಾ ಸಮಾಜ ಸೇವಾ ಸಂಘ ಆಗಿರಲಿ, ಮತ್ತು ಈ ತೀಯಾ ಸೇವಾ ಸಹಕಾರ ಸಂಘದಲ್ಲಿ ತೊಡಗಿಸಿಕೊಂಡಿರುವ ಅನೇಕರ ಗೌರವಾಧಾರಗಳು, ಅಭಿಮಾನಗಳು. ನಾನು ಈ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಉಲ್ಲೇಖಿಸಬೇಕು, ದಿನೇಶ್ ಕುಂಪಲ ಅವರು ಈ ತನಕ ಸಾಮಾಜಿಕವಾಗಿ ನನಗೆ ಕೊಟ್ಟಂತಹ ಬೆಂಬಲ ಅದು ಮರೆಯಲು ಅಸಾಧ್ಯವಾದದ್ದು. ಬೇರೆ ಬೇರೆ ರೀತಿಯಲ್ಲಿ ಅದು ತೀಯರ ಕುಟುಕಳಿ ಎನ್ನುವಂಥದ್ದು ಬಹುಶಃ ನನ್ನ ಮತ್ತು ಅವರ ಒಡನಾಟದ ಒಂದು ಯಶಸ್ಸಿನ ಗುರುತು ಅಂತ ನಾನು ಅಂದುಕೊಳ್ತೇನೆ. ಆ ಸಮಯದಲ್ಲಿ ಅವರು ನನಗೆ ಕೊಟ್ಟ ಮಾರ್ಗದರ್ಶನ ಮತ್ತು ನನಗೆ ಕೆಲಸ ಮಾಡಲು ಕೊಟ್ಟಂತಹ ಅನುಕೂಲಕರ ವಾತಾವರಣ, ಅವಕಾಶಗಳು ನಿಜಕ್ಕೂ ನನ್ನ ಬದುಕಿನ ಪ್ರಯಾಣದಲ್ಲಿ ನಾನು ಮರೆಯಲು ಸಾಧ್ಯ, ಮರೆಯುವುದೂ ಇಲ್ಲ. ಮತ್ತು ಈ ಪ್ರಶಸ್ತಿ ಗೌರವಗಳು ಏನಿವೆಯೋ ಇದು ಡಾಕ್ಟರೇಟ್ ಮತ್ತು ರಾಜ್ಯೋತ್ಸವ ಎರಡನ್ನೂ ಸೇರಿಸಿಕೊಂಡು ನೀಡ್ತಾ ಇದ್ದಾರೆ ಎಂಬುದು ನನ್ನ ಅಂಬೋಣ. ಬಹುಶಃ ಈ ಪ್ರಶಸ್ತಿಯ ಪರಿಕಲ್ಪನೆ ನಡೆಯುವ ಸಂದರ್ಭದಲ್ಲಿ ಡಾಕ್ಟರೇಟ್ನ ಕಾರಣಕ್ಕೆ ಮಾತ್ರ ಇತ್ತು. ಆ ನಂತರ ದಿಢೀರನೆ ರಾಜ್ಯೋತ್ಸವ ಅದಕ್ಕೆ ಸೇರಿಕೊಂಡ ಕಾರಣ ಎರಡನ್ನೂ ಅವರು ಸಮ್ಮಿಳಿತಗೊಳಿಸಿದ್ದಾರೆ ಎಂಬುದು ನನ್ನ ಅನಿಸಿಕೆ. ಈ ಡಾಕ್ಟರೇಟ್ ಕೂಡ ಬೇರೆ ಬೇರೆ ಸಾಧ್ಯತೆಗಳಿದ್ದಾಗ PhD ಅಧ್ಯಯನವನ್ನು ಭಗವತಿ ಆರಾಧನೆಯ ಬಗ್ಗೆ ಮಾಡಬೇಕು ಎನ್ನುವಂತ, ಆಗ ದಿನೇಶ್ ಅಣ್ಣ ಬಹಳ ಪ್ರೀತಿಯಿಂದ ಹೇಳಿದರು, ನಮ್ಮ ಸಮುದಾಯದ ಬಗ್ಗೆ ನಡೆದಿರುವಂಥ ಅಧ್ಯಯನಗಳು ತೀರಾ ಕಡಿಮೆ, ವಿರಳ ಅಂತ. ಇದಕ್ಕೆ ನಮ್ಮಲ್ಲೇ ಅನೇಕ ಗೊಂದಲಗಳಿವೆ, ನಿರಾಸೆಗಳಿವೆ ಮತ್ತು ನಿಸ್ತೇಜವಾಗಿರುವಂತಹ ಪ್ರೋತ್ಸಾಹ ವಿಮುಖವಾದ ಮನಸ್ಸುಗಳಿವೆ. ಇದನ್ನು ನಾನು ಮುಕ್ತವಾಗಿ ಹೇಳಬೇಕು. ನನ್ನ 7 ವರ್ಷದ ಕೊಚ್ಚಿಯಿಂದ ಮೊದಲುಗೊಂಡು ಮಡಿಕೇರಿಯವರೆಗಿನ ಏನು ಕ್ಷೇತ್ರ ಕಾರ್ಯದ ಪ್ರಯಾಣ ಇತ್ತು, ಆ ಸಂದರ್ಭದಲ್ಲಿ ಕೂಡ ನಿರಾಸೆಯ ಮಾತುಗಳನ್ನು ಅನೇಕ ಕೇಳಿದ್ದೇನೆ. ನನ್ನ ಆಶಯದ ನುಡಿ ಇಷ್ಟೇ, ನಮ್ಮಲ್ಲಿ ಸಾಧನೆಗೆ ಬಹುಮುಖಗಳಿವೆ ಎಂಬುದನ್ನು ನಾವು ನೇರವಾಗಿ ಅರ್ಥ ಮಾಡಿಕೊಳ್ಳಬೇಕು. ನಿರ್ದಿಷ್ಟ ಒಂದು ರಂಗದ ಸಾಧನೆ ಮಾತ್ರ ಅಲ್ಲ, ಸಾಂಸ್ಕೃತಿಕವಾಗಿಯೂ ಬೇರೆ ರಂಗಗಳಲ್ಲೂ ಪ್ರತಿಭೆಗಳು ಬೆಳೆಯುವಲ್ಲಿ ನಾವು ಅನುವು ಮಾಡಿಕೊಡಬೇಕು. ಬಹುಶಃ ತೀಯಾ ಸಮಾಜದಲ್ಲಿ ಇರುವಂತಹ ಒಂದು ಎದ್ದು ಕಾಣುವ ಕೊರತೆ ನಮ್ಮಲ್ಲಿ ಸಾಮಾಜಿಕ ಪ್ರಜ್ಞೆಯ ಕೊರತೆ. ಧಾರ್ಮಿಕವಾಗಿ ನಾವು ಸಮೃದ್ಧರು, ಅನೇಕ ವಿಷಯಗಳು ಇತರ ಸಮುದಾಯಕ್ಕೆ ಆದರ್ಶವಾಗುವಷ್ಟು ಒಂದು ಸಂಪದತನ ನಮ್ಮ ಧಾರ್ಮಿಕತೆಯಲ್ಲಿದೆ. ಆದರೆ ಸಾಮಾಜಿಕವಾಗಿ ನಾವು ಬೆಳೆಯುವ ಅನಿವಾರ್ಯತೆ ಬಹಳ ಮುಖ್ಯವಾಗಿದೆ. ಒಂದು ವೇಳೆ ನಾವು ಸಾಮಾಜಿಕತೆಗೆ ಮನಸ್ಸನ್ನು ತೆರೆದಿಡುವುದಿಲ್ಲ ಎಂಬುದಾದರೆ ಅದು ಪಕ್ಕಕ್ಕಿರಲಿ. ಆದರೆ ಯಾರು ಸಾಮಾಜಿಕತೆಯಲ್ಲಿ ತೊಡಗಿಕೊಳ್ತಾರೋ, ಯಾರು ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ, ಲಲಿತ ಕಲೆಯಲ್ಲಿ, ಮಾನವೀಯ ನೆಲೆಯಲ್ಲಿ ತೊಡಗಿಸಿಕೊಳ್ತಾರೋ ಅವರಿಗೆ ಪ್ರೋತ್ಸಾಹ ನೀಡುವಂತಹ ಮುಕ್ತ ಮನಸ್ಸು, ಪ್ರೋತ್ಸಾಹ ಮಾಡದಿದ್ರೂ ಪರವಾಗಿಲ್ಲ, ಅದನ್ನು ಪಕ್ಕಕ್ಕಿಡಿ, ಅವರ ಪಾಡಿಗೆ ಬೆಳೆಯುವುದಕ್ಕೆ ಬಿಡುವ ಮುಕ್ತ ಮನಸ್ಸಾದರೂ ಇರಲಿ. ಅದು ನನ್ನ ಕಳಕಳಿಯ ಪ್ರಾರ್ಥನೆ. ಹಾಗಾಗಿ ಬೇರೆ ಬೇರೆ ರಂಗಗಳಲ್ಲಿ ನಮ್ಮವರು ಮುಕ್ತವಾಗಿ ಎದ್ದು ಕಾಣುವ ಅನಿವಾರ್ಯತೆ ತುರ್ತು ಈಗ ಅಗತ್ಯವಾಗಿ ಇದೆ ಎಂಬುದೊಂದೇ ನಾನು ಇವತ್ತಿನ ಸಂದರ್ಭದಲ್ಲಿ ಹೇಳುವಂತಹ ಮಾತು. ತುಳು ಮಾತೃಭಾಷೆ ಅಲ್ಲ ಎಂಬ ಕಾರಣಕ್ಕೆ ಅಕಾಡೆಮಿಯಲ್ಲಿ ನಮ್ಮನ್ನು ನಮ್ಮ ಹಾಗೆ ಮೋಯ ಸಮುದಾಯವನ್ನು ಕೂಡ, ಇತರ ಶಾಲೀಯ ವಾಣಿಯ ಸಮುದಾಯವನ್ನು ಕೂಡ ಪರಿಗಣಿಸುವುದಿಲ್ಲ ಅಂತ ಹೇಳಿದರು. ಬಹುಶಃ ತುಳುನಾಡಿನಲ್ಲಿ ತುಳುವರ ವ್ಯಾಪ್ತಿಯಲ್ಲಿ ಬರುವ ಮಲಯಾಳಿ ಮಾತೃಭಾಷಿಗರು ಎನ್ನುವ ಅರ್ಥದಲ್ಲಿ ಪರಿಗಣನೆ ಸಾಧ್ಯ, ಅದು ಖಂಡಿತಕ್ಕೂ ಸಾಧ್ಯ. ಅಲ್ಲೂ ಕೂಡ ನಮ್ಮ ಇಚ್ಛಾಶಕ್ತಿಯ ಕೊರತೆಯೇ ಕಾರಣ ಎಂಬುದು ನಾವು ಒಪ್ಪಿಕೊಳ್ಳಬೇಕಾದ ವಿಚಾರ. ಹಾಗಾಗಿ ನಾವು ನಮಗೆ ಸಂವಾದಿಯಾದ ಇತರ ಸಮುದಾಯದ ಜೊತೆ ಗುರುತಿಸಿಕೊಳ್ಳುವ ಒಂದು ಸ್ಥಿತಿಗೆ ಬಂದು ಬಿಟ್ಟಿದ್ದೇವೆ. ನನ್ನನ್ನು ಸೇರಿಸಿಕೊಂಡು ನಾನು ಹೇಳ್ತಾ ಇದ್ದೇನೆ, ಗುರುತಿಸಿಕೊಳ್ಳುವ ಪರಿಸ್ಥಿತಿಗೆ ಬಂದು ಬಿಟ್ಟಿದ್ದೇವೆ. ಬಹುಶಃ ಇತರ ಯುವ ಸಂಘಟನೆಗಳು, ಇತರ ಸಮುದಾಯದಲ್ಲಿ ಯುವ ಸಂಘಟನೆಗಳು, ಬಿಲ್ಲವ ಸಮುದಾಯದಲ್ಲಿ ಯುವ ವಾಹಿನಿ ಮಾಡುವಂತಹ ಕೆಲಸಗಳೇನಿವೆಯೋ ಅಂತಹ ಆದರ್ಶ ನಮ್ಮದಾಗಬೇಕು. ನಾನು ಮುಕ್ತವಾಗಿ ಈ ವೇದಿಕೆಯಲ್ಲಿ ಹೇಳಿಬಿಡ್ತೇನೆ, ಏಕೆಂದರೆ ಯುವ ವಾಹಿನಿಯ ಜೊತೆ ಬಹಳ ಒಡನಾಟ ಇರುವವನು ನಾನು. ಅಂತಹ ಆದರ್ಶ ನಮ್ಮಲ್ಲಿ ಆದರೆ ಮಾತ್ರ ನಮ್ಮ ಪ್ರತಿಭೆ, ವಿದ್ಯೆ, ವೃತ್ತಿ ಇವೆಲ್ಲದಕ್ಕೂ ಸದಾವಕಾಶಗಳು ಯಥೇಚ್ಛವಾಗಿ ಪ್ರಾಪ್ತ ಆಗ್ತದೆ.
ಅಂತಹ ಆದರ್ಶಗಳನ್ನಿಟ್ಟುಕೊಂಡು ಮುನ್ನಡೆಯೋಣ. ಇವತ್ತು ಸಲ್ಲಿಸಿರುವಂತಹ ಬಹಳ ಸಮೃದ್ಧವಾದ ಅದ್ದೂರಿಯಾದ ಸನ್ಮಾನ ನಾನು ಇಷ್ಟು ಮಿಗಿಲಾಗಿ ನಿರೀಕ್ಷೆ ಮಾಡಿರಲಿಲ್ಲ. ಅದಕ್ಕೋಸ್ಕರ ಈ ಸನ್ಮಾನವನ್ನು ಸಂಪ್ರಾಪ್ತಗೊಳಿಸಿದಂತಹ ತೀಯ ಸೇವಾ ಸಹಕಾರ ಸಂಘ, ಭಾರತೀಯ ತೀಯ ಸಮಾಜ, ಈ ಎಲ್ಲ ಸಂಘಟನೆ ಮುಖಂಡರಿಗೆ, ಮುಖ್ಯವಾಗಿ ದಿನೇಶ್ ಅಣ್ಣನ ಪಾದಗಳಿಗೆ ಅತ್ಯಂತ ವಿನಯಪೂರ್ವಕವಾಗಿ ವಂದಿಸ್ತೇನೆ. ವೇದಿಕೆಯಲ್ಲಿರುವವರೆಲ್ಲರೂ ನನ್ನ ಎಳೆವೆಯಿಂದ ಈ ತನಕದ ಪ್ರಯಾಣವನ್ನು ಬಹಳ ಹತ್ತಿರದಿಂದ ನೋಡಿಕೊಂಡು ಬಂದವರು. ಹಾಗಾಗಿ ನಿಮ್ಮ ಎದುರಲ್ಲಿ ಇವತ್ತಿಗೂ ನಾನು ಸಣ್ಣ ಹುಡುಗನೇ. ಆ ಪ್ರೀತಿ, ಆ ಮಮತೆ ಮತ್ತು ತಾಯಿಯಂತಹ ವಾತ್ಸಲ್ಯವನ್ನು ಇನ್ನು ಮುಂದಿನ ದಿನಗಳನ್ನು ನಾನು ಮುಕ್ತ ಹೃದಯದಿಂದ ಬಯಸ್ತೇನೆ. ಈ ಕೀರ್ತಿ ನಿಮ್ಮ ಪ್ರೀತಿಗೆ ಸಂದಾಯ. ಅಲ್ಲದೆ ಮೊನ್ನೆ ಏನೇನು ಗೌರವಗಳೆಲ್ಲ ಆಶ್ಚರ್ಯ ಎನ್ನುವ ರೀತಿ ಬಂತೋ, ಆ ಗೌರವ ನನ್ನ ಜವಾಬ್ದಾರಿಯನ್ನು ಹೆಚ್ಚಿಸಿದೆ. ಆ ಗೌರವವನ್ನು ನನ್ನಲ್ಲಿರುವ ಆಸಕ್ತಿಗಳು ಚದುರಿ ಹೋಗಿತ್ತು, ಅದಕ್ಕೊಂದು ಶಾಸ್ತ್ರೀಯ ಚೌಕಟ್ಟನ್ನು ಒದಗಿಸಿಕೊಟ್ಟು ನನ್ನನ್ನು ಮುನ್ನಡೆಸಿದಂತಹ ದೇವ ಸದೃಶರಾದ ಗುರುಗಳಾಗಿರುವ ಡಾಕ್ಟರ್ ಅಮೃತ ಸೋಮೇಶ್ವರರ ಚರಣಕ್ಕೆ, ಯಾವತ್ತೂ ಬೆಳಿಗ್ಗೆ ಹೋದವ ರಾತ್ರಿ ಬಂದಾಗ ನನ್ನ ಕೈಯಲ್ಲಿ ಎಷ್ಟು ತಂದೆ ಎಂಬ ನಿರೀಕ್ಷೆ ಅಪೇಕ್ಷೆಗಳಿಲ್ಲದೆ ಸಮಾಜಕ್ಕೋಸ್ಕರ ಸಂಸ್ಕಾರ ಕೊಟ್ಟು ಬೆಳೆಸಿದ ನನ್ನ ತಂದೆ, ತಾಯಿ, ಸಹೋದರ ಮತ್ತು ನನ್ನ ಮನೆ ಮಂದಿಗಳಿಗೆ, ಮತ್ತು ನನಗೆ ಸಾಹಿತ್ಯ ಅಲ್ಲದೆ ಸಂಗೀತ, ಭಜನೆ, ಕುಣಿತ ಭಜನೆ, ಧರ್ಮ ಶಿಕ್ಷಣ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ, ಛಂದಸ್ಸು, ಇವೆಲ್ಲ ರೀತಿಯಲ್ಲಿ ನನಗೆ ಮಾರ್ಗದರ್ಶನ ಕೊಟ್ಟ ನನ್ನೆಲ್ಲ ಬೇರೆ ಬೇರೆ ಗುರುಗಳಿಗೆ, ಅದಕ್ಕೆಲ್ಲಕ್ಕಿಂತ ಮುಖ್ಯವಾಗಿ ನನ್ನನ್ನು ಅತ್ಯಂತ ಕೊಂಡಾಟದ ಬಾಲೆ ಎನ್ನುವ ಅರ್ಥದಲ್ಲಿ ಬೆಳೆಸಿದ ತೊಕ್ಕೋಟು ಮತ್ತು ಉಳ್ಳಾಳದ ಎಲ್ಲ ಸಜ್ಜನ ಬಂಧುಗಳಿಗೆ. ಬಹುಶಃ ಮೊನ್ನೆ ದಯಾನಂದ ಕತ್ತಲ ಸರ್ ಒಂದು ಮಾತು ಹೇಳ್ತಿದ್ರು, ಮಾತೆರಗುಲ ಪಿದೈಡಿ ಎತ್ತುಲ ಗೌರವ ತಿಕ್ಕೊಂಡು ನಮ್ಮ ಅರುಣುಗೂ ಮಾತ್ರ ಊರುಡುಲ ಗೌರವ ತಿಕ್ಕುನಿ ಅಂತ. ಅದು ನನ್ನ ಬದುಕಿನ ಅತ್ಯಂತ ದೊಡ್ಡ ಸೌಭಾಗ್ಯ. ಊರಿನವರು ಒಪ್ಪಿಕೊಳ್ಳುವುದು, ಮೆಚ್ಚಿಕೊಳ್ಳುವುದೇ ಅಪರೂಪದ ಸಂಗತಿ. ಹಾಗಾಗಿ ನಾನು ಆ ವಿಷಯದಲ್ಲಿ ವೈವಿಧ್ಯಪೂರ್ಣವಾಗಿರುವ ತೊಕ್ಕೋಟು ಉಳ್ಳಾಳದಲ್ಲಿ ಇದ್ದೇವೆ, ಸಾಂಸ್ಕೃತಿಕವಾಗಿ ಶ್ರೀಮಂತವಾಗಿರುವ ಊರಲ್ಲಿ ಇದ್ದೇನೆ ಎಂಬುದೇ ನನ್ನ ಬದುಕಿನ ದೊಡ್ಡ ಅವಕಾಶಕ್ಕೆ ಕಾರಣ ಆಯಿತು. ಆ ಕಾರಣಕ್ಕೆ ತೊಕ್ಕೋಟು ಉಳ್ಳಾಳದ ಎಲ್ಲರಿಗೂ, ನನ್ನನ್ನು ಈ ತನಕ ಮುನ್ನಡೆಸಿದ ನಮ್ಮ ಸಮುದಾಯದ ಕ್ಷೇತ್ರ ಮತ್ತು ಸಮುದಾಯದ ತೀಯ ಸಮಾಜ ಸಂಘಟನೆಗಳಿಗೂ, ನಿಮ್ಮೆಲ್ಲರ ಮುಕ್ತ ಹೃದಯ ಪ್ರೀತ್ಯಾದರಗಳಿಗೂ ಈ ಗೌರವ ಸಂದಾಯ ಎನ್ನುತ್ತಾ ಅತ್ಯಂತ ವಿನೀತ ಭಾವದಲ್ಲಿ ಎಲ್ಲರ ಚರಣಗಳಿಗೂ ನಾನು ನಮಿಸ್ತಾ ಇದ್ದೇನೆ. ಇದೀಗ ರಾಜ್ಯ ಅಲೆಮಾರಿ, ಅರೆ ಅಲೆಮಾರಿ ನಿಗಮದ ಅಧ್ಯಕ್ಷರು, ಹಾಗೆ ರತ್ನೋತ್ಸವದ ಮೂಲಕ ಬಹಳಷ್ಟು ಖ್ಯಾತರನ್ನ ಗುರುತಿಸುವುದು, ಹಾಗೆ ಆಂಗ್ಲ ಮಾಧ್ಯಮ ಶಿಕ್ಷಣ ಆದರೂ ಕನ್ನಡ ಮಾಧ್ಯಮಕ್ಕೆ ಬಹಳಷ್ಟು ಪ್ರೋತ್ಸಾಹ ಕೊಡುವ, ಸಾಂಸ್ಕೃತಿಕ ಸಾಹಿತ್ಯ ಚಟುವಟಿಕೆಗಳಿಗೆ ಬಹಳಷ್ಟು ಎತ್ತರದಲ್ಲಿರುವಂತಹ ಕೊಡುಗೆ ದಾನಿ. ಕನಿಷ್ಠ ಬಂದರೂ ವರ್ಷಕ್ಕೆ ಒಂದು 50 ಲಕ್ಷ ರೂಪಾಯಿ ಫೀಸ್ ಅವರಿಗೆ ಮಕ್ಕಳು ಕೊಡ್ಲಿಕ್ಕೆ ಬಾಕಿದಾದ್ರೆ ಕೇಳಿದವರಲ್ಲ ಅಂತ ಒಂದು ಉದಾರಿ, ಒಳ್ಳೆಯ ಮನಸ್ಸಿನ ದಾನಿ. ಪ್ರತಿಯೊಬ್ಬರಿಗೂ ಸೇವೆಯನ್ನು ಮಾಡುವುದೇ ತನ್ನ ಧರ್ಮ ಎಂಬುದನ್ನು ಬಯಸಿರುವಂತಹ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟಿಯವರು ಇದೀಗ ನಮ್ಮ ಮುಂದೆ. ಶಕ್ತಿಯನ್ನ ಮನಸ್ಸು ಸ್ಮರಿಸುತ್ತಾ, ನಾವು ನಂಬುವಂಥ ಎಲ್ಲ ದೇವರನ್ನ ಮನಸ್ಸು ಸ್ಮರಿಸುತ್ತಾ, ನನ್ನೆಲ್ಲ ಗುರು ಹಿರಿಯರಿಗೆ ವಂದಿಸುತ್ತಾ, ಬಹಳ ಒಂದು ಸುಸಂದರ್ಭದಲ್ಲಿ ಇವತ್ತು ತೀಯ ಸೇವಾ ಸಹಕಾರ ಸಂಘದ ಪ್ರಥಮ ಶಾಖೆ ಇವತ್ತು ಉದ್ಘಾಟನೆಗೊಂಡಿದೆ. ಬೆಳಕಿನ ಹಬ್ಬ ದೀಪಾವಳಿಯ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಬಾಳಿನಲ್ಲಿ ಬೆಳಕು ಬರುವಂತೆ ಶ್ರೀ ದೇವರು ಅನುಗ್ರಹ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ, ಈ ಒಂದು ತೀಯ ಸೇವಾ ಸಹಕಾರ ಸಂಘದ ಈ ಪ್ರಥಮ ಶಾಖೆ ಏನಿವತ್ತು ಪ್ರಾರಂಭ ಆಗಿದೆ, ಇದು ಇನ್ನಷ್ಟು ಶಾಖೆಗಳನ್ನು ಹೊಂದುವಂತೆ ಶ್ರೀ ಲಕ್ಷ್ಮೀ ದೇವಿಯು ಸದಾ ಇವರಿಗೆ ಅನುಗ್ರಹಿಸಲಿ ಅಂತೇಳಿ ಹೇಳುತ್ತಾ, ಇವತ್ತು ನಮ್ಮ ಜೊತೆ ನಮ್ಮ ವೇದಿಕೆಯಲ್ಲಿ ಈಗಾಗಲೇ ನಮ್ಮ ಶಾಸಕರು ಶುಭ ನುಡಿಗಳನ್ನು ಹೇಳಿ ಹೋಗಿದ್ದಾರೆ. ನಮ್ಮ ಹಿರಿಯರು, ಧಾರ್ಮಿಕ ಮುಂದಾಳು ಸಹಕಾರಿಗಳಾಗಿದ್ದಂಥ ನನ್ನ ಮಾರ್ಗದರ್ಶಕರಂಥ ಗೌರವಾನ್ವಿತ ಟಿ ರಾಜಾರಾಮ್ ಭಟ್ರವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಸದಸ್ಯ ಉಳ್ಳಾಳ್ರವರು ನಮ್ಮ ಜೊತೆ ಇದ್ದಾರೆ. ನನ್ನ ಪಕ್ಷದ ನಾಯಕರು ಮಾರ್ಗದರ್ಶಕರಾಗಿದ್ದ ಗೌರವಾನ್ವಿತ ಚಂದ್ರಾಸ್ ಉಳ್ಳಾಳ್ರವರು ನಮ್ಮ ಜೊತೆ ಇದ್ದಾರೆ. ನಮ್ಮ ದೇವದಾಸ್ ಕೊಲ್ಯಾರ್ ಅವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಬಹಳ ದೇಹದಾರ್ಢ್ಯ ಸ್ಪರ್ಧೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ನಮ್ಮ ದೇಶಕ್ಕೆ ತಂದುಕೊಟ್ಟಂತ ಭಾಸ್ಕರ್ ತೊಕ್ಕೋಟು ನಮ್ಮ ಜೊತೆ ಇದ್ದಾರೆ. ಇಂದುಮತಿ ಮೇಡಮ್ ನಮ್ಮ ಜೊತೆ ಇದ್ದಾರೆ. ಇಲ್ಲಿ ವೇದಿಕೆಯ ಹಿಂಭಾಗದಲ್ಲಿ ನಮ್ಮ ಈ ಒಂದು
ಸಹಕಾರಿ ಸಂಘದ ನಿರ್ದೇಶಕರಿದ್ದಾರೆ. ಎಲ್ಲರಿಗೂ ಕೂಡ ಗೌರವಪೂರ್ಣ ನಮನಗಳನ್ನು ಸಲ್ಲಿಸುತ್ತಾ ವೇದಿಕೆಯ ಮುಂಭಾಗದಲ್ಲಿ ಸೇರಿರ್ತಕ್ಕಂಥ ಈ ಒಂದು ತಿಯಾ ಸೇವಾ ಸಹಕಾರಿ ಸಂಘದ ಗೌರವಾನ್ವಿತ ಸಮಾಜದ ಎಲ್ಲ ಬಂಧುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಪ್ರೀತಿಯ ಮಾಧ್ಯಮದ ಮಿತ್ರರಿಗೆ ವಂದಿಸುತ್ತಾ ಇವತ್ತು ಬಹಳ ಒಂದು ಶುಭ ಮುಹೂರ್ತದಲ್ಲಿ ಈ ಒಂದು ಸಹಕಾರಿ ಸಂಘ ಏನು ಉದ್ಘಾಟನೆಗೊಂಡಿದೆ. ಈ ಸಹಕಾರಿ ಸಂಘ ಇನ್ನಷ್ಟು ಶಾಖೆಗಳನ್ನು ತೆರೆಯುವಂತಾಗಲಿ, ನಮ್ಮನ್ನು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಒಂದೆರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮೆಲ್ಲರ ಆತ್ಮೀಯ ಮಿತ್ರರಾದಂಥ ದಿನೇಶ್ ಕುಂಪಲ್ರವರಿಗೆ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇವತ್ತು ನಮ್ಮ ಅರುಣ್ ಉಲ್ಲಾಲ್ ಯುವ ಚಿಗುರು ತಿಯಾ ಸಮಾಜದಲ್ಲಿ ಆಗಾಗಲೇ ಬಹಳಷ್ಟು ಜನ ಮಾತನಾಡಿದರು. ಇವತ್ತು ಲೇಖಕರಾಗಿ, ಉಪನ್ಯಾಸಕರಾಗಿ, ನಿರೂಪಕರಾಗಿ, ಧಾರ್ಮಿಕ ಮುಂದಾಳಾಗಿ ಈ ಎಳೆಯ ಪ್ರಾಯದಲ್ಲಿ ಬಹಳಷ್ಟು ಕೆಲಸವನ್ನು ಮಾಡುತ್ತಿರುವಂಥದ್ದು ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ. ಇವತ್ತು ಜಿಲ್ಲಾಡಳಿತ ಅವರನ್ನು ಕರ್ನಾಟಕ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವವನ್ನು ಕೊಟ್ಟಿದೆ. ಅದರ ಜೊತೆ ಇವತ್ತು ವೇದಿಕೆಯಲ್ಲಿ ನಾವು ಅವರನ್ನು ಅಭಿನಂದಿಸಿದ್ದೀವಿ. ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ. ಬಹಳಷ್ಟು ಖುಷಿ ಆಗ್ತಿದೆ. ಇಂತಹ ವ್ಯಕ್ತಿಗಳು, ಇಂತಹ ಒಂದು ಪ್ರತಿಭೆ ಇರತಕ್ಕಂಥವರು ಸಮಾಜದಲ್ಲಿ ಬೆಳೆದು ಬಂದಾಗ ಆ ಸಮಾಜಕ್ಕೆ, ಆ ಇಡೀ ಒಟ್ಟು ಸಮಾಜಕ್ಕೆ ಕೂಡ ಬಹಳ ಗೌರವ ಅಂತ ನಾನಾದರೂ ಭಾವಿಸ್ತೇನೆ. ಅರುಣ್ ಉಲ್ಲಾಲ್ರವರು ಇನ್ನಷ್ಟು ಪ್ರಶಸ್ತಿಗಳನ್ನು ಪಡೆಯಲಿ, ಇನ್ನಷ್ಟು ಮುಂದಕ್ಕೆ ಬೆಳೆಯಲಿ ಅಂತೇಳಿ ಶ್ರೀ ದೇವರಲ್ಲಿ ಅವರಿಗೆ ಪ್ರಾರ್ಥನೆಯನ್ನು ಮಾಡುತ್ತಾ, ಒಟ್ಟಿನಲ್ಲಿ ತಿಯಾ ಸಮಾಜದ ಕೊಡುಗೆ ಈ ಸಮಾಜಕ್ಕೆ ಬಹಳಷ್ಟು ಇದೆ. ತಿಯಾ ಸಮಾಜದವರು ಅವರದ್ದೇ ಆದಂಥ ಒಂದು ಕೆಲಸ ಕಾರ್ಯಗಳನ್ನು ತೊಡಗಿಸಿದ್ರೂ ಕೂಡ ಸಮಾಜದಲ್ಲಿ ಬಹಳಷ್ಟು ದೊಡ್ಡ ಕೊಡುಗೆಯನ್ನು ನೀಡಿದಂಥ ಒಂದು ಸಮಾಜ ಇದ್ರೆ ಅದರಲ್ಲೂ ಕೂಡ ತಿಯಾ ಸಮಾಜ ಅದಕ್ಕೆ ಸೇರ್ಪಡೆ ಆಗ್ತಿದೆ. ಇವತ್ತು ಭಾಷೆಯ ಬಗ್ಗೆ ಪ್ರಮಾಣ ಪತ್ರವನ್ನು ಕೊಡುವ ಬಗ್ಗೆ ಮಾತನಾಡಿದ್ರು. ನಾನು ಕೂಡ ನಮ್ಮ ಹಿಂದುಳಿದ ವರ್ಗದ ಸಚಿವರ ಹತ್ರ ಮಾತಾಡ್ತೇನೆ. ಜೊತೆಗೆ ನಮ್ಮ ಸರ್ಕಾರದ ಗಮನಕ್ಕೆ ವಿಚಾರವನ್ನ ತರ್ತೇನೆ. ಆದಷ್ಟು ಬೇಗ ನೀವೇನು ಆಸೆ ಆಕಾಂಕ್ಷೆ ಇಟ್ಟಿದ್ದೀರಿ ಅದು ಈಡೇರಗೊಳ್ಳಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ಹೆಚ್ಚು ಮಾತನಾಡದೆ ಇನ್ನಷ್ಟು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿಕ್ಕಿದೆ. ದಿನೇಶನ ಒತ್ತಾಯದ ಮೇರೆಗೆ ಮತ್ತಷ್ಟು ಸ್ವಲ್ಪ ನಾನು ಕೂತು ನಿಮ್ಮ ಮುಂದೆ ಎರಡು ಮಾತನಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಈ ಸಭೆಗೆ ಬಂದು ಸಭೆಯಲ್ಲಿ ಭಾಗವಹಿಸಲಿಕ್ಕೆ ಅನುವು ಮಾಡಿಕೊಟ್ಟಂತ ದಿನೇಶ ನನಗೆ ಮತ್ತು ಸಂಘಟಕ ಎಲ್ಲರಿಗೂ ಕೂಡ ನಾನು ಒಂದೇ ಮಾತಿನಲ್ಲಿ ಅಭಿನಂದನೆ ಸಲ್ಲಿಸುತ್ತಾ ಒಂದೆರಡು ಮಾತುಗಳನ್ನು ನಿಲ್ಲಿಸ್ತೇನೆ. ಒಂದು ಯಕ್ಷಗಾನ ಮಾಡಿದಾಗ ಮಹಿಷಾಸುರ ಸಾಮಾನ್ಯ ಆತ್ಮೀಯ ಮಿತ್ರ ಸನ್ಮಾನ್ಯ ತಿಯಾ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾದ ದಿನೇಶ್ ಕುಂಪಲ್ ಅವರೇ, ಈ ಸಂಘದ ಶಾಖೆಯನ್ನು ಉದ್ಘಾಟನೆ ಮಾಡಿ ತೆರಳಿರುವಂಥ ವಿಭಾಗದ ಶಾಸಕರಾದ ಯುಟಿ ಖಾದರ್ ಅವರೇ, ಆತ್ಮೀಯರಾದ ರವೀಂದ್ರ ಶೆಟ್ಟಿ ಅವರೇ, ನನ್ನ ಜೊತೆ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನಲ್ಲಿ ನಿರ್ದೇಶಕರಾಗಿರುವ ಸದಾಶಿವ ಉಳ್ಳಾಲ್ರವರೇ, ನನ್ನ ಆತ್ಮೀಯರಾದ ಎಲ್ಲ ಸಹಕಾರಿ ಬಂಧುಗಳೇ, ರಾಜಕೀಯದಲ್ಲಿ ನನಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡಿದಂಥ ಚಂದ್ರಾಸ್ ಉಳ್ಳಾಲ್ ಅವರೇ, ಇವತ್ತು ತಿಯಾ ಸಮಾಜದ ಒಬ್ಬ ಕುಡಿಯನ್ನು ಈ ವೇದಿಕೆಯಲ್ಲಿ ಸನ್ಮಾನ ಮಾಡಿ ಈ ಸಭೆಗೆ ಗೌರವ ಹೆಚ್ಚಿಸಿಕೊಂಡ ಎಲ್ಲ ಸಭೆಯ ಸಭಾಸದರೇ, ಇವತ್ತು ಸನ್ಮಾನ ಸ್ವೀಕಾರ ಮಾಡಿದ ಯುವ ಮಿತ್ರ ಡಾಕ್ಟರ್ ರಾಜ್ಯೋತ್ಸವದ ಜಿಲ್ಲಾ ಪ್ರಶಸ್ತಿ ಪಡ್ಕೊಂಡ ಡಾಕ್ಟರ್ ಅರುಣ್ ಉಳ್ಳಾಲ್ರವರೇ, ಎಲ್ಲ ಆತ್ಮೀಯ ಬಂಧುಗಳೇ, ನಾನು ಹೇಳಬೇಕಾದನ್ನು ಪೂರ ಸತೀಶ್ ಪುಂಡಿಗಾರು ಹೇಳಿ ಆಗಿದೆ. ನಾನು ಹೇಳಲಿಕ್ಕೇನೂ ಇಲ್ಲ. ಈ ಜಿಲ್ಲೆಯ ಒಬ್ಬ ಹೆಸರಾಂತ ರಾಜಕಾರಣಿ, ನಾನು ಹೆಸರು ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ, ಅವರು ನಾಟಕಲ್ನಲ್ಲಿ ಆರೋಗ್ಯ ಕೇಂದ್ರ ಉದ್ಘಾಟನೆ ಸಂದರ್ಭದಲ್ಲಿ ಒಂದು ಮಾತು ಹೇಳಿದರು, ನರಮಾಣಿ ಉಪ್ಪುಲಕ್ಕಿನ ಉಪ್ಪು ನಡೆದು ಸಾಯ್ಪು ನೆಡ್ಡೆ ಅಂತ. ಬದಲಾವಣೆಗಳು ಬೇಕು.
ಜೀವನದಲ್ಲಿ ಬದಲಾವಣೆಗಳು ಬೇಕು. ಇವತ್ತು ಸೈಕಲ್ ಬಂದು ನಾಳೆ ಮೋಟ್ರ್ ಬೈಕಲ್ಲಿ ಬಂದು ಕೇಳ್ತಾರೆ, ದಿನೇಶರೇ ದಿನೇಶ್ ಅಂಟ ನಾನೇ ಬೈಕ್ ಹೊಸದು ಎತ್ತಾರ ಅಂತ ಕೇಳ್ತಾರೆ. ನಿತ್ಯ ಕಾರಲ್ಲಿ ಓಡಾಡುವವನು ಒಂದು ದಿವಸ ಬಸ್ಸಲ್ಲಿ ಹೋದ್ರೆ ಇದ್ದಾನೆ ನೆರೆ ಬಸ್ ಅಂತ ಕೇಳ್ತಾರೆ, ಮಾತಾಡಿಸ್ತಾರೆ. ಇವತ್ತು ತೀಯಾ ಸೇವಾ ಸಹಕಾರ ಸಂಘವನ್ನು ಮಾತಾಡ್ಸೋದನ್ನು ಆರಂಭ ಮಾಡ್ತಾರೆ. ಅಲ್ಲಿ ತೊಕ್ಕೋಟ್ನ ಒಳಗಡೆ ಇದ್ದಂಥ ಒಂದು ತೀಯಾ ಸಹಕಾರ ಸಂಘ ರಾಷ್ಟ್ರೀಯ ಹೆದ್ದಾರಿ ಪಕ್ಕಕ್ಕೆ ಒಂದು ಶಾಖೆಯನ್ನು ತಂದು ಒಂದು ಅತ್ಯಂತ ಉತ್ತಮವಾದ ಜಾಗ, ಬಹುಶಃ ಇದು ಭಾಗ್ಯ ದಿನೇಶ್ ಕುಮಾರ್ ಭಾಗ್ಯ ಇದು, ಇಂಥ ಒಂದು ಉತ್ತಮ ಜಾಗ ಸಿಗೋದು, ಬೇಕಾದಷ್ಟು ಪಾರ್ಕಿಂಗ್, ಭಾಗ್ಯ ಕಾಂಪ್ಲೆಕ್ಸ್ ಬದಿಯಲ್ಲಿ ದೈವ ಸನ್ನಿಧಿ, ನಿತ್ಯ ಈ ಸಂಘಕ್ಕೆ ಬರುವಂಥ ಸಿಬ್ಬಂದಿಗಳಿಗೆ ಕೇಳದೆ ಆಶೀರ್ವಾದ ಮಾಡುವಂಥ ಸತ್ಯ, ಮತ್ತು ಇಲ್ಲಿಗೆ ಬರುವಂಥ ಗ್ರಾಹಕರಿಗೆ ಅಭಯದ ಶ್ರೀರಕ್ಷೆ ಇರುವಂಥ ಒಂದು ಜಾಗ, ಉತ್ತಮ ಜಾಗಕ್ಕೆ ನೀವು ಬಂದಿದ್ದೀರಿ. ಈ ತೀಯಾ ಸೇವಾ ಸಹಕಾರ ಸಂಘ ಇದೋ ಪ್ರತ್ಯಕ್ಷ ಬೆಳಗಲಿ, ನನಗೆ ಯಾವುದೇ ಸಂಶಯ ಇಲ್ಲ, ಇದು ಬೆಳಗ್ತದೆ. ಸಹಕಾರ ಸಂಘಗಳು ಆರಂಭ ಆಗ್ತವೆ, ತುಂಬ ಸಹಕಾರ ಸಂಘ ಆರಂಭ ಆಗ್ತದೆ. ಆದರೆ ಯಾವ ಸಹಕಾರ ಸಂಘ ಅದು ಮೇಲೆ ಬರ್ತದೆ ಅಂತ ಹೇಳಿದರೆ, ಬರುವಂಥ ಗ್ರಾಹಕರಿಗೆ ಗ್ರಾಹಕ ಸ್ನೇಹಿಯಾಗಿ ಒಂದು ಸಹಕಾರ ಸಂಘ ಕೆಲಸ ಮಾಡಲು ಸಾಧ್ಯ ಆದರೆ ಆ ಸಹಕಾರ ಸಂಘ ಬೆಳೀತದೆ. ಇವತ್ತು ನಾನು 1 ಗಂಟೆಗಳ ಕಾಲ ನಾನು ಗಮನಿಸ್ತಾ ಇದ್ದೆ, ಈ ಸಂಘದ ಸಿಬ್ಬಂದಿಗಳ ವ್ಯವಹಾರವನ್ನು ಗಮನಿಸಿದ್ದೇನೆ. ಕಸ್ಟಮರ್ಸ್ ಫ್ರೆಂಡ್ಲಿ, ಬಂದವರನ್ನು ಮುಟ್ಟಿ ಮಾತಾಡಿಸಿ, ಮೈ ಮುಟ್ಟಿ ಮಾತಾಡಿಸಿ ಅವರನ್ನು ಸ್ವಾಗತಿಸಿ, ಅವರಿಗೆ ದೇವರ ಪ್ರಸಾದವನ್ನು ಕೊಟ್ಟು, ಹೇಗಿದ್ದೀರಿ, ಬಾಯರಕ್ಕೆ ಕುಡಿತೀರಾ, ಹೋಗಿ ಕಾಫಿ ಕುಡೀರಿ. ಯಾವುದೇ ಒಬ್ಬ ವ್ಯಕ್ತಿ ತನ್ನ ಮನೆಗೆ, ತನ್ನ ಮಗನ ಮದುವೆಗೆ, ತನ್ನ ಮಗಳ ಮದುವೆಗೆ ಅತಿಥಿಗಳು ಬಂದಾಗ ಹೇಗೆ ಸ್ವಾಗತ ಮಾಡಿದ್ದಾರೆ ಆ ರೀತಿ ಸ್ವಾಗತ ಮಾಡಿದ್ದಾರೆ. ಬಹುಶಃ ಇದು ಈ ಸೇವಾ ಸಂಘದ ಒಂದು ಶ್ರೀರಕ್ಷೆ. ಇನ್ನು ಈ ಸೇವಾ ಸಂಘದ ಆಡಳಿತ ಮಂಡಳಿ ಬಗ್ಗೆ ನಾನು ಮಾತಾಡಬೇಕು. ಆಡಳಿತ ಮಂಡಳಿ ಬಗ್ಗೆ ಮಾತಾಡಲೇಬೇಕು. ಒಂದು ಸಹಕಾರ ಸಂಘ ಯಶಸ್ವಿ ಆಗಬೇಕಾದರೆ ಸಹಕಾರ ಸಂಘದ ಸಿಬ್ಬಂದಿಗಳು, ಸಹಕಾರ ಸಂಘದ ಆಡಳಿತ ಮಂಡಳಿ ಮತ್ತು ಸಹಕಾರ ಸಂಘದ ಸದಸ್ಯರು, ಈ 3 ಘಟಕಗಳು ಒಂದೇ ರೀತಿಯ ಕೆಲಸ ಮಾಡಲು ಸಾಧ್ಯ. ಆದರೆ ಅದೇನೋ ಸ್ವಲ್ಪ ಕುಂಬಲ್ರವರ ಪ್ರಾಸ್ತಾವಿಕ ಬಂದು ಸ್ವಲ್ಪ ವಾಸನೆ ಹೊಡಿತು, ನನಗೆ ಗೊತ್ತಿಲ್ಲ, ನಾನು ವಿಮರ್ಶೆ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಈ ತೀಯಾ ಸೇವಾ ಸಹಕಾರ ಸಂಘದಲ್ಲಿ ಎಲ್ಲೋ ಕೂಡ ಒಳ್ಳೆಯದಾಗಲಿ ಎಂದು ನಾನು ಭಗವಂತ ಪ್ರಾರ್ಥನೆ ಮಾಡ್ತೇನೆ. ಸಹಕಾರ ಬೇಕು, ಅದರೊಳಗೆ ಸಂಘರ್ಷ ಹೋಗಬೇಕು. ನಾನು ಸದಾಶಿವರಲ್ಲಿ ಹೇಳ್ತಾ ಇದ್ದೆ, ಪ್ರಪಂಚದ ಅತ್ಯಂತ ಶ್ರೇಷ್ಠ ನಾಟಕಕಾರ ವಿಲಿಯಂ ಶೇಕ್ಸ್ಪಿಯರ್, ಅವನಿಗಿಂತ ಮೀರಿದ ನಾಟಕಕಾರ ಇಲ್ಲ. ಅವನಿಗೆ ಬ್ರಿಟನ್ನ ರಾಣಿ ಒಂದು ಕರೆದು ಸನ್ಮಾನ ಮಾಡಿ, ಇವತ್ತು ನಾವು ಡಾಕ್ಟರ್ಗೆ ಸನ್ಮಾನ ಮಾಡಿದ್ವಲ್ಲ, ಹೀಗೆ ಸನ್ಮಾನ ಮಾಡಿ ಕೇಳಿದಂತೆ, ಸನ್ಮಾನಕ್ಕೆ ಉತ್ತರ ಕೊಡೋದು ಮುಂದೆ ನನಗೊಂದು ಪ್ರಶ್ನೆ ಇದೆ ನನ್ನ ಹತ್ರ, ನನಗೆ ಪ್ರಶ್ನೆ ಉತ್ತರ ಕೊಡಬೇಕು ಅಂತ ಕೇಳಿದಂತೆ. ಏನು, ಈ ಪ್ರಪಂಚದಲ್ಲಿ ಅನೇಕ ಮಂದಿ ನಾಟಕರಿದ್ದಾರೆ, ಲಕ್ಷಾಂತರ ನಾಟಕಗಳ ರಚನೆ ಆಗಿದೆ, ಆದರೆ ನೀನು ಪ್ರಪಂಚದ ಅತ್ಯಂತ ಶ್ರೇಷ್ಠ ನಾಟಕಕಾರ ಆದೆ, ಯಾಕೆ, ಹೇಗೆ ಅಂತ ಕೇಳಿದೆ. ಆಗ ಶೇಕ್ಸ್ಪಿಯರ್ ಹೇಳಿದಂತೆ, ವೇರ್ ದೇರ್ ಇಸ್ ಎ ಕಾನ್ಫ್ಲಿಕ್ಟ್ ದೇರ್ ಇಸ್ ಎ ಡ್ರಾಮಾ. ಎಲ್ಲಿ ತುಮುಲ ಇದೆಯೋ, ಎಲ್ಲಿ ವೈಚಾರಿಕ ತುಮುಲ ಇದೆಯೋ ಅಲ್ಲಿ ನಾಟಕ ಇದೆ, ನಾಟಕ ಯಶಸ್ವಿ ಆಗ್ತದೆ. ಇಲ್ಲಿ ಅದಿದೆ. ಈ ತೀಯಾ ಸೇವಾ ಸಹಕಾರ ತುಮುಲವನ್ನು ನಾನು ಕಂಡಿದ್ದೇನೆ. ಏನಾದರೂ ಮಾಡಬೇಕು. ಒಂದು ಸಹಕಾರ ಸಂಘವನ್ನು ಖಾಲಿ ಠೇವಣಿ ಸಂಗ್ರಹ ಮಾಡೋದು, ಸಾಲ ಕೊಡು ಸಾಕಲ್ಲ, ಅಲ್ಲ, ಅದು ಸಾಕಾಗೋದಿಲ್ಲ. ಅದರ ಬದಲಿಗೆ ಈ ಸ್ಟ್ಯಾಂಪಿಂಗ್, ಕಸೆ ಪೇಪರ್ ಮಾರಾಟಕ್ಕೆ ಶುರು ಮಾಡ್ತಾರಂತೆ. ಬಹುಶಃ ಇವತ್ತು ಆಗ್ತದೆ, ಇವತ್ತು ಆರಂಭ ಆಗ್ತದೆ. ಸಾಫ್ಟ್ವೇರ್ ಇವತ್ತು ರೆಡಿ ಆಗ್ತದೆ. ಸೇವಾ ಸಿಂಧು ಅದು ಮಾಡಿದರೆ ಕುಂಬಲ್ರೆ ಬಹುಶಃ ತುಂಬ ಪ್ರಯೋಜನ ಆದೀತು. ಅದು ಆಗ್ತದೆ. ಆಧಾರ್ ಕಾರ್ಡ್ನ ಸಮಸ್ಯೆಗಳಿರ್ಬೋದು, ಪರಿಹಾರ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಪಾನ್ ಕಾರ್ಡ್ನ ಬಗ್ಗೆ ಕೂಡ ಯೋಚನೆ ಮಾಡ್ತೀರಿ. ಈ ರೀತಿಯಲ್ಲಿ ನಮ್ಮ ಸಹಕಾರ ಸಂಘದ ನಾವು ಸದಸ್ಯರಿಗೆ ಏನೇನು ಸೇವೆಗಳನ್ನು ಬೇಕು ಅದೆಲ್ಲವೂ ಕೂಡ ನಾವು ಕೊಡಲಿಕ್ಕೆ ಸಾಧ್ಯ ಆದರೆ ಆ ಸೇವಾ ಸಂಘ ಗೆಲ್ತದೆ. ಆ ವಿಲಿಯಂ ಶೇಕ್ಸ್ಪಿಯರ್ ಅವತ್ತು ಹೇಳಿದ್ನಲ್ಲ, ವೇರ್ ದೇರ್ ಇಸ್ ಎ ಕಾನ್ಫ್ಲಿಕ್ಟ್ ದೇರ್ ಇಸ್ ಎ ಡ್ರಾಮಾ. ಒಂದು ಸೇವಾ ಸಹಕಾರ ಸಂಘದಲ್ಲಿ, ಅದು ಹೇಗೆ ನೀವು ಸೇವಾ ಸಹಕಾರ ಸಂಘದ ಹೆಸರಿಟ್ಟಿದ್ದೀರಿ ನನಗೆ ಗೊತ್ತಿಲ್ಲ,
ಆದರೂ ಒಂದು ಸೇವಾ ಸಹಕಾರ ಸಂಘ ಹೆಸರು ಇಟ್ಕೊಂಡಿದ್ದೀರಿ. ಈ ಸೇವೆ, ಆ ಸೇವಾ ಸಹಕಾರ ಸಂಘ ಶಬ್ದ ನಿತ್ಯ ಈ ಬ್ಯಾಂಕಿನ ಸಿಬ್ಬಂದಿಗಳ ಕಿವಿಯಲ್ಲಿ ಇದ್ದರೆ, ಮನಸ್ಸಲ್ಲಿ ಇದ್ದರೆ, ಈ ಸಹಕಾರ ಸಂಘ ಸೇವೆ ಮಾಡಲಿಕ್ಕೆ ಇರುವಂಥದ್ದು, ಇದು ವ್ಯಾಪಾರ ಮಾಡಲಿಕ್ಕೆ ಮಾತ್ರ ಇರುವಂಥದ್ದಲ್ಲ ಅನ್ನುವ ಆ ಸೇವೆ ಶಬ್ದ ಆ ಸಿಬ್ಬಂದಿಗಳ ಕಿವಿಯಲ್ಲಿ ನಿತ್ಯ ಅದು ಅರುಣಿಸ್ತಾ ಇದ್ದರೆ ಇವತ್ತು ಡಾಕ್ಟರ್ ಅರುಣ್ ಉಳ್ಳಾಳರು ಮಾಡಿದಂಥ ಕೀರ್ತಿಯನ್ನು ಮಾಡಕ್ಕೆ ಸಾಧ್ಯ ಆಗ್ತದೆ. ಅರುಣ್ ಉಳ್ಳಾಳರವರು ನಿಮ್ಮ ಸಮಾಜಕ್ಕೊಂದು ಒಂದು ರತ್ನ ರತ್ನ. ಹೋಗಿ ಆಯಿತು ಅವರಿಗೆ ಬೇರೆಲ್ಲ ಸನ್ಮಾನ ಇರ್ಬೋದು ಬಹುಶಃ, ಬೇರೆ ಇದ್ದಾರೆ. ನಿಮ್ಮ ಸಮಾಜಕ್ಕೊಂದು ರತ್ನ ಆತ. ಅವರನ್ನು ಉಳಿಸಿಕೊಳ್ಳೋದು ಬೆಳೆಸಿಕೊಳ್ಳೋದು ನಿಮ್ಮ ಕೈಯಲ್ಲಿದೆ. ಅರುಣ್ ಉಳ್ಳಾಳ್ ಅವರಿಗೆ ಕೊಡಬೇಕಾದಂಥ ಪ್ರೋತ್ಸಾಹ ನಿಮ್ಮ ಸಮಾಜ ಏನಿದ್ರೆ ಕೊಟ್ಟಿದೆ, ಇನ್ನೂ 10 ಪಾಲು ಸಮಾಜ ನೀವು ಬೆಂಬಲ ಕೊಡಲಿಕ್ಕೆ ಸಾಧ್ಯ ಆದರೆ ಆತ ಇನ್ನೂ ಹೆಚ್ಚಿನ ಪ್ರಶ್ನೆಯನ್ನು ನಿಮ್ಮ ಸಮಾಜಕ್ಕೆ ತಂದು ಕೊಡಬಲ್ಲ ಅಂತ ವಿಶ್ವಾಸ ನನಗಿದೆ. ಅದು ಹೇಳಿರಲ್ಲ ಅವರು, ಇದು ಇಡೀ ನನ್ನ ಸಮಾಜಕ್ಕೆ ಸೇರಬೇಕು ಸರ್, ನನಗಲ್ಲ ಸಮಾಜಕ್ಕೆ ಹೇಳಿರಲ್ಲ. ಯಾರು ಹೇಳೋದಿಲ್ಲ, ಯಾರು ಹೇಳಿದ ನಾನು ತುಂಬ ಸಂತೋಷ ಆಗಿದೆ, ನನಗೆ ಸನ್ಮಾನ ಮಾಡಿದ್ದೀರಿ ಅಂತ ಮನೆಗೆ ಹೋಗ್ತಾರೆ ನೀವು ಕೊಟ್ಟು ಹಿಡ್ಕೊಂಡು. ಆದರೆ ಆ ಹುಡುಗನ ಒಂದು ಹೃದಯ ವೈಶಾಲ್ಯ ನೋಡಿ, ನನಗೆ ಬಂದಂತಹ ಇದು ಸನ್ಮಾನ ಇದು ನನಗಲ್ಲ ನಿಮಗೆ ನಿಮ್ಮೆಲ್ಲರಿಗೆ ಅಂತ ಹೇಳಿ, ಅದು ಆ ವ್ಯಕ್ತಿತ್ವದ ಒಂದು ವೈಶಾಲ್ಯತೆ. ಈ ಮದುವೆಗೆ ಬರುವ ಹೆಂಗಸರು, ದೊಡ್ಡ ಶ್ರೀಮಂತ ಹೆಂಗಸರು ಬರ್ತಾರೆ, ಚಿನ್ನ ಕೈಗೆ ಸೊಂಟಕ್ಕೆ ಬಂಗಾರದ ಸೊಂಟದ ಪಟ್ಟಿ, ನೋಡುವಾಗಲೇ ಒಂಥರ ಆಸೆ ಉಳ್ಳಲ್ರಿ, ನೋಡುವಾಗಲೇ ಆಸೆ, ಓ ಎಣ್ಣೆ ಪಡೆದ ಮಲ್ಪಂಡಿತ್ತು. ಅದು ಯೋಚನೆ ಮಾಡಿ, ಆ ಬಂಗಾರದ ಸೊಂಟದ ಪಟ್ಟಿಯಲ್ಲಿ ಮಧ್ಯೆ ಒಂದು ಗುಲಾಬಿಯ ಹೂ ಉಳ್ಳಲ್ರಿ, ಒಂದು ಗುಲಾಬಿದ ಹೂ, ಎಣ್ಣೆ ಪಡೆದಿಲ್ಲ ಮಲ್ಪ ಇರೋನು ಮಲ್ಪ ಎತ್ತುಲೆ, ಒಂದು ಗುಲಾಬಿ ಹೂವು. ಆ ಗುಲಾಬಿ ಹೂವಿಗೆ ಪರಿಮಳ ಬಂದರೆ, ಬಂಗಾರದ ಗುಲಾಬಿ ಪರಿಮಳ ಬಂದರೆ ಹೇಗಿರ್ಬೋದು, ಅದನ್ನು ಇವತ್ತು ಅರುಣ್ ಉಳ್ಳಾಳ್ ಸಾಧಿಸಿ ತೋರಿಸಿದ್ದಾರೆ. ಸಮಾಜಕ್ಕೊಂದು ಬಂಗಾರದ ಸೊಂಟದ ಡಾಬನ್ನು ತೊಡಿಸಿ ಡಾಕ್ಟರ್ ಪ್ರಶಸ್ತಿ ಪಡ್ಕೊಂಡ ಡಾಕ್ಟರ್ ಅರುಣ್ ಅವರು ಇವತ್ತು ರಾಜ್ಯೋತ್ಸವ ಪ್ರಶಸ್ತಿ ಬರುವ ಮೂಲಕ ಆ ಬಂಗಾರದ ಗುಲಾಬಿಗೆ ಪರಿಮಳವನ್ನು ತಂದು ಕೊಟ್ಟಿದ್ದಾರೆ. ಇದು ಈ ಸಮಾಜ ಕೀರ್ತಿಸಲ್ಬೇಕಾದ್ರೆ. ಇನ್ನು ಈ ಸಮಾಜದ ಬಗ್ಗೆ ನಾನು ತುಂಬ ಹೇಳಲಿಕ್ಕೆ ಹೋಗುವುದಿಲ್ಲ. ನೀವು ನಾರಾಯಣ ಗುರುಗಳ ಆದರ್ಶದಲ್ಲಿ ವಿಶ್ವಾಸ ಇಟ್ಟು ನಾನು ಅವರ ಜೀವನ ಚರಿತ್ರೆ ತುಂಬ ಹತ್ತಿರ ಅಧ್ಯಯನ ಮಾಡಿದ ಉಳ್ಳಾಳ್ರೆ. ಯಾಕೆ ಈ ವ್ಯಕ್ತಿ ಯಾವತ್ತು ಆ ನಾಟಕಕಾರನಿಗೆ ಇಂಗ್ಲೆಂಡ್ ರಾಣಿ ಕೇಳಿದ ಹಾಗೆ ವಿಲಿಯಂ ಶೇಕ್ಸ್ಪಿಯರ್ಗೆ ಯಾಕೆ ನೀನು ಪ್ರಶಸ್ತಿ, ನನಗೂ ಅನ್ನಿಸ್ತು ಯಾಕೆ ನಾರಾಯಣ ಗುರುಗಳನ್ನು ಹೀಗೆ ಜನ ಕೊಂಡಾಡ್ತಾರೆ. ನಾನು ಜೀವನವನ್ನು ಅಧ್ಯಯನ ಮಾಡಿದ್ದೇನೆ, ನಾನು ಅಧ್ಯಯನ ಮಾಡಿದ್ದೇನೆ, ಡಾಕ್ಟರ್ ಪ್ರಶಸ್ತಿಗಳನ್ನು ಅಧ್ಯಯನ ಮಾಡಿದ್ದೇನೆ. ಯಾವುದೊಂದು ಸಾಮಾನ್ಯ ಬಡತನದ ಮನೆಯಲ್ಲಿ ಹುಟ್ಟಿದ ಒಬ್ಬ ಹುಡುಗ ನಿಮ್ಮಂತೆ ನಾನು ಅಂತ ಕರಿತಾ ಇದ್ದೆ, ಆ ಹುಡುಗ ನಾನು ಅಂತ ಕರಿತಾ ಇದ್ರಂತೆ. ಆ ಹುಡುಗ ಮಾಡಿದ ವ್ಯಾಪಕ ಅಧ್ಯಯನ ನಿಮ್ಗೆ ಗೊತ್ತಿರಬೇಕು. ಸಂಸ್ಕೃತದಲ್ಲಿ ಪುರಾಣಗಳನ್ನು, ಶಾಸ್ತ್ರಗಳನ್ನು ವಿಧಿವತ್ತಾಗಿ ಅಧ್ಯಯನ ಮಾಡಿ ಅವರು ಮಾಡಿದಂಥ ಸಮಾಜ ಸಂಘಟನೆ ಕೆಲಸ ಅದ್ಭುತವಾದದ್ದು. ಅವರು ಮೇಲ್ವರ್ಗದವರ ವಿರುದ್ಧ ಹೋರಾಟ ಮಾಡಲೇ ಇಲ್ಲ. ಅವರು ತನ್ನ ಸಮಾಜದವರಲ್ಲಿ ಕೇಳಿದ ಪ್ರಶ್ನೆ, ನೀವ್ಯಾಕೆ ಹೊರಗೆ ನಿಲ್ತೀರಿ? ಅದು ನನಗೆ ಅರ್ಥ ಆಗೋದಿಲ್ಲ ಅಂತ ಕೇಳಿದೆ. ಪ್ರೈಮರಿ ಶಾಲೆ, ಹೈಸ್ಕೂಲ್ ಶಾಲೆ ಕೇಳಿದೆ, ನನಗೆ ಅರ್ಥ ಆಗೋದಿಲ್ಲ, ನೀವ್ಯಾಕೆ ಹೊರಗೆ ನಿಲ್ತೀರಿ, ನನಗೆ ಅರ್ಥ ಆಗೋದಿಲ್ಲ ಪ್ರಶ್ನೆ ಮಾಡಿದ್ರಂತೆ. ಪ್ರಶ್ನೆ ಮಾಡ್ತಾ ಅವರು ಇದಕ್ಕೆ ಉತ್ತರವನ್ನು ಕಂಡುಕೊಟ್ರು, ಇಡೀ ಸಮಾಜಕ್ಕೆ ಉತ್ತರವನ್ನು ಕೊಟ್ಟರು, ಇಡೀ ಸಮಾಜಕ್ಕೆ ದಾರಿಯನ್ನು ಕಲ್ಪಿಸಿಕೊಟ್ರು. ಇವತ್ತು ಬಿಲ್ಲವ ಸಮಾಜ, ಬಿಲ್ಲವರಿರ್ಬೋದು, ಮಲಯಾಳಿ ಬಿಲ್ಲವರಿರ್ಬೋದು, ಈ ಬಿಲ್ಲವ ಸಮಾಜ ಇನ್ನಿಲ್ಲದಂತೆ ಬೆಳೀಲಿಕ್ಕೆ ಕಾರಣರಾದ ಆ ವಿಶ್ವಮಾನವ ನಾರಾಯಣ ಗುರುಗಳಿಗೆ ನಾನು ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡ್ತಾ, ನಮಗೆಲ್ಲರಿಗೂ ಭಗವಂತ ಒಳ್ಳೆಯದಮ್ಮ ಅಂತ ಹೇಳಿ ನನ್ನ ಮಾತ್ರ ಮುಕ್ತಾಯ ಮಾಡ್ತಾ, ಈ ತೀಯ ಸೇವಾ ಸಹಕಾರ ಸಂಘ ಅತ್ಯಂತ ಉಜ್ವಲವಾಗಿ ಬೆಳೀಲಿ. ಸಾಕು ಅಂತ ಹೇಳುವಷ್ಟು ಠೇವಣತೆ ಒಳಗೆ ಹರಿದು ಬರಲಿ, ಯಾರು ಹೇಳುವಷ್ಟು ಠೇವಣತೆ ಒಳಗೆ ಬರಲಿ ಅಂತ ನಿಮ್ಮಲ್ಲಿ ನಾನು ಕೈ ಮುಗಿದು ವಿನಂತಿ ಮಾಡಿಕೊಳ್ತೇನೆ. ನಾವು ಸಭೆಗೆ ಬಂದು ಚಪ್ಪಾಳೆ ತಟ್ಟಿ ಹೋದರೆ ಸಾಕಾಗೋದಿಲ್ಲ, ನಾವು ಸಾಕಾಗಿ ಬೆಂಬಲ ಕೊಡಬೇಕು. ಅವರು ಪಾಪ ನಗಾಡ್ತಾರೆ, ಗೊತ್ತಿಲ್ಲ ಅವರ ಕಷ್ಟ ನನಗೆ ಗೊತ್ತಿಲ್ಲ, ನಾನು ಅಧ್ಯಯನ ಮಾಡಲಿಕ್ಕೆ ಹೋಗಲಿಲ್ಲ, ನಿಮ್ಮ ಆರ್ಥಿಕ ಸಂಘ ಅಧ್ಯಯನ ಮಾಡಲಿಕ್ಕೆ ಹೋಗಲಿಲ್ಲ. ಆದರೆ ನಾನು ನೋಡಿದರೆ ಇನ್ನೂ ಬಹುಶಃ ಬೆಳವಣಿಗೆ ಆಗುವ ಅಗತ್ಯ ಇದೆ ಅಂತ ಅನಿಸ್ತದೆ. ಚಪ್ಪಾಳೆ ತಟ್ಟುವ ನೀವೆಲ್ಲರೂ ಕೂಡ ಸಂಘಕ್ಕೆ ಬೆಂಬಲವಾಗಿ ನಿಲ್ಲಬೇಕು. ಕೇವಲ ಸಹಕಾರ ಸಂಘ ಸಿಬ್ಬಂದಿ ಆಡಳಿತ ಮಂಡಳಿ ಇಲ್ಲ, ಇಲ್ಲಿ ಸ್ವಸಹಾಯ ಸಂಘಗಳನ್ನ ಹುಟ್ಟು ಹಾಕಿ ಆವತ್ತು ನಾರಾಯಣ ಗುರುಗಳು ಮಾಡಿದ ಸಮಾಜ ಸುಧಾರಣೆ ಕೆಲಸ ಏನಿದೆಯಲ್ಲ, ಆ ಕೆಲಸವನ್ನು ಇವತ್ತು ಸಮಾಜ ಸೇವೆ ತೀಯ ಸೇವಾ ಸಹಕಾರ ಸಂಘ ಮಾಡ್ತಾ ಇದೆ. ನಿಮಗೆ ನಾನು ಸರಿಭಾಗ ಬಂದಿತ್ತ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ನಲ್ಲಿ ನಿಮ್ಮ ಜೊತೆ ನಾವಿಬ್ಬರು ಇದ್ದೇವೆ. ನಾನು ಒಂದು ಸದಸ್ಯರು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನಿಂದ ನಿಮಗೆ ಏನು ಸಹಾಯ ಬೇಕು,
ನಿಮಗೇನು ವೆರಿ ಗುಡ್. ನಾವು ಸಿದ್ಧ ಇದ್ದೇವೆ ಇರ್ಕೇಂದು ಜಾರಕ್ಕೆ ಇರ್ಕೇಂದೆ ಪಣ್ಯ ನಾವು ಸಿದ್ಧ ಇದ್ದೇವೆ ಅಂತ ಹೇಳ್ತಾ ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ. ನಮಸ್ಕಾರ. ಸಹಕಾರಿ ಸಂಘದಲ್ಲಿ ಬಹಳಷ್ಟು ಉನ್ನತವನ್ನು ಸಾಧಿಸಿದಂತಹ ರಾಜಾರಾಮ್ ಭಟ್ರ ಕೈಯಿಂದಲೇ ಫಿಕ್ಸ್ಡ್ ಡಿಪಾಸಿಟ್ ಮಾಡಿದಂತಹ 3 ಮಂದಿಗೆ ಈಗ ಬಾಂಡ್ ಅನ್ನು ವಿತರಿಸುವಂತಹ ಕಾರ್ಯಕ್ರಮ. 106 ಮಂದಿ ಫಿಕ್ಸ್ಡ್ ಡಿಪಾಸಿಟ್ ಇದೆ, ಆದರೆ ಸಾಂಕೇತಿಕವಾಗಿ 3 ಮಂದಿಯನ್ನು ನಾವೀಗ ವೇದಿಕೆ ಕರೆದು ಗುರುತಿಸಲಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ಪುಷ್ಪಾ ಸೂರಜ್ರವರು ಮೊದಲಿಗೆ ವೇದಿಕೆ ಬರಬೇಕು. ಪುಷ್ಪಾ ಸೂರಜ್ರವರು, ಆ ಬಳಿಕ ರಾಕೇಶ್ ಕುಮಾರ್ ರವರು, ಹಾಗೆ ವನಿತಾ ಶಿವಾಜಿ, ರೇಖಾ ಉಮೇಶ್ ಅವರು, ಉಮೇಶ್ ಆಚಾರ್ಯ. ದಯವಿಟ್ಟು ಸಾಂಕೇತಿಕವಾಗಿ ಮನೋಜ್, ಹಾಗೆ ಮನೋಜ್ರವರು ಸಹ ಫಿಕ್ಸ್ಡ್ ಡಿಪಾಸಿಟ್ ಇದ್ದಾರೆ, ಅವರಿಗೆ ಸಹ ಅಭಿನಂದನೆಗಳು. ಪುಷ್ಪಾ ಸೂರಜ್, ರಾಕೇಶ್ ಕುಮಾರ್, ರೇಖಾ ಉಮೇಶ್, ಉಮೇಶ್ ಆಚಾರ್ಯ, ವನಿತಾ ಶಿವಾಜಿ, ಮನೋಜ್ ಕುಮಾರ್ ರವರು. ಮನೋಜ್ರವರು ದಯವಿಟ್ಟು ನಿರ್ದೇಶಕರಿಗೆ ಬಹಳಷ್ಟು ಮುತುವರ್ಜಿ ವಹಿಸಿ ಕೂತ್ಕೊಂಡಿದ್ದಾರೆ, ಅಭಿನಂದನೆಗಳು. ದಿನೇಶನ್ನ ಮನೋಜ್ರವರದು ಫಿಕ್ಸ್ಡ್ ಡಿಪಾಸಿಟ್ ಬಾಂಡ್. ಉಳ್ಳಾಳದ ಮಹಾತಾಯಿ ಭಗವತಿ ಆಡಿದ ಅವರಿಗೆ ಪ್ರಣಾಮವನ್ನು ಅರ್ಪಿಸಿಕೊಂಡು ಇವತ್ತು ಟಿಯಾ ಸಹಕಾರಿ ಸೇವಾ ಸಂಘದ ಪ್ರಥಮ ಶಾಖೆಯ ಉದ್ಘಾಟನೆ ಮಾಡಿದಂತಹ ನಮ್ಮ ಎಲ್ಲರ ನೆಚ್ಚಿನ ಶಾಸಕರಾದಂತಹ UT ಖಾದರ್ರವರೇ, ಸಹಕಾರ ಸಂಘ ಇರಲಿ, ಬ್ಯಾಂಕಲ್ಲಿ ಇರಲಿ, ನಮ್ಮೆಲ್ಲ ಹಣದ ಭದ್ರತೆಯ ವ್ಯವಸ್ಥೆ, ಅಂತಹ ಭದ್ರತೆಯ ವ್ಯವಸ್ಥೆಯನ್ನೇ ಉದ್ಘಾಟಿಸಿದಂಥ ನಮ್ಮೆಲ್ಲರ ನಾಯಕರಾದಂಥ ರಾಜಾರಾಮ್ ಭಟ್ರವರೇ, ನನ್ನ ಆತ್ಮೀಯ ಮಿತ್ರರು, ಸಹಕಾರ ಸಂಘದಲ್ಲಿ ಅಗ್ರಗಣ್ಯರು ಮತ್ತು ಭಗವತಿ ಬ್ಯಾಂಕಿನ ಮಾಜಿ ಅಧ್ಯಕ್ಷರು, ಉಳ್ಳಾಳ ಭಗವತಿ ಕ್ಷೇತ್ರದ ಉಪಾಧ್ಯಕ್ಷರು, ನನ್ನ ಸ್ನೇಹಿತರಾದಂಥ ಸದಾಶಿವ ಉಳ್ಳಾಲ್ರವರೇ, ಭಾಸ್ಕರ್ ತೊಕ್ಕೋಟ್ರವರೇ, ಈ ಕ್ಷೇತ್ರದ ಅಧ್ಯಕ್ಷರಾದಂಥ ದಿನೇಶ್ ಕುಂಪಳ್ರವರೇ, ಭಗವತಿ ಬ್ಯಾಂಕಿನ ಡೈರೆಕ್ಟರ್ ಆದಂತಹ ದೇವದಾಸಣ್ಣರವರೇ, ನಮ್ಮ ಈ ಒಂದು ಭಾಗದ ಉದ್ಯಮಿ ಮತ್ತು ಸಹಕಾರಿ ಸಂಘದ ಒಬ್ಬ ನಿರ್ದೇಶಕರಾದಂತಹ ಸುನೀಲ್ರವರೇ, ನನ್ನ ಗುರುಗಳಂತ ಹೇಳ್ಬೋದು ದಾಮಣ್ಣನವರು, ಅವರ ಧರ್ಮಪತ್ನಿಯವರೇ, ನಾವು ಬೆಳೆಸಿದಂತಹ ನಮ್ಮದೇ ಹುಡುಗ, ಅವರು ಮಾತಾಡಲಿಕ್ಕೆ 1ನೇ ಕ್ಲಾಸಿನಿಂದ ಕಲಿತದ್ದು ಯಾವುದು, ಅವರಿಗೆ 1ನೇ ಕ್ಲಾಸ್ ಉಳ್ಳಾಳ ಭಗವತಿ ಕ್ಷೇತ್ರ. ಈ ರಂಗದಲ್ಲಿ ಅವರು ಇಷ್ಟು ಎತ್ತರಕ್ಕೆ ಬರಬೇಕಾದ್ರೆ ಕ್ಷೇತ್ರದಲ್ಲಿ ನಡೆಯುವಂತಹ ಏನು ವಿದ್ಯಾರ್ಥಿ ವೇತನಕ್ಕೆ ಒಂದು ದಿವಸ ಆಗ ನನ್ನ ಎಷ್ಟನೇ ಕ್ಲಾಸ್ ಅಂತ ನನಗೆ ಗೊತ್ತಿಲ್ಲ, ಅವರನ್ನು ಕರೆದು ಮಕ್ಕಳನ್ನ ಯಾರಾದರೂ ನಿಮ್ಮ ಅಭಿಪ್ರಾಯವನ್ನು ಕೊಡಿ ಅಂತ ನಾವೆಲ್ಲ ಬಹಳಷ್ಟು ಒತ್ತಾಯ ಮಾಡಿದ್ವಿ. ಆದರೂ ಮಕ್ಕಳಿಗೆ ಆ ಮಾತಾಡುವಂಥ ಧೈರ್ಯ ಯಾರಿಗೂ ಇಲ್ಲ. ಪಕ್ಕ ನಿಮಗೆ ಕಂಡದ್ದು ಅರುಣನ ಮುಖ, ಆಗಲೇ ಅರುಣನ ಮುಖ ಭಾರಿ ಬೆಳದಿಂಗಳ ಚಂದ್ರನಂತೆ ಇತ್ತು. ನಾನು ಕರೆದೆ, ಅರುಣ್ ನಿಮ್ಮ ಮಾತಾಡುವಂತ, ಭಾರಿ ಹೆದರಿಕೆಯಿಂದ ಆ ದಿವಸ ವೇದಿಕೆಯಲ್ಲಿ ಮಾತಾಡಿದ. ಅದು ಆ ದಿವಸವೇ ಅವರ ಮೊದಲಿನ ಮೆಟ್ಲು. ಆ ದಿವಸವೇ ಅವರಿಗೆ ಬಹಳಷ್ಟು ಪ್ರಶಂಸೆಗಳು ಬಂದವು. ಇವತ್ತು ಸಾರ್ವಜನಿಕವಾಗಿ ಪ್ರಶಂಸೆಗಳು ಬರ್ತಾ ಇದೆ. ಅದಕ್ಕೆ ಕಾರಣ ಏನು ಅಂತ ನಾವಲ್ಲ, ಆ ತಾಯಿ ಮಹಾಮಾತೆ ಭಗವತಿ. ಅವರಿಗೆ ಇನ್ನಷ್ಟು ಪ್ರಶಸ್ತಿಗಳು ಬರಲಿ ಎನ್ನುವಂತಹ ಆಶಯದೊಂದಿಗೆ ಈ ಮಾತನ್ನು ಪ್ರಾರಂಭಿಸ್ತೇನೆ. ಈಗಾಗಲೇ ಉದ್ಘಾಟನೆಗೆ ಒಂದು 5 ದೀಪವನ್ನು ಹಚ್ಚಿದ್ರು.
ರಾಜರಾಮರು ನೋಡ್ತಾ ಇದ್ರು, ದೀಪ 5 ಬತ್ತಿಗಳನ್ನಿಟ್ಟರು, ಬಹಳಷ್ಟು ಗಾಳಿ ಬರ್ತಿತ್ತು. ನಮ್ಮ ರಾಜರಾಮ್ ಭಟ್ರು ಹೇಳಿ ಹೋದರು, ಆ ಎಲ್ಲ ಬತ್ತಿಗಳನ್ನು ಒಂದೇ ಮಾಡಿದರು, ದೀಪವನ್ನು ಹಚ್ಚಲಿಕ್ಕೆ ಹೇಳಿದರು. ಅದು ಇದುವರೆಗೆ ಎಷ್ಟೇ ಗಾಳಿ ಬಂದರೂ ನಂದಲಿಲ್ಲ, ಈಗ ಎಣ್ಣೆ ಆರಿತು ನಂದ್ಬಿಟ್ಟಿದೆ. ನಾನು ಯಾಕೆ ಅಂತ ಹೇಳ್ತೇನೆ, ಸಹಕಾರ ಕ್ಷೇತ್ರ ಅಂದರೆ ಹಾಗೆ, ಎಲ್ಲರ ಸಹಕಾರ ಇದ್ದರೆ ಮಾತ್ರ ಕ್ಷೇತ್ರ ಬೆಳಗಲಿಕ್ಕೆ ಸಾಧ್ಯ ಇದೆ. ಅದು ಸಿಬ್ಬಂದಿ ವರ್ಗ ಇರ್ಬೋದು, ಆಡಳಿತ ವರ್ಗ ಇರ್ಬೋದು, ಸದಸ್ಯ ವರ್ಗ ಇರ್ಬೋದು. ಇವರು ಒಟ್ಟಿಗೆ ಕೆಲಸ ಮಾಡಿದರೆ, ನಮ್ಮ ರಾಜರಾಮ್ ಭಟ್ರು ಹೇಳಿದರು, 100 ಶಾಖೆಯನ್ನು ಮಾಡುವಂಥ ಶಕ್ತಿ ನಿಮಗೆ ಕೊಡಲಿ ಅಂತ. ಆ ಶಕ್ತಿ ಯಾರು ಕೊಡೋದಲ್ಲ, ನಾವೇ ಮಾಡೋದು. ಆ ಶಕ್ತಿಯನ್ನು ನಾವೇ ಮಾಡಿಸ್ಕೊಳ್ಳೋದು. ಆ ಶಕ್ತಿಯನ್ನು ಬರಿಸಿಕ್ಕಿಗೆ ಸಾಧ್ಯ ಇದ್ದರೆ 100ಕ್ಕೆ 100, 100 1000 ಶಾಖೆಯನ್ನು ಮಾಡಲಿಕ್ಕೆ ಆ ದೇವರ ಆಶೀರ್ವಾದ. 100ಕ್ಕೆ 100. ಯಾಕೆಂದರೆ ತೀಯಾ ಸಮಾಜ ಅಂದರೆ, ತೀಯಾ ಸಮಾಜ ಹುಟ್ಟಿಕೊಂಡದೇ ಭಗವತಿಗೆ ಬೇಕಾಗಿ. ಭಗವತಿ ಭೂಮಿಗೆ ಕಾಲಿಟ್ಟಾಗ ಸುರುವಿಗೆ ಬದಲಿಗೆ ಸಿಕ್ಕಿದ್ದೇ ತೀಯಾ ಸಮಾಜದ ವ್ಯಕ್ತಿಗಳು. ಆದ ಕಾರಣ ತೀಯಾ ಸಮಾಜ ಇವತ್ತಿನವರೆಗೂ ಎಷ್ಟೋ 1000 ವರ್ಷಗಳ ಹಿಂದೆ ತೀಯಾ ಭಗವತಿಯನ್ನು ನಂಬಿಕೊಂಡು ಬಂದಿದೆ, ಈಗ ಕೂಡ ನಂಬಿಕೊಂಡು ಬರ್ತಾ ಇದೆ. ನಮಗೆ ಹೇಳಬೇಕಾದ್ರೆ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ದಿನೇಶರು ಹೇಳಿದರು, ಒಂದು 25,000ಕ್ಕಿಂತ ಜಾಸ್ತಿ ನಮ್ಮ ಸ್ವಜಾತಿ ಬಾಂಧವರು ಇದ್ದಾರೆ. ನಾವು ಒಟ್ಟಿಗಾಗುವುದು ಮಾತ್ರ ಸ್ವಲ್ಪ ಕಷ್ಟ. ಒಟ್ಟಿಗಾದರೆ ನಮ್ಮನ್ನು ನಿಲ್ಲಿಸಲಿಕ್ಕೆ ಕೂಡ ಸ್ವಲ್ಪ ಕಷ್ಟ. ಏನು ಹೇಳ್ತೀರಿ ದಿನೇಶ್ರವರೇ? ಒಂದು ದಿನೇಶ್ರವರಿಗೆ ನಾನು ಕೂಡ ಒಂದು ಕಿವಿ ಮಾತು, ಈ ಕ್ಷೇತ್ರ ಒಂದು ಗಾಜು ಇದ್ದಾಗೆ, ಯಾವಾಗಲೂ ಒಡೆಯದ ಹಾಗೆ ಕಾಪಾಡಿಕೊಂಡು ಬನ್ನಿ. ಒಡೆದು ಬಿಟ್ಟರೆ ನೀವು ಯಾವ ಫೆವಿಕಾಲ್ ಅಲ್ಲ, ಯಾವ ಕ್ವಿಕ್ ಮಿಕ್ಸ್ ಹಾಕಿ ಜಾಯಿಂಟ್ ಮಾಡಿದ್ರು ಅದರ ನ್ಯೂನ್ಯತೆ ಕಾಣ್ತದೆ. ಎಲ್ಲರನ್ನೂ ಒಟ್ಟಿಗೆ ಸೇರಿಸಿಕೊಂಡು, ಅದು ಸಿಬ್ಬಂದಿ ಆಗಲಿ, ನಿಮ್ಮ ಕಮಿಟಿಯವರಾಗಲಿ, ಸದಸ್ಯರಾಗಲಿ, ಅವರನ್ನೆಲ್ಲರನ್ನು ಒಟ್ಟಿಗೆ ಸೇರಿಸಿಕೊಂಡು ಮುಂದೆ ಹೋದಾಗ 100ಕ್ಕೆ 100 ಮಹಾಮಾತೆಯ ಆಶೀರ್ವಾದ 100ಕ್ಕೆ 100 ಇದೆ ಅಂತ ಹೇಳಿಕೊಂಡು, ಇವತ್ತು ಈ ಒಂದು ಮಹಿಳೆಯರನ್ನು ನೋಡುವಾಗ ರಾಜರಾಮ್ ಭಟ್ರೆ, ಹಣವನ್ನು ಮೊದಲು ಉಳಿಸಿಕೊಳ್ಳುವ ಪ್ರಯತ್ನ ಮಾಡುವುದು ಯಾರಂದರೆ ಮಹಿಳೆಯರು. ಬ್ಯಾಂಕ್ ಇಲ್ಲದ ಕಾಲದಲ್ಲಿ ಕೂಡ ಅಡಿಗೆ ಮನೆಯ ಡಬ್ಬಿಯಲ್ಲಿ ಅಲ್ಲ, ಯಾವುದೋ ತಲೆದಿಂಬಿನ ಅಡಿಯಲ್ಲಿ ಹಣವನ್ನು ಕೂಡಿಟ್ಟು ಹಣವನ್ನು ಉಳಿಸಿಕೊಂಡು ಹೋಗುವವರು ಯಾರಂದರೆ ಮಹಿಳೆಯರು. ಅದನ್ನೇ ತಗೊಂಡು ಇವತ್ತು ಸಹಕಾರ ಬ್ಯಾಂಕ್ಗಳನ್ನು ಸ್ಥಾಪಿಸಿದ್ದಾರೆ. ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳು ಈ ಬ್ಯಾಂಕಿಂಗ್ ಕ್ಷೇತ್ರದ ತವರು ಮನೆ ಅಂತ ಹೇಳ್ಬೋದು. ಎಲ್ಲ ಇವತ್ತು ದೊಡ್ಡ ದೊಡ್ಡ ಬ್ಯಾಂಕುಗಳು ಇರುವುದು ಎಲ್ಲಿ ಅಂದರೆ ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ. ಆದರೂ ಇವತ್ತು ಒಂದು 7 ವರ್ಷಕ್ಕೆ ಮೊದಲು ಹಾಕಿದಂಥ ಬೀಜ ಮೊಳೆತಿದೆ, ಗಿಡವಾಗಿ ಮೇಲೆ ಬಂದಿದೆ. ಇನ್ನು ಹಲವಾರು ರೆಂಬೆಗಳು ಬರಲಿ, ಈ ಕ್ಷೇತ್ರ ಇಡೀ ರಾಜ್ಯಕ್ಕೆ ಮಾದರಿಯಾಗಲಿ, ಆ ತಾಯಿ ಭಗವತಿ ಸಂಪೂರ್ಣ ಆಶೀರ್ವಾದವನ್ನು ಕೊಡಲಿ ಅಂತ ಹೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ. ಹಲೋ, ಸುನಂದ, ಸುಜಾತ, ಶೋಭಾ, ವನಿತಾ, ಭಾರತಿ, ಮಾಧವಿ, ವಿಶಾಲಾಕ್ಷಿ, ಸಾರಿಕಾ, ಅನಿತಾ, ನಳಿನಿ, ಇನ್ನೊಂದು ಸುಜಾತ. ಬಹಳಷ್ಟು ಶ್ರಮಿಸಿ ಈ ಒಂದು ಸಂಘದ ಏಳಿಗೆಗೆ ಕಾರಣಕರ್ತರಾಗಿದ್ದೀರಿ. ಅದರಲ್ಲಿ ಒಬ್ಬರನ್ನು ನಾವು ಆಯ್ಕೆ ಮಾಡುವಂಥ ಅನಿವಾರ್ಯತೆ ಇದ್ದ ಕಾರಣ ಒಂದು ಸಂಘವನ್ನು ಗುರುತಿಸಿಕೊಂಡು ಇದೀಗ ನಮ್ರತಾ ಟೆಕ್ಸ್ಟೈಲ್ಸ್ ಕುತ್ತಾರ್ ಇದರ ಮಾಲಕರು ಹಾಗೂ ಈ ಒಂದು ಸೇವಾ ಸಹಕಾರಿ ಸಂಘದ ಯುವ ನಿರ್ದೇಶಕರಾಗಿರುವಂತಹ ಉಮೇಶ್ ಕೆ ಇವರ ಮೂಲಕ ಕೊಡುಗೆ ರೂಪದಲ್ಲಿ ನಾವು ಒಂದು ಗಿಫ್ಟ್ ಅನ್ನು ಕೊಡ್ತಾ ಇದ್ದೇವೆ. ಎಲ್ಲರೂ ಸ್ವೀಕರಿಸಿದ್ದಾರೆ. ಅತಿಥಿಗಳ ಸಮ್ಮುಖದಲ್ಲಿ ಉಮೇಶ್ ಕೆ ಇವರಿಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ತಾಯಿ ಭಗವತಿ ಮಾತೆಗೆ ಸಾಷ್ಟಾಂಗ ನಮಸ್ಕರಿಸಿಕೊಂಡು ಬ್ರಹ್ಮಶ್ರೀ ನಾರಾಯಣ ಗುರುವರ್ಯರ ಆಶೀರ್ವಾದ ಬೇಡಿಕೊಂಡು ಕೊರಗಜ್ಜ ದೇವರಿಗೆ ಸಾಷ್ಟಾಂಗ ನಮಸ್ಕರಿಸಿಕೊಂಡು ಇವತ್ತು ತೀಯಾ ಸೇವಾ ಸಹಕಾರಿ ಸಂಘದ
ಮೊದಲನೇ ಶಾಖೆಯನ್ನು ಉದ್ಘಾಟನೆ ಮಾಡುವಂಥ ಈ ಸಂದರ್ಭದಲ್ಲಿ ಶಾಖೆಯನ್ನು ಉದ್ಘಾಟನೆ ಮಾಡಿ ನಿರ್ಗಮಿಸಿದಂಥ ಈ ಭಾಗದ ಮಾನ್ಯ ಶಾಸಕರಾದಂಥ UT ಖಾದರ್ ಅವರೇ, ಶಾಖೆಯಲ್ಲಿ ಭದ್ರತಾ ಕೊಠಡಿಯನ್ನು ಉದ್ಘಾಟಿಸಿದಂಥ ಹಿರಿಯ ಸಹಕಾರಿ ಧುರೀಣರು, ನನ್ನೊಂದಿಗೆ ಸುಮಾರು 10-11 ವರ್ಷಗಳಿಂದ ಅವರು ಅದಕ್ಕಿಂತ ಮೊದಲೇ ಡೈರೆಕ್ಟರ್ ಆಗಿದ್ದಾರೆ. 11 ವರ್ಷಗಳಿಂದ ನಾವು ಒಟ್ಟಿಗೆ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ನಿರ್ದೇಶಕರಾಗಿ ದುಡಿತಾ ಇದ್ದೇವೆ. ಅದೇ ರೀತಿ ಅವರು ಇನ್ನಿತರ ಅನೇಕ ಚಟುವಟಿಕೆಗಳಲ್ಲಿ ಸಮಾಜ ಸೇವೆ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡುದನ್ನು ಸನ್ಮಾನ್ಯ ಪುಂಡಿಕಯ್ಯರವರು ಈಗಾಗಲೇ ನಿಮ್ಮ ಮುಂದಿಟ್ಟಿದ್ದಾರೆ. ಆತ್ಮೀಯರು, ಒಳ್ಳೆಯ ಸಜ್ಜನ ರಾಜಕಾರಣಿಯಾದಂಥ ಸನ್ಮಾನ್ಯ ರಾಜಾರಾಮ್ ಭಟ್ರವರೇ, ಅದೇ ರೀತಿ ಈ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಉಪಸ್ಥಿತಿರುವಂಥ ಉಳ್ಳಾಳ ಚೀರುಂಬ ಭಗವತಿ ಕ್ಷೇತ್ರದ ಅಧ್ಯಕ್ಷರು, ಭಗವತಿ ಎಜುಕೇಷನ್ ಟ್ರಸ್ಟ್ನ ಕೋಶಾಧಿಕಾರಿ, ಪ್ರಧಾನ ಕಾರ್ಯದರ್ಶಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವಂಥ ಆತ್ಮೀಯರು, ಉತ್ತಮ ಸಮಾಜ ಸೇವಕರು ಆದಂಥ ಸನ್ಮಾನ್ಯ ಚಂದ್ರ ಸುಳ್ಳಾಲ್ರವರೇ, ಅದೇ ರೀತಿ ಭಗವತಿ ಬ್ಯಾಂಕಿನ ನಿರ್ದೇಶಕರು, ಸಮಾಜ ಸೇವಕರು ಆತ್ಮೀಯರಾದಂಥ ದೇವದಾಸರವರೇ, ಅದೇ ರೀತಿ ಸಮಾಜ ಸೇವಕರು ಟಿಯಾ ಸೇವಕ ಸಹಕಾರಿ ಸಂಘದ ಉಪಾಧ್ಯಕ್ಷರಾದಂಥ ಸುನೀಲ್ರವರೇ, ಈ ಸಹಕಾರಿ ಸಂಘವನ್ನು ಕಟ್ಟು ಬೆಳೆಸುವಲ್ಲಿ ಮುಖ್ಯ ಪಾತ್ರ ವಹಿಸಿದಂಥ ಇವತ್ತಿನ ಸಭೆ ಅಧ್ಯಕ್ಷರು, ಟಿಯಾ ಸಂಘದ ಅಧ್ಯಕ್ಷರು ಆದಂಥ ಮಿತ್ರರಾದಂಥ ದಿನೇಶ್ ಕುಂಪಲ್ರವರೇ, ಇನ್ನೋರ್ವ ಹಿರಿಯರು ನಮ್ಮೊಂದಿಗೆ ಇರಬೇಕಿತ್ತು, ಶ್ರೀಯುತ ದಾಮೋದರ್ ಉಳ್ಳಾಲ್ರವರು. ಅವರ ಧರ್ಮ ಪತ್ನಿ ಇವತ್ತು ನಮ್ಮೊಂದಿಗಿದ್ದಾರೆ, ಶ್ರೀಮತಿ ದಾಮೋದರ್ರವರೇ. ಅದೇ ರೀತಿ ಟಿಯಾ ಸಮಾಜದ ಒಬ್ಬ ಶ್ರೇಷ್ಠ, ರಾಷ್ಟ್ರದಾದ್ಯಂತ ಗುರುತಿಸಲ್ಪಟ್ಟಂಥ ಶ್ರೇಷ್ಠ ನಾಯಕನಂತೆ ಹೇಳ್ಬೋದು, ಡಾಕ್ಟರ್ ಅರುಣ್ ಉಳ್ಳಾಲ್ರವರೇ. ಅವರ ಬಗ್ಗೆ ಭಾಳಷ್ಟು ಈಗಾಗಲೇ ಎಲ್ಲರೂ ಮಾತಾಡಿ ಹೇಳಿದ್ದಾರೆ. ಸುಮಾರು 20 ವರ್ಷಗಳ ಹಿಂದೆ ಭಗವತಿ ಕ್ಷೇತ್ರದಲ್ಲಿ ವಿದ್ಯಾರ್ಥಿ ವೇತನ ನೀಡುವಂಥ ಸಂದರ್ಭದಲ್ಲಿ ನಾನು ಚಂದ್ರ ಸುಳ್ಳಾಲ್ರವರು ವೇದಿಕೆಯಲ್ಲಿ ಅಕ್ಕಪಕ್ಕದಲ್ಲಿ ಕೂತಿದ್ದೆವು. ಇವರು ಲೆಫ್ಟ್ ಸೈಡ್ ಬಲಬದಿಯಲ್ಲಿ ವಿದ್ಯಾರ್ಥಿಗಳು ಕೂತ ಸಾಲಲ್ಲಿ ಅರುಣ್ ಉಳ್ಳಾಲ್ರವರು ಇದ್ದರು. ಅವರನ್ನು ಕರೆಸಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ಎಲ್ಲ ವಿದ್ಯಾರ್ಥಿಗಳನ್ನು ಕರೆದಾಗ ಅವರನ್ನು ಕರೆದು ಅವರು ಒಬ್ಬ ವಿದ್ಯಾರ್ಥಿಯಾಗಿ ಬಂದು ಚೆನ್ನಾಗಿ ಮಾತಾಡಿರೋದು. ಅವರು ಮಾತಾಡಿ ಹೋದ ನಂತರ ನಾನು ಚಂದ್ರ ಸುಳ್ಳಾಲ್ರವರು ಒಂದು ಮಾತನ್ನು ಹೇಳಿದ್ದೇವೆ, ಈ ಹುಡುಗನಿಗೆ ಭವಿಷ್ಯ ಇದೆ, ಸಮಾಜದ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ, ಒಂದಲ್ಲ ಒಂದು ದಿವಸ ಒಳ್ಳೆಯ ಒಬ್ಬ ನಾಯಕನಾಗಿ ಬೆಳೀತೇನೆ ಅಂತ ಅವತ್ತು ನಾವು 20 ವರ್ಷಗಳ ಹಿಂದೆ ಅರುಣ್ ಉಳ್ಳಾಲ್ರವ್ರ ಬಗ್ಗೆ ನಾವು ಮಾತಾಡಿದ್ದು ಈಗಲೂ ನನಗೆ ನೆನಪು ಬರ್ತಾ ಇದೆ. ಅಂತ ನಮ್ಮ ನಾಯಕರೊಬ್ಬರು ನಮ್ಮ ಜೊತೆ ನಮ್ಮ ಸಮಾಜದಲ್ಲಿದ್ದಾರೆ. ಅದೇ ರೀತಿ ಎಲ್ಲ ಈ ಸಹಕಾರಿ ಸಂಘದ ನಿರ್ದೇಶಕರುಗಳೇ, ಸಮಾಜದ ಸಹಕಾರಿ ಸಂಘದ ಮುಖಾಂತರ ಸ್ವಸಹಾಯ ಸಂಘಗಳ ಸದಸ್ಯರಾಗಿದ್ದುಕೊಂಡು ಸಂಘಕ್ಕೆ ತಮ್ಮ ಸೇವೆಯನ್ನು ನೀಡಿ ಸಹಕಾರಿ ಸಂಘದ ಬೆಳವಣಿಗೆಗೆ ಸಹಕರಿಸಿದಂಥ ಎಲ್ಲ ಠೇವಣಿದಾರರೇ ಮತ್ತು ಗ್ರಾಹಕರೇ, ಬಂಧು ಭಗಿನಿಯರೇ, ಟಿಯಾ ಸಮಾಜದ ಬಗ್ಗೆ ಈಗಾಗಲೇ ಹಲವು ನಾಯಕರು ಭಾಳ ಚೆನ್ನಾಗಿ ಮಾತಾಡಿದರು. ಸನ್ಮಾನ್ಯ ರಾಜಾರಾಮ್ ಭಟ್ರವರು ಕೂಡ ಭಾಳ ಚೆನ್ನಾಗಿ ಹೇಳಿದರು. ನಮ್ಮಲ್ಲಿ ಒಂದೇ ಒಂದು ಕೊರತೆ, ನಮ್ಮ ಸಂಘಟನೆ ಸಾಕಷ್ಟು ಇಲ್ಲ ಅಂತ ನನಗೆ ಬೇಸರ ಎನ್ನಿಸ್ತಾ ಇದೆ. ಇದು ನಾನು ಮುಕ್ತ ಮನಸ್ಸಿಂದ ಹೇಳ್ತಾ ಇದ್ದೇನೆ. ನಾವು ಯಾವತ್ತೂ ಎಲ್ಲ ಒಟ್ಟಾಗಿ ನಾವೆಲ್ಲ ಒಂದೇ ಇದ್ದೇವೆ ಅಂತ ಯಾವತ್ತು ನಮಗೆ ಆ ಮನವರಿಕೆ ಆಗ್ತದ, ಅವತ್ತು ಈ ಟಿಯಾ ಸಮಾಜವನ್ನು ಯಾರಿಂದಲೂ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಒಟ್ಟಾಗಿದ್ದರೆ ಖಂಡಿತವಾಗಿ ಇವತ್ತು ಟಿಯಾ ಸಮಾಜದ ಬಗ್ಗೆ ಎಲ್ಲ ಸಮಾಜವರು ಕೂಡ ಎದ್ದು ನಿಲ್ಲುವಂಥ ವ್ಯವಸ್ಥೆ ಖಂಡಿತ ಆಗ್ತದೆ. ಇದನ್ನು ನಾವು ಮುಖ್ಯವಾಗಿ ಮಾಡಬೇಕಾಗಿದೆ. ಯಾವುದೇ ಒಂದು ಸಂಘ ಸಂಸ್ಥೆಗಳನ್ನು ಹುಟ್ಟುಹಾಕೋದು ಕಷ್ಟ. ಆ ಹುಟ್ಟುಹಾಕಲಿಕ್ಕೆ ಎಷ್ಟು ಕಷ್ಟ ಇದೆ, ಅದರ ಆಡಳಿತ ನಡೆಸಲಿಕ್ಕೆ ಎಷ್ಟು ಕಷ್ಟ ಇದೆ, ಅದನ್ನೆಲ್ಲ ಅರಿತುಕೊಂಡು ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಅವರನ್ನೆಲ್ಲ ಕೂತು ಮಾತಾಡಿಸಿಕೊಂಡು ಬಗೆಹರಿಸಿಕೊಂಡು ಎಲ್ಲರನ್ನೂ ಸೇರಿಸಿಕೊಂಡು ಹೋದಾಗ ಖಂಡಿತವಾಗಿ ನಾವು ಜಯಗೊಳ್ಳುತ್ತೇವೆ. ಏನು ತೊಂದರೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಇವತ್ತು ನಮ್ಮ ಭಾಳ ಕಷ್ಟದ ಸಮಯದಲ್ಲಿ ಸುಮಾರು 7 ವರ್ಷಗಳ ಹಿಂದೆ ಸನ್ಮಾನ್ಯ ದಿನೇಶ್ ಕುಂಪಲ್ರವರ ನೇತೃತ್ವದಲ್ಲಿ ಎಲ್ಲ ಟಿಯಾ ಸಮಾಜದ ಬಾಂಧವರು, ಆ ಸಂದರ್ಭದಲ್ಲಿ ಸನ್ಮಾನ್ಯ ದಾಮೋದರ್ ಉಳ್ಳಾಲ್ ಮತ್ತು ಮಾಧವಣ್ಣನವರು ದಿನೇಶ್ ಕುಂಪಲ್ರ ಜೊತೆ ಸೇರಿಕೊಂಡು ಸ್ವಸಹಾಯ ಸಂಘಗಳನ್ನು ಮಾಡಲು ಮನೆ ಮನೆಗೆ ಹೋದದ್ದು ಇದೆ. ಕಷ್ಟಪಟ್ಟು ದುಡಿದಿದ್ದಾರೆ. ಈ ಸಂದರ್ಭದಲ್ಲಿ ದಾಮೋದರ್ ಉಳ್ಳಾಲ್ರವರನ್ನು ಮತ್ತು ಮಾಧವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನೆನೆಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅದೇ ರೀತಿ ದಿನೇಶ್ ಕುಂಪಲ್ರವರ ನೇತೃತ್ವದಲ್ಲಿ ಇಷ್ಟು 8 ವರ್ಷಗಳಿಂದ ನಡೆದು ಮಧ್ಯದಲ್ಲಿ 5 ವರ್ಷದ ಅವಧಿ ಹಿಂದಿನ ಆಡಳಿತ ಮಂಡಳಿತ್ತು. ಈಗ ಪ್ರಸ್ತುತ ದಿನೇಶ್ ಕುಂಪಲ್ರವರು ಅಧ್ಯಕ್ಷರಾಗಿ
ಆಯ್ಕೆಯಾದ ನಂತರ ಪ್ರಥಮ ಬಾರಿಗೆ ಶಾಖೆ ಕೂಡ ಆಗಿದೆ. ಸಹಕಾರಿ ತತ್ವ ಅಂದರೆ ಒಬ್ಬರನ್ನೊಬ್ಬರು ಸಹಕರಿಸಿಕೊಂಡು ಒಬ್ರಿಗೊಬ್ರಿಗೆ ಸಹಕರಿಸಿಕೊಂಡು ಎಲ್ಲರೂ ಒಟ್ಟು ಸೇರಿ ಬೆರೆತಾಗ ಮಾತ್ರ ಅದು ಸಹಕಾರಿ ತತ್ವ ಆಗ್ತದೆ. ಒಂದು ಸಂಸ್ಥೆಯ ಹೆಸರು ಬೆಳೀಲಿಕ್ಕೆ ಯಾವ ರೀತಿ ನಾವು ಕೆಲಸ ಮಾಡಬೇಕು, ಅದರಲ್ಲಿ ಕೆಲಸ ನಿರ್ವಹಿಸಿದಂಥ ಸಿಬ್ಬಂದಿಗಳು ಮತ್ತು ಆಡಳಿತ ಮಂಡಳಿ ಒಳ್ಳೆಯ ಅನ್ಯೋನ್ಯತೆಯಿಂದ ಇದ್ದುಕೊಂಡು ಒಳ್ಳೆಯ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸಿದಾಗ ನಮ್ಮ ಗ್ರಾಹಕರಿಗೆ, ನಮ್ಮ ಪಾಲುದಾರರಿಗೆ, ನಮ್ಮ ಠೇವಣಿದಾರರಿಗೆ ಉತ್ತಮ ಸೇವೆ ನೀಡಿದಾಗ ರಾಜಾರಾಮ್ ಭಟ್ರು ಈಗಲೇ ಒಂದು ಉಲ್ಲೇಖ ಹೇಳಿದರು, ಉತ್ತಮ ಸೇವೆ ಸಂಘದ ಸಿಬ್ಬಂದಿಗಳಿಂದ ಸಿಗ್ತಾ ಇದೆ ಅಂತ. ಅವರು ನಾನು ನೋಡಿಕೊಂಡೆ, 1 ಗಂಟೆ ಕಾಲ ಕೂತಾಗ ಅರ್ಥಕೊಂಡೆ ಅಂತ ಹೇಳಿದರು. ಅದನ್ನು ಉಳಿಸ್ಕೊಳ್ಬೇಕು. ನಾವು ಎಲ್ಲರನ್ನ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಗ್ರಾಹಕರಿಗೆ ಒಳ್ಳೆಯ ಸೇವೆ ನೀಡಿದಾಗ ಖಂಡಿತವಾಗಿ ಈ ಸೇವಾ ಸಹಕಾರಿ ಸಂಘ ಮುಂದಿನ ದಿನಗಳಲ್ಲಿ ಅನೇಕ ಭದ್ರತಾ ಠೇವಣಿದಾರರನ್ನ ಭದ್ರತೆ ಠೇವಣಿಯನ್ನು ಪಡ್ಕೊಂಡು ಸಾಲಗಳನ್ನು ನೀಡಿ, ಅದೇ ರೀತಿ ಸ್ವಸಹಾಯ ಸಂಘದ ಮಹಿಳೆಯರು ಯಾರಿದ್ದೀರಿ ನೀವು ಸಾಲವನ್ನು ಪಡ್ಕೊಂಡವರು ಸಮಯಕ್ಕೆ ಸರಿಯಾಗಿ ಸಾಲವನ್ನು ಮರುಪಾವತಿಸಿದರೆ ಅದರಿಂದ ಸೊಸೈಟಿ ಕೂಡ ಲಾಭ ಇದೆ, ನಿಮಗೂ ಕೂಡ ಅದರ ಯಾವುದು ಇದಾಗ್ತಾ ಇದೆ, ಬಡ್ಡಿ ಆಗ್ತಾ ಇದೆ, ಅದು ಕೂಡ ನಿಮಗೆ ಕಡಿಮೆ ಆಗುವಂಥ ಅವಕಾಶ ಇದೆ. ಇನ್ನು ಅನೇಕ ಈ ಸ್ವಸಹಾಯ ಸಂಘಗಳಿಗೆ ಸರ್ಕಾರದ ಅನೇಕ ಕಾರ್ಯಕ್ರಮಗಳಿದೆ. ಮಹಿಳಾ ಸ್ವಸಹಾಯ ಸಂಘಗಳು ಸುಮಾರು 3 ಲಕ್ಷ ರೂಪಾಯಿ ತನಕ ವಿದೌಟ್ ಸಬ್ಸಿಡಿ, ವಿದೌಟ್ ಬಡ್ಡಿ ಸಾಲ ಪಡೆಯುವಂಥ ಅವಕಾಶ ಇದೆ. ಅದೇ ರೀತಿ ಅದು ಗ್ರೂಪ್ ಮಾಡಿಕೊಂಡು ಸಂಸ್ಥೆಗಳನ್ನು ನಡೆಸಿದಲ್ಲಿ, ಅದೇ ರೀತಿ ಯಾವುದಾದ್ರೂ ಒಂದು ಇಂಡಸ್ಟ್ರಿಯನ್ನು ಮಹಿಳೆಯರು ನೀವು ಅಥವಾ ಸ್ವಸಹಾಯ ಸಂಘದ ಸದಸ್ಯರು ನಡೆಸ್ತಾರಂತಾದರೆ ಸುಮಾರು 10 ಲಕ್ಷ ರೂಪಾಯಿ 4%, 5% ಬಡ್ಡಿಯಲ್ಲಿ ದೊರಕುವಂಥ ಅವಕಾಶ ಇದೆ. ಇದನ್ನೆಲ್ಲ 4%, ಇದನ್ನೆಲ್ಲ ನಮ್ಮ ಸ್ವಸಹಾಯ ಸಂಘದ ಸದಸ್ಯರು ನೀವೆಲ್ಲ ಪಡ್ಕೊಳ್ಬೇಕು. ನಿಮ್ಮ ಪರವಾಗಿ ನಾನು ಮತ್ತು ರಾಜಾರಾಮ್ ಭಟ್ರು ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಲ್ಲಿ ನಾವು ನಮ್ಮಿಂದ ಆಗುವಂಥ ಪ್ರಯತ್ನ ಪಟ್ಟು ನಿಮಗೆ ಸರ್ಕಾರದಿಂದ ಏನೆಲ್ಲ ಆ ಸಬ್ಸಿಡಿ ಸಿಗುವಂಥ ವ್ಯವಸ್ಥೆ ಇದೆ ಅದನ್ನೆಲ್ಲ ಕೊಡಿಸಲಿ ನಾವು ಸಹಕಾರ ಮಾಡ್ತೇವೆ. ನೀವು ಉತ್ತಮ ರೀತಿಯಲ್ಲಿ ಈ ಸಂಸ್ಥೆಯನ್ನು ಬೆಳೆಸುವಂತೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಮುಂದಿನ ದಿನಗಳಲ್ಲಿ ಈ ಸಂಸ್ಥೆಯು ಉತ್ತರೋತ್ತರ ಅಭಿವೃದ್ಧಿಯಾಗಿ ರಾಜ್ಯ ಮಟ್ಟದಲ್ಲಿ ಒಂದು ಒಳ್ಳೆಯ ಸೇವಾ ಸಹಕಾರ ಸಂಘ ಆಗಲಿ ಅಂತ ಭಗವತಿ ಮಾತೆ ಆಶೀರ್ವಾದ ಇರಲಿ ಅಂತ ಕೇಳಿಕೊಂಡು ತಮಗೆಲ್ಲರಿಗೂ ವಂದಿಸಿ ಇನ್ನು ಹೆಚ್ಚಿನ ಸಮಯ ತೆಕ್ಕೊಳ್ಳದೆ ಮತ್ತೊಮ್ಮೆ ನಿಮ್ಮೆಲ್ಲರೆಲ್ಲ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀನಿ. ನಮ್ಮಲ್ಲಿ ಏನಾದರೂ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ರೆ ಅದನ್ನೆಲ್ಲ ಬದಿಗಿಟ್ಟು ನಮ್ಮ ಸಮಾಜದ ಬಗ್ಗೆ ಬಂದಾಗ ನಾವೆಲ್ಲ ಒಂದೇ ಅಂತ ತೋರಿಸಿಕೊಳ್ಳುವಂಥ ವ್ಯವಸ್ಥೆ ಮುಂದಿನ ದಿನಗಳಲ್ಲಿ ಆಗಲಿ. ಈ ಭಗವತಿ ಟಿಯಾ ಸೇವಾ ಸಹಕಾರಿ ಸಂಘ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್. ಈ ಬಾಂಡ್ ಅನ್ನು ಪಡ್ಕೊಳ್ಬೇಕಾಗಿ ವಿದ್ಯಾರವರ ಹತ್ರ ವಿನಂತಿ. ವಿದ್ಯಾ ಎಲೆಕ್ಟ್ರಾನಿಕ್ಸ್ ಮಾಲೀಕರನ್ನ ಭಗವತಿ ಬ್ಯಾಂಕ್ ಟಿಯಾ ಸೇವಾ ಸಂಘದ ನಿರ್ದೇಶಕರು ಕೂಡ ಇವರು. ಅಭಿನಂದನೆಗಳು. ಸ್ವಸಹಾಯ ಸಂಘದ ಸದಸ್ಯರು ಶ್ರೀಧಾರಿಣಿ ಬರಿಮಾರು ತಂಡದವರು ರೆಡಿ ಆಗಬೇಕು. ಸ್ವಸಹಾಯ ಸಂಘ ತಂಡದವರು ಶ್ರೀಧಾರಿಣಿ ಸ್ವಸಹಾಯ ಸಂಘದಲ್ಲಿ ಬಹಳಷ್ಟು ಅಪ್ರತಿಮವಾದ ಸಾಧಿಸಿದಂಥ ಟಿ.ಜಿ. ರಾಜಾರಾಮ್ ಭಟ್ರವರು ಈ ಒಂದು ದಾಖಲಾತಿಯನ್ನು ಒದಗಿಸ್ತಾ ಇದ್ದಾರೆ. ಇವರಿಗೆ ಇವರು ಹರೀಶ್ ಅವರು ಅದು ಈಡೇರಲಿ. ಸ್ವಸಹಾಯ ಸಂಘಕ್ಕೆ ಸಲಹೆ ಸೂಚನೆ ಕೊಡ್ತಾ ಮಾರ್ಗದರ್ಶನ ಕೊಡ್ತಾ ಸಹಕಾರವನ್ನು ಕೊಡ್ತಾ ಬೆನ್ನೆಲುಬು ನಿಂತವರು ರಾಜಾರಾಮ್ ಭಟ್ರು. ಇದೀಗ ನಕ್ಷತ್ರ ಏಯಾಡಿ ಈ ರಾಜಾರಾಮ್ ಭಟ್ರು ಅವರು ದಾಖಲಾತಿ ಪುಸ್ತಕ ಒದಗಿಸಿದ್ದಾರೆ. ಅಭಿನಂದನೆಗಳು ಎಲ್ಲ ನೂತನ ಸ್ವಸಹಾಯ ಸಂಘದ ಸದಸ್ಯರಿಗೆ. ಇಲ್ಲಿ ಆಸೀನರಾಗಿರತಕ್ಕಂಥ ನನ್ನ ನೆಚ್ಚಿನ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯಂದಿರೇ, ನಾನೇನು ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಯಾಕಂದರೆ ಈಗಾಗಲೇ ನಮ್ಮ ಅವಧಿ ಮೀರಿದೆ, ಹಾಗೂ ಒಂದು ಮಳೆ ಬಂದು ಸ್ವಲ್ಪ ತೊಂದರೆ ಆಗ್ಬೋದು. ಈಗ ನಮ್ಮ ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳು ನಮ್ಮೆಲ್ಲರಿಗೂ ಶುಭ ನುಡಿಯನ್ನು ನುಡಿದಿದ್ದಾರೆ. ಇದರಲ್ಲಿ ದೇವರ ಒಂದು ಆಶೀರ್ವಾದ ಕೂಡ ನಮಗೆ ಈ 2 ಹನಿ ಮಳೆಯಿಂದ ಬಿತ್ತು. ಅದು ಒಂದು ಶುಭ ಸೂಚಕ ಅಂತ ಹೇಳ್ತೇನೆ. ಅದೇ ರೀತಿ ನಮ್ಮೆಲ್ಲ ನಿರ್ದೇಶಕರು ಹಾಗೂ ಆಡಳಿತ ಮಂಡಳಿ ಪರವಾಗಿ ಇವತ್ತು ಬಂದ ನಿಮಗೆಲ್ಲ ನಾನೊಂದು ಸ್ವಾಗತ ಹೇಳುತ್ತಾ ನಾನು ಹೆಚ್ಚೇನು ಮಾತಾಡೋದಿಲ್ಲ. ಯಾಕಂದರೆ ಕೆಲವರಿಗೆ ಗೊತ್ತಿರ್ಬೋದು ನನ್ನ ಸ್ಥಿತಿ, ಅದಕ್ಕೋಸ್ಕರ ಇಲ್ಲಿಗೆ ನನ್ನ ಮಾತನ್ನು ಮುಕ್ತಿಸ್ತೇನೆ. ಅಭಿನಂದನೆ. ಎಲ್ಲರೂ ಶುಭವನ್ನು ಹರಿಸಿದ್ದಾರೆ. ಖಂಡಿತವಾಗಿಯೂ ನಿಮ್ಮೆಲ್ಲರ ಮಾತಿನಂತೆ, ನಿಮ್ಮೆಲ್ಲರ ಆಶೀರ್ವಾದದಂತೆ ನಮ್ಮ ಈ ಸಂಘವು ಖಂಡಿತವಾಗಿಯೂ ನಿಮ್ಮ ನಿರೀಕ್ಷೆಯನ್ನು ಖಂಡಿತವಾಗಿ ಸುಳ್ಳು ಮಾಡದೆ ನಿರೀಕ್ಷೆಗೆ ಮೀರಿ ಸಾಧನೆಯನ್ನು ಮಾಡಲು ನಿಮ್ಮ ಆಶೀರ್ವಾದದಿಂದ ನಮಗೆ ಖಂಡಿತವಾಗಿ ಸಾಧ್ಯ ಆಗ್ಬೋದು ಎಂಬ ನೆಲೆಯಲ್ಲಿ
ಟಿಯಾ ಸೇವಾ ಸಹಕಾರ ಸಂಘದ ಈ ಪ್ರಥಮ ಶಾಖೆಗೆ ಉದ್ಘಾಟನೆ ಬಹಳ ಒಳ್ಳೆಯ ರೀತಿಯಲ್ಲಿ ನಮಗೆ ಇಷ್ಟ ಬಂದಂತಹ ಅಂದರೆ ನಮಗೆ ಬೇಕಿದ್ದಂತಹ ನುಡಿಮುತ್ತುಗಳನ್ನು ಹೇಳುತ್ತಾ ನಮ್ಮನ್ನು ಹುರಿದುಂಬಿಸುವ ಮೂಲಕ ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯರ ಆಶೀರ್ವಾದದೊಂದಿಗೆ ಬಹಳ ಒಳ್ಳೆಯ ರೀತಿಯಲ್ಲಿ ನಡೆಯಿತು. ಸಮಯದ ಅಭಾವದಿಂದ ಆದಷ್ಟು ಬೇಗ ನಾನು ಎಲ್ಲರಿಗೂ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಟಿಯಾ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾಗಿರುವಂತಹ ದಿನೇಶ್ ಕುಂಪಲ ಸರಿಗೆ ನಾನು ನಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಅದೇ ರೀತಿ ಈ ಶಾಖೆಯನ್ನು ಉದ್ಘಾಟನೆ ಮಾಡಿದಂತಹ UT ಖಾದರ್ ಸರ್ ಅವರಿಗೆ ಕೂಡ ವಂದನೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಭದ್ರತಾ ಕೊಠಡಿಯನ್ನು ಉದ್ಘಾಟನೆ ಮಾಡಿ ನಮಗೆ ಇನ್ನಷ್ಟು ನಿಧಿಯನ್ನು ಬರಲು ಆಶೀರ್ವದಿಸಿದಂತಹ ರಾಜಾರಾಮ್ ಸರ್ಗೆ ಕೂಡ ನಾನು ನಮ್ಮೆಲ್ಲರ ಪರವಾಗಿ ನಾನು ತುಂಬ ಹೃದಯದ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಸಮಯದ ಅಭಾವದಿಂದ ಅವರು ಕಾರ್ಯಕ್ರಮವನ್ನು ಮುಗಿಸುವುದಕ್ಕಿಂತ ಮೊದಲೇ ಅವರು ಹೋದ್ರು. ಅವರಿಗೆ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ಟಿಯಾ ಸೇವಾ ಸಹಕಾರ ಸಂಘದ ಕೇಂದ್ರ ಸಮಿತಿ ಅಧ್ಯಕ್ಷರಾಗಿರುವಂತಹ ಸದಾಶಿವ ಉಳ್ಳಾಳ್ ಸರ್ ಅವರು ನಮ್ಮೊಂದಿಗಿದ್ದಾರೆ. ಅವರು ನಮ್ಮ ಈ ಮೊದಲಿನಿಂದ ಈಗ ತನಕ ನಮ್ಮೊಟ್ಟಿಗಿದ್ದಂತಹ ನಮಗೆ ಪ್ರತಿಯೊಂದು ಕೆಲಸ ಕಾರ್ಯದಲ್ಲಿ ಒಂದು ಆಶೀರ್ವದಿಸಿದಂತಹ ಒಂದು ವ್ಯಕ್ತಿ ಅಂತ ಹೇಳ್ಬೋದು. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ಮಾತಿನ ಮಲ್ಲ ಅಂತ ಹೇಳಿದ್ರು ತಪ್ಪಾಗಲಾರದು. ಏಕೆಂದರೆ ತಮ್ಮ ನುಡಿ ಮುತ್ತಿನಿಂದ ಕೂತ್ಕೊಂಡು ಎದ್ದಂತಹ ಸದಸ್ಯರು ಕೂಡ ಕೂತ್ಕೊಂಡು ಕೇಳುವಂತಹ ಒಂದು ನುಡಿಯಿಂದ ನಮ್ಮನ್ನೆಲ್ಲ ಹಾರೈಸಿದಂತಹ ಚಂದ್ರ ಸುಳ್ಳಾಳ್ ಸರ್ ಕೂಡ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಶಾಖೆಗೆ ಮೂಲ ಕಾರಣ ಅಂತ ಹೇಳ್ಬೋದು. ಅಂದ್ರೆ ಯಾಕೆಂದ್ರೆ ಎದುರು ತುಂಬಾ ಮಂದಿ ಹೋಗ್ಬಹುದು, ಬಟ್ ನಮ್ಮ ಹಿಂದೆ ಒಂದು ಸಪೋರ್ಟಿಗೆ ಒಂದು ವ್ಯಕ್ತಿ ಖಂಡಿತವಾಗಿ ಬೇಕು. ಆ ಒಂದು ಸಪೋರ್ಟಿಗೆ ಇದ್ದಂತ ವ್ಯಕ್ತಿಯಿಂದ ನಾವು ಏನನ್ನು ಸಾಧಿಸಬಹುದು ಅಂತ ಹೇಳೋದಕ್ಕೆ ಪ್ರತ್ಯಕ್ಷ ಉದಾಹರಣೆ ದೇವದಾಸ್ ಕೊಲ್ಯ ಸರ್ ಕೂಡ ನಮ್ಮ ಕಷ್ಟದ ಸಮಯದಲ್ಲಿ ಕೂಡ ನಮ್ಮೊಂದಿಗೆ ಸ್ಪಂದಿಸ್ತಾ ಇದ್ರು. ಇವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ಅರವಿಂದ್ ಗೋಳಾಳ್ ಸರ್ ಕಾರಣಾಂತರದ ಬರಲಿಕ್ಕೆ ಸಾಧ್ಯವಾಗಲಿಲ್ಲ, ಆದ್ರೂ ನಮಗೆ ಅವರ ಸಹಾಯ ಹಸ್ತವನ್ನು ನೀಡಿದ್ದಾರೆ. ಇವರನ್ನು ಕೂಡ ನಾನು ಇಂದಿನ ವೇದಿಕೆಯಲ್ಲಿ ನಾನು ಸ್ಮರಿಸಲು ಇಷ್ಟಪಡ್ತಾ ಇದ್ದೇನೆ. ದಾಮೋದರ್ ಉಳ್ಳಾಳ್ ಸರ್ ಬಗ್ಗೆ ನಾನು ಖಂಡಿತವಾಗಿ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಟಿಯಾ ಸೇವಾ ಸಹಕಾರ ಸಂಘ ಮೊದಲು ಟ್ರಸ್ಟ್ ಆದ ಕಾರಣ ಸ್ವಸಹಾಯ ಸಂಘಗಳ ರಚನೆಗೆ ಕಾರಣೀಕರ್ತರಾದವರು. ಇಂದು ನಾವು ಈ ವೇದಿಕೆಯನ್ನು ನಾವು ನಡೆಸುವುದು ಅಂತ ಹೇಳಿದ್ರೆ ದಿವಂಗತರಾದಂತಹ ದಾಮೋದರ್ ಉಳ್ಳಾಳ್ ಸರ್ ಅವರ ಒಂದು ಆಶೀರ್ವಾದವೇ ಕಾರಣ. ಅವರ ಸತತ ಪ್ರಯತ್ನದಿಂದ ನಾವೆಲ್ಲರೂ ಇಂದು ಈ ಸ್ಥಿತಿಯಲ್ಲಿ ಎಲ್ಲರೂ ಇದ್ರು ನಿಲ್ಲುವಂತಹ ಒಂದು ಪರಿಸ್ಥಿತಿಗೆ ತಂದಂತಹ ವ್ಯಕ್ತಿ ದಾಮೋದರ್ ಉಳ್ಳಾಳ್ ಸರ್. ಅವರ ನಾವು ಒಂದು ಸ್ಮರಣಿಕೆಗಾಗಿ ನಾವು ಇಂದು ಮತ್ತೆ ಅವರ ಹೆಂಡತಿಯನ್ನು ನಾವು ಈ ಒಂದು ವೇದಿಕೆಯಲ್ಲಿ ನಾವು ಆಹ್ವಾನಿಸಿದ್ದೇವೆ. ನಮ್ಮ ಇಷ್ಟೊತ್ತು ನಮ್ಮೊಂದಿಗಿದ್ದು ಸಹಕರಿಸಿದಂತಹ ಮೇಡಮ್ಗೆ ಇಂದುಮತಿ ದಾಮೋದರ್ ಉಳ್ಳಾಳ್ ಸರ್ ಕೂಡ ಮೇಡಮ್ಗೆ ಕೂಡ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೂ ಮಾತು ಕಡಿಮೆ ಕೆಲಸ ಜಾಸ್ತಿ. ನಮ್ಮ ಟಿಯಾ ಸೇವಾ ಸಹಕಾರ ಸಂಘದ ಉಪಾಧ್ಯಕ್ಷರು ಮಾತು ಕಡಿಮೆ, ಅವರ ಕೆಲಸ ತುಂಬಾ ಜಾಸ್ತಿ. ಯಾಕೆ ನಮ್ಮ ಪ್ರತಿಯೊಂದು ಕೆಲಸಕ್ಕೂ ತುಂಬು ಹೃದಯದ ಒಂದು ಸಹಾಯವನ್ನು ನೀಡುತ್ತಾ ಬಂದಿರುವಂತಹ ಸುನೀಲ್ ಜೆ ಉಚ್ಚಿಲ್ ಸರ್ ಕೂಡ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ಖ್ಯಾತ ಉದ್ಯಮಿ UT ಖಾದರ್ ಸರ್ ಕೂಡ ನಾನು TAT ಖಾದರ್ ಸರ್ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಕೇಂದ್ರ ಬಿಂದು ಯುವ ಸಾಧಕ ನಮ್ಮ ಒಂದು ಕಿರು ಸನ್ಮಾನವನ್ನು ಬಹಳ ಪ್ರೀತಿಯಿಂದ ಸ್ವೀಕರಿಸಿದಂತಹ ಅರುಣ್ ಉಳ್ಳಾಳ್ ಸರ್ ಕೂಡ ನಮ್ಮೊಂದಿಗಿದ್ದಾರೆ. ಇವರನ್ನು ನಮ್ಮ ಟಿಯಾ ಸೇವಾ ಸಹಕಾರ ಸಂಘದ ಪರವಾಗಿ ತುಂಬ ಹೃದಯದಿಂದ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ನಿರ್ದೇಶಕರಾಗಿರುವಂತಹ ಪ್ರಕಾಶ್ ಎಂ ಉಳ್ಳಾಳ್, ನಾಗಪ್ಪ ಬಿ ಅಡ್ಯಾರ್, ಅಭಿಜಿತ್ ಬೆಳ್ಚಾಡ, ಸೂರಜ್, ಶ್ರೀ ಮಾಧವ, ಜನಾರ್ದನ, ಉಮೇಶ್ ಕೆ ಶ್ರೀಮತಿ ಲತಾ, ಶ್ರೀಮತಿ ಹರಿಣಾಕ್ಷಿ, ಇವರಿಗೂ ಕೂಡ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ಭಾಸ್ಕರ್ ತೊಕ್ಕೋಟ್, ದಯವಿಟ್ಟು ಹೆಸರು ಮರೆತೋದ ಕಡೆ ಕ್ಷಮಿಸಿ. ಇವರನ್ನು ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ಇಷ್ಟು ಹೊತ್ತು ಬಹಳ ಚೆನ್ನಾಗಿ ಕಾರ್ಯಕ್ರಮ ನಿರೂಪಣೆ ಮಾಡಿ ನಿರ್ದೇಶಕ ಸ್ಥಾನವನ್ನು ಕೂಡ ಅಲ್ಲಿಂದ ತ್ಯಜಿಸಿ ಅಲ್ಲಿ ಕೂತ್ಕೊಂಡು ಇಷ್ಟು ಹೊತ್ತು ನಮ್ಮನ್ನು ರಂಜಿಸಿದಂತಹ ಸತೀಶ್ ಪುಂಡಿಕಾಯ್ ಸರ್ರಿಗೆ ನಾನು ಟಿಯಾ ಸೇವಾ ಸಹಕಾರ ಸಂಘದ ಪರವಾಗಿ ತುಂಬ ಹೃದಯದ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಒಂದು ಕಟ್ಟಡವನ್ನು ನಮಗೆ ಬಾಡಿಗೆಗಾಗಿ ನೀಡಿದಂತಹ ಭಾಗ್ಯ ಕಾಂಪ್ಲೆಕ್ಸ್ ಶ್ರೀಮತಿ ರೋಹಿಣಿ ಅವರಿಗೆ ಕೂಡ ಅವರ ಕುಟುಂಬಕ್ಕೂ ಕೂಡ ನಾನು ನಮ್ಮೆಲ್ಲರ ಪರವಾಗಿ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ.